ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದ ಜನತೆ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಕರ್ನಾಟಕ ವಿಧಾನಸಭಾ ಚುನಾವಣಾ 2023 ಫಲಿತಾಂಶ ಈಗಾಗಲೇ ಹೊರಬಿದ್ದಿರುವಂತದ್ದು. ಇವೆಲ್ಲದರ ಜೊತೆಗೆ ಈ ಬಾರಿಯ ಮತದಾರ ಯಾರ ಬಳಿಗೆ ಒಲವನ್ನ ಮೂಡಿಸಿದ್ದಾನೆ ಅಥವಾ ಮತದಾರರ ಆಶೀರ್ವಾದ ಜನಾದೇಶ ಯಾರ ಬಳಿ ಇದೆ ಅಂತ ಬಂದಾಗ ಕಂಪ್ಲೀಟ್ ಆಗಿರುವಂತಹ ಕ್ಲಿಯರ್ ಕಟ್ ಆಗಿರುವಂತಹ ಪಿಕ್ಚರ್ ಸಿಕ್ಕಿರುವಂತದ್ದು. ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷ ಏನಿದೆ, ಪ್ರಬಲ ಪಕ್ಷವಾಗಿ ಈ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣಾ ಕಣದಲ್ಲಿ ಹೊರಹೊಮ್ಮಿರುವಂತದ್ದು. ಅದೇ ರೀತಿ ಮತ್ತೊಂದು ಪ್ರಬಲ ಪಕ್ಷ ಬಿಜೆಪಿ ಜೊತೆಗೆ ಕಮಲ ಪಾಳಯ ಏನಿದೆ ಈ ಬಾರಿ ಮುಳುಗಿದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಇವೆಲ್ಲದರ ಜೊತೆಗೆ ಕರಾವಳಿ ಭಾಗವನ್ನು ನೋಡೋದಾದ್ರೆ ಕರಾವಳಿ ಭಾಗದಲ್ಲಿ ಮತ್ತೆ ಬಿಜೆಪಿಯ ಭದ್ರಕೋಟೆ ಅಥವಾ ಹಿಂದುತ್ವದ ನೆಲ ಅನ್ನುವಂತಹ ಮಾತುಗಳು ಏನಿತ್ತು ಅದು ಮತ್ತೆ ಪ್ರೂವ್ ಆಗಿದೆ. ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಬಂದಿರುವಂತದ್ದು. ಉಳಿದ ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಬಿಜೆಪಿ, ಅದೇ ರೀತಿ ಉಡುಪಿಯಲ್ಲಿ 5 ಕ್ಷೇತ್ರಗಳಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡಿರುವಂತದ್ದು ಕಮಲಪಾಳ್ಯ. ಇವೆಲ್ಲದರ ಜೊತೆಗೆ ಈಗ ಬರ್ತಾ ಇರುವಂತಹ ಪ್ರಶ್ನೆ, ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟರ ಮಟ್ಟಿಗೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅನ್ನುವಂತಹ ಪ್ರಬಲವಾಗಿರುವಂತಹ ಪಕ್ಷ ಈ ಬಾರಿ ಇಷ್ಟು ಮುಗ್ಗರಿಸಿದೆ? ಇಂತಹ ಸೋಲು ಹೇಗ್ ಬಂತು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರು, ಯೋಗಿಜಿ ಅವರು ಎಲ್ಲರೂ ಕೂಡ ಕರ್ನಾಟಕದ ಬಹಳ ಭಾಗಕ್ಕೆ ಬಂದ್ರು. ಜೊತೆಗೆ ಅನೇಕ ರೋಡ್ ಶೋಗಳನ್ನ ಸಮಾವೇಶಗಳನ್ನ ಮಾಡಿದ್ರು. ಆದ್ರೂ ಕೂಡ ಮೋದಿ ಯಾಕೆ ನಡೀಲಿಲ್ಲ ಅನ್ನುವಂತಹ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಯಾವುದೇ ರೀತಿಯ ಸ್ಟಾರ್ ಪ್ರಚಾರಕರುಗಳು ಇಲ್ಲದೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವೆಲ್ಲದರ ಜೊತೆಗೆ ಯಾಕೆ ಹೀಗಾಯ್ತು, ಬಿಜೆಪಿಯಿಂದ ಮತದಾರರ ಬೇಸತ್ರ ಅನ್ನುವಂತಹ ಪ್ರಶ್ನೆ, ಪ್ರಬಲ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮಿದ್ದೇಗೆ ಅನ್ನುವಂತಹ ಪ್ರಶ್ನೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ರೆ ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಸದ್ಯದ ಪರಿಸ್ಥಿತಿ ಬಹಳಷ್ಟು ಖುಷಿ ಸಂತೋಷ ಇರುವಂತದ್ದು ಇವರುಗಳ ಮುಖದಲ್ಲಿ. ಅಂದ್ರೆ ಬಹುಮತದ ಸರ್ಕಾರ ಈ ಬಾರಿ ಈ ಒಂದು ಪಕ್ಷದಿಂದ ನಮ್ಮ ರಾಜ್ಯ ಸರ್ಕಾರ ನಿರ್ಮಾಣವಾಗುತ್ತೆ. ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಾಲ್ ಅವರು ಆತ್ಮೀಯವಾಗಿರುವಂತಹ ಸ್ವಾಗತ ಅಂಡ್ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ, ಅಭಿನಂದನೆಗಳು ತಮಗೆ. ನಮಸ್ತೆ ಸರ್. ಇದು ದಿನೇಶ್ ಕುಂಪಾಲ್ ಅವರು ಆತ್ಮೀಯವಾಗಿರುವಂತಹ ಸ್ವಾಗತ. ಅಟ್ ದ ಸೇಮ್ ಟೈಮ್ ಈ ಒಂದು ರಿಸಲ್ಟ್ ಏನಿದೆ ಭಾರತೀಯ ಜನತಾ ಪಾರ್ಟಿಗೆ ಕಹಿಯಾಗಿ ಪರಿಣಮಿಸಿರುವಂತದ್ದು. ಬಹುಶಃ ಇವರುಗಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪ್ರಬಲ ನಾಯಕರು ಕೂಡ ಈ ಬಾರಿ ನೆಲಕಚ್ಚಿ ಹೋಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ. ಆದ್ರೂ ಕೂಡ ಕರಾವಳಿ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಇನ್ನೂ ಕೂಡ ಇದ್ದೀವಿ ಅನ್ನುವಂಥದ್ದು ಇವರುಗಳಿಗೆ ಖುಷಿ ಸದ್ಯದ ಪರಿಸ್ಥಿತಿಯಲ್ಲಿ. ಆತ್ಮೀಯವಾಗಿರುವಂತಹ ಸ್ವಾಗತ ಬಿಜೆಪಿಯ ವಕ್ತಾರರು ಜಗದೀಶ್ ಶೆಣ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ವಿಶ್ವವಾಣಿ ಜೊತೆಗೆ ರಾಜಕೀಯ ವಿಶ್ಲೇಷಕರು ಜಿತೇಂದ್ರ ಕುಂದೇಶ್ವರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ಜೊತೆಗೆ ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣಾ ಕಣದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬಹಳಷ್ಟು ಕ್ಷೇತ್ರಗಳಲ್ಲಿ, ಹಾಸನ ಸೇರಿದಂತೆ ಬಹಳಷ್ಟು ಕ್ಷೇತ್ರಗಳೇನಿತ್ತು ಅದರಲ್ಲಿ ಕರಾವಳಿ ಭಾಗದಲ್ಲಿ ಪ್ರಮುಖವಾಗಿದ್ದದ್ದು ಪುತ್ತೂರು ಕ್ಷೇತ್ರದಲ್ಲಿ ಹಿಂದುತ್ವದ ಮುಖಂಡ ಅಥವಾ ಹಿಂದೂ ನಾಯಕ ಅನ್ನುವಂತಹ ನಿಟ್ಟಿನಲ್ಲಿ ಅರುಣ್ ಪುತ್ತಿಲ ಅವರ ಬಂಡಾಯ ಎಲ್ಲಿ ತನಕ ಅಂತ ಬಂದಾಗ ಅವರು ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಅಂದಿನಿಂದ ಇಂದಿನವರೆಗೂ ಇವತ್ತಿನ ಕೊನೆಯ ಹಂತದ ಮತ ಎಣಿಕೆಯವರೆಗೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಅವರು ಬಹಳಷ್ಟು ಪೈಪೋಟಿಯನ್ನ ನೀಡಿದ್ರು. ಹಾಗಾಗಿ ಹಿಂದುತ್ವದ ನೆಲ ಅಥವಾ ಬಿಜೆಪಿಯ ಭದ್ರಕೋಟೆ ಅನ್ನುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಹೀಗಾಯ್ತು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪುತ್ತೂರು ಬಿಜೆಪಿಯ ಭದ್ರಕೋಟೆ, ಅಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ ಬಿಜೆಪಿ. ಜೊತೆಗೆ ಹಿಂದೂ ಕಾರ್ಯಕರ್ತರ ಶಕ್ತಿ ಏನು ಅನ್ನುವಂಥದ್ದು ಆ ಭಾಗದಲ್ಲಿ ಗೊತ್ತಾಗಿದೆ. ಹಾಗಾಗಿ ಹಿಂದುತ್ವದ ಬಗ್ಗೆ ಚರ್ಚೆ ಕೂಡ ಬಹಳಷ್ಟು ಜೋರಾಗಿ ನಡೀತಾ ಇದೆ. ವೀರೋಚಿತವಾಗಿರುವಂತಹ ಸೋಲನ್ನ ಕಂಡಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಅವರು. ಹಾಗಾಗಿ ನಮ್ಮ ಜೊತೆ ಹಿಂದೂ ಮುಖಂಡರು ಕುಮಾರ್ ಮಾಲೆಮರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. 400 ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರೆ ಇಲ್ಲೊಂದ್ ಕಡೆ ಹಿಂದುತ್ವಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಬಹಳಷ್ಟು ಪ್ರಾಶಸ್ತ್ಯವನ್ನ ನೀಡಲಿಲ್ವಾ, ಹಾಗಾಗಿ ಈ ಬಾರಿ ಮುಗ್ಗರಿಸಿತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಹೋಗ್ತಾ ಇದ್ದದ್ದು ಹಿಂದುತ್ವ ಅನ್ನುವಂತಹ ವಿಚಾರದ ಮೇಲೆ, ಈ ಬಾರಿ ಹೋಗಿರುವಂತದ್ದು ಅಭಿವೃದ್ಧಿ ಅನ್ನುವಂತಹ ವಿಚಾರದ ಮೇಲೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದೇ ಡಿಫೆಕ್ಟ್ ಆಯ್ತಾ, ಎಮೋಷನ್ಸ್ ವರ್ಕೌಟ್ ಆಗಿಲ್ಲ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ನೇರವಾಗಿ ಹೋಗ್ತಾ ಇರುವಂತದ್ದು ಫಸ್ಟ್ ರಿಯಾಕ್ಷನ್ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಾಲ್ ಅವರು. ಈ ಬಾರಿಯ ತಮ್ಮ ಈ ಗೆಲುವನ್ನ ಯಾವ ರೀತಿ ನೋಡ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ಬಹುಶಃ ಜನರು ಕಾತುರದಿಂದ ಕಾಯ್ತಾ ಇದ್ರು. ಈ ಒಂದು ಸರ್ಕಾರವನ್ನು ಯಾವಾಗ ಈ ರಾಜ್ಯದಿಂದ ತೊಲಗಿಸಬೇಕು ಎಂಬ ಕಾತುರ ನಮ್ಮ ರಾಜ್ಯದ ಜನರಿಗಿತ್ತು. ಅದು ಬಹುಶಃ ಇವತ್ತು ಅವರ ಆಶೆ ಈಡೇರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ
ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡುವುದಾದ್ರೆ ಇವತ್ತು ಬೆಲೆ ಏರಿಕೆ, ಯಾವುದೇ ಒಂದು ಸ್ಪಷ್ಟವಾದ ಕಾರ್ಯಕ್ರಮ ಇಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಹಾಕಿದ್ರೆ ಅದರ ಪ್ರತಿಭಟನೆ ಮಾಡಿ ಜನರು ಪ್ರತಿಭಟನೆ ಮಾಡಿದ ನಂತರ ಆ ಕಾರ್ಯಕ್ರಮವನ್ನು ಹಿಂದೆ ಪಡೆಯುವಂತದ್ದು ಬಹಳಷ್ಟು ನಾವು ಕಂಡಿದ್ದೇವೆ. ಇದರಿಂದ ಬೇಸತ್ತು ಒಂದು ಸ್ಪಷ್ಟವಾದ ನಿರ್ಧಾರ ಇಲ್ಲ, ಇವರಲ್ಲಿ ಸ್ವಂತವಾದ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ, ಜನಪರವಾದ ಕಾಳಜಿಯ ಒಂದು ಯಾವುದೇ ಕಾರ್ಯಕ್ರಮ ಇಲ್ಲ. ಅದರಿಂದಾಗಿ ಬಹುಶಃ ಜನರು ಬೇಸತ್ತು ಇವತ್ತು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತದಿಂದ ಭರ್ಜರಿಯಾಗಿ ದೊಡ್ಡ ಮಟ್ಟದ ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಜನರ ಆಶಾ ಭಾವನೆ ಏನಿದೆ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಹಳಷ್ಟು ಅವರ ಆಶಾಭಾವನೆಯನ್ನು ಈಡೇರಿಸುತ್ತದೆ ಅಂತ ನಾನು ಹೇಳಬಹುದು. ಅನ್ಕೊಂಡಿದ್ರೆ ಇಂತಹ ಒಂದು ಬಹುಮತ ಈ ಬಾರಿಯ ಭರ್ಜರಿಯಾಗಿರುವಂತಹ ಒಂದು ಬಹುಮತ ತಮಗೆ ಜನರು ಕೊಟ್ಟಿರುವಂತದ್ದು? ಬಹುಶಃ ಪಕ್ಷ ಈ ಒಂದು ನಿರೀಕ್ಷೆ ಇಷ್ಟೊಂದು ದೊಡ್ಡ ಮಟ್ಟದ ನಿರೀಕ್ಷೆ ಇರ್ಲಿಲ್ಲ. ಆದ್ರೂ ಕೂಡ ಜನರು ನಮ್ಮ ಒಂದು ನಾವು ಹಾಕಿದಂತ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಬಹುಶಃ ಬಹಳ ಅಗತ್ಯ ಇತ್ತು. ಈ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಪ್ರಣಾಳಿಕೆಯಲ್ಲಿ ಕೆಲವೊಂದು ಕಾರ್ಯಕ್ರಮವನ್ನು ಹಾಕಿದ್ದೇವ, ಆ ಕಾರ್ಯಕ್ರಮ ಬಹಳಷ್ಟು ಅಗತ್ಯ ಕೂಡ ಇತ್ತು. ಜನರಿಗೆ ಏನು ಅಗತ್ಯ ಇದೆ ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಉದಾಹರಣೆಗೆ ನಾವು ಹೇಳ್ಬೇಕಾದ್ರೆ ನ್ಯೂ ಪೆನ್ಷನ್ ಸ್ಕೀಮ್, ಸರ್ಕಾರಿ ನೌಕರರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಇಂದ ಬಹಳಷ್ಟು ಅನ್ಯಾಯ ಆಗುವ ಒಂದು ಸಂದರ್ಭವನ್ನು ನಾವು ಪ್ರಣಾಳಿಕೆಯಲ್ಲಿ ಹಾಕಿದ್ದೇವೆ. ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ನಾವು ತರ್ತೇವೆ ಅಂತ. ಅದರಿಂದ ಸರ್ಕಾರಿಯಲ್ಲಿ ನೌಕರಿ ಮಾಡುವವರು ಕೂಡ ಇವತ್ತು ಈ ಹಿಂದೆ ನಾವು ನೋಡಿದ್ದೇವೆ, ಸರ್ಕಾರಿ ನೌಕರರು ಬಹಳಷ್ಟು ಶೇಕಡವಾರು ಜನರು, ಬಹಳಷ್ಟು 75% ಜನರು ಬಿಜೆಪಿಯ ಹಿಂದೆ ಇದ್ರು. ಈ ಬಾರಿ ಅವರ ನ್ಯೂ ಪೆನ್ಷನ್ ಸ್ಕೀಮಿನ ಹಿಂದೆ ನಾವು ಒಂದು ಪ್ರೋಗ್ರಾಮ್ ಹಾಕಿದ್ದೇವೆ, ಅದು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನೇ ನಾವು ಮುಂದುವರಿಸ್ತೇವೆ ಅಂತ. ಅದರಲ್ಲಿ ಕೂಡ ನಮಗೆ ಲಾಭ ಆಗಿದೆ. ಇವತ್ತು ಬೆಲೆ ಏರಿಕೆ ನಿಯಂತ್ರಣವನ್ನು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರು ಕೂಡ ಆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲು ರಾಜ್ಯ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮ ಹಾಕಲಿಲ್ಲ. ಅದರಿಂದ ನಾವು ಬೆಲೆ ಏರಿಕೆಗೆ ಸ್ವಲ್ಪ ಮಟ್ಟಿನ ಸಹಾಯ ಆಗ್ಲಿಕ್ಕೆ ಬೇಕಾಗಿ ನಾವು ಕೆಲವೊಂದು ಕಾರ್ಯಕ್ರಮವನ್ನು ಹಾಕಿದ್ದೇವೆ. ಅದು ಅವರಿಗೆ ಮನೆಯ ಒಡತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡುವುದಾಗಿರ್ಬೋದು, ಅಥವಾ ಬೇರೆ ಬೇರೆ ಈ ತರದ್ದು ವಿದ್ಯುತ್ ಶಕ್ತಿಯ ಒಂದು ಸವಲತ್ತು ಕೊಡುವಂತದ್ದು. ಇದನ್ನೆಲ್ಲ ಜನರು ಬಹಳಷ್ಟು ಕಷ್ಟಪಟ್ಟು ಇವತ್ತು ವಿದ್ಯುತ್ ಶಕ್ತಿಯ ಬಿಲ್ ಅನ್ನು ಪಾವತಿ ಮಾಡುವ ದಿನಗಳನ್ನು ನಾವು ನೋಡಿ ಇಂಥ ಕಾರ್ಯಕ್ರಮವನ್ನು ಹಾಕಿದ್ದೇವೆ. ಮೀನುಗಾರರಿಗಿರ್ಬೋದು, ಕೃಷಿಕರಿಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೇವೆ. ಜನರನ್ನು ಈ ಬಾರಿ ಯಾವ ರೀತಿ ಪ್ರಣಾಳಿಕೆಯನ್ನು ತಯಾರು ಮಾಡಿದೆ ಅಂತ ಹೇಳಿದ್ರೆ, ಪ್ರತಿ ಒಂದು ವರ್ಗವನ್ನು ಕರೆಸಿ ನಿಮಗೆ ಬೇಕಾದ ನಿಮಗೆ ಈ ಸರ್ಕಾರದಿಂದ ಯಾವ ರೀತಿ ಅನ್ಯಾಯ ಆಗಿದೆ ಅಥವಾ ನೀವು ಯಾವುದನ್ನು ನಿರೀಕ್ಷೆ ಮಾಡ್ತೀರಿ ಎಂಬ ಅವರ ಮೂಲಕ, ಪರಮೇಶ್ವರ್ ಅವರ ಏನು ಟೀಮ್ ಇದೆ, ಪ್ರಣಾಳಿಕೆ ತಯಾರು ಮಾಡುವ ಟೀಮ್ ಇದೆ, ಅವರ ಮೂಲಕ ಅವರ ಚರ್ಚೆ ಮಾಡಿಕೊಂಡು ಪ್ರಣಾಳಿಕೆ ತಯಾರು ಮಾಡಿದೆ. ಯಾವುದಾದ್ರೆ ನಾವೇ ಸೇರಿಸಿಕೊಂಡು ಪ್ರಣಾಳಿಕೆ ತಯಾರು ಮಾಡಿದಲ್ಲ, ಜನರನ್ನು ಸೇರಿಸಿ ಜನರ ಬೇಡಿಕೆಯನ್ನು ಪೂರೈಸಲಿಕ್ಕಾಗಿ ಅವರಿಗೋಸ್ಕರ ಮಾಡಿದಂತ ಪ್ರಣಾಳಿಕೆ. ಖಂಡಿತವಾಗಿಯೂ ಅದು ಎಲ್ಲರಿಗೂ ಖುಷಿ ತಂದಿದೆ ಅಂತ ಹಾಗಾಗಿ ಈ ಬಾರಿ ಬಹುಮತದಿಂದ ಜನರು ಆಶೀರ್ವದಿಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ. ಅಟ್ ದ ಸೇಮ್ ಟೈಮ್ ಬಿಜೆಪಿಯ ವಕ್ತಾರರು ಜಗದೀಶ್ ಅವರು ಯಾವ ರೀತಿ ನೋಡ್ತೀರಾ ಸರ್ ಈ ಒಂದು ಹೀನಾಯವಾಗಿರುವಂತಹ ಸೋಲನ್ನ? ಪ್ರಪ್ರಥಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜನ ಇಷ್ಟೊಂದು ಅಭೂತಪೂರ್ವಕವಾಗಿ ನಿಮ್ಮನ್ನು ಅಪ್ಪಿಕೊಂಡಿದ್ದಾರೆ. ಅದರಿಂದ ಅವರ ನಿರೀಕ್ಷೆಗೆ ತಕ್ಕಂತೆ ನೀವು ನಡೆಯಿರಿ ಎನ್ನುವ ಒಂದು ಶುಭ ನುಡಿಗಳನ್ನು ಕೂಡ ಹೇಳ್ತೇನೆ. ಈಗ ಯಾಕೆ ಅವರು ಅಧಿಕಾರಕ್ಕೆ ಬಂದರು ಅಂತ ಹೇಳಿದ್ರೆ, ಪೂರೈಸಲು ಅಸಾಧ್ಯವಾದಂತಹ ಭರವಸೆಗಳನ್ನು ಪ್ರಣಾಳಿಕೆಯಲ್ಲಿ ನೀಡಿ, ಪೂರೈಸಲು ಸಾಧ್ಯವಾಗದಂತಹ ಭರವಸೆಗಳನ್ನು ಪ್ರಣಾಳಿಕೆಯಲ್ಲಿ ನೀಡಿ ಜನರನ್ನು ಮರಳುಗೊಳಿಸಿದ್ದಾರೆ. ನಾವು ಅನೇಕ ವಾಟ್ಸಪ್ಗಳಲ್ಲಿ ನೋಡ್ಬೋದು. ಒಂದು ಹೆಂಗಸಿಗೆ 2,000 ರೂಪಾಯಿ, ಒಂದು ವಿದ್ಯಾವಂತ ಹುಡುಗನಿಗೆ ಕೆಲಸ ಇಲ್ಲದಿದ್ರೆ ಅವನಿಗೆ 3,000 ರೂಪಾಯಿ. ಇದೆಲ್ಲ ಜನರನ್ನು ಆಲಸಿ ಮಾಡುವಂತ ಒಂದು ಪ್ರಾಜೆಕ್ಟ್ ಅನ್ನು ಇವರು ಹಾಕೊಂಡಿದ್ದಾರೆ. ಮಾತ್ರ ಅಲ್ಲ, ಬಸ್ಸಿನಲ್ಲಿ ಮಹಿಳೆಯರಿಗೆ ಫ್ರೀ. ಯಾರು ಇವರ ಹತ್ರ ಕೇಳಲಿಲ್ಲ ಬಸ್ನಲ್ಲಿ ನಮಗೆ ದುಡ್ಡಿಲ್ಲ ಹೋಗ್ಲಿಕ್ಕೆ ಅಂತ, ಆದ್ರೂ ಇವರು ಮಾಡಿದ್ದಾರೆ. ಯಾಕಂದ್ರೆ ಜನರಿಗೆ, ಈ ಸಾಮಾನ್ಯ ವರ್ಗಕ್ಕೆ, ಈ ಬಡ ವರ್ಗಕ್ಕೆ ಇದು ನಮ್ಗೆ 5,000 ರೂಪಾಯಿ ದಿನಕ್ಕೆ ತಿಂಗಳಿಗೆ ಸಿಗ್ತದೆ ಅಂತ ಈ ಭಾವನೆ. ನನ್ನ ಮನೆಯ ಕೆಲಸದವಳು ಕೂಡ ನಮ್ಗೆ ಹೇಳ್ತಾರೆ 5,000 ನಮ್ಗೆ ಸಿಗ್ತದೆ ದಿನಕ್ಕೆ, ನನ್ನ ಮಗ ಒಬ್ಬ ಇದಿರ್ತಾನೆ, ಕಲ್ತಿದ್ದಾನೆ, ಮತ್ತೆ ನನ್ಗೆ 2,000 ರೂಪಾಯಿ ಸಿಗ್ತದೆ. ಈಗ 5,000 ಇದು ಸಾಧ್ಯನೇ ಇಲ್ಲ. ಅವನಿಗೆ ಒಂದು 70,000 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಅದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳದೆ ಇದನ್ನು ಇವರು ಜನರನ್ನು ಮರಳು ಮಾಡಿ ಈ ಭರವಸೆಯನ್ನು ನೀಡಿ ಇವರು ಈ ಮತವನ್ನು ಗಳಿಸಿದ್ದಾರೆ ಅಂತ ನನ್ನ ಭಾವನೆ. ಆದ್ರಿಂದ ಏನಿದ್ರು ನೀವು ಭರವಸೆಯನ್ನು ಕೊಟ್ಟಿದ್ದೀರಿ, ಆ ಭರವಸೆಗೆ ತಕ್ಕ ನಡೆಯಿರಿ. ಮಾತ್ರ ಅಲ್ಲ,
ಆ ಭರವಸೆಗೆ ತಕ್ಕ ನಡೆಯಿರಿ, ಆಗ ನಿಮ್ಗೆ ಜನರು ಇನ್ನೊಮ್ಮೆ ಆಶೀರ್ವಾದ ಮಾಡಿ ಯಾರು ಅಂತ ನನ್ನ ಭಾವನೆ. ಓಕೆ, ಕೇವಲ ಭರವಸೆಗಳಿಂದ ಅಥವಾ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಬಂದಿದೆ ಅನ್ನೋದು ತಾವು ಹೇಳ್ತಾ ಇರುವಂತದ್ದು ಸುಳ್ಳು ಗ್ಯಾರಂಟಿ. ಅದು ಅವರು ರಾಜಸ್ಥಾನದಲ್ಲಿ, ಹಿಮಾಚಲದಲ್ಲಿ ಈಗಾಗಲೇ ಅವರು ಭರವಸೆಗಳನ್ನು ಕೊಟ್ಟು ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರದೇ ಪಕ್ಷದ ನಾಯಕ ಸಚಿನ್ ಪೈಲಟ್ ಅಲ್ಲಿ ಧರಣಿ ಕೂತಿದ್ದಾರೆ. ನಮ್ಮ ಪಕ್ಷದವರಲ್ಲ, ಅವರದೇ ಪಕ್ಷದ ನಾಯಕ ನೀವು ಭರವಸೆಯನ್ನು ಈಡೇರಲಿಲ್ಲ ಅಂತ ಅವರದೇ ಮುಖ್ಯಮಂತ್ರಿಯ ವಿರುದ್ಧ ಅವರು ಧರಣಿ ಕೂತಿದ್ದನ್ನು ನಾವೆಲ್ಲ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನೋಡಿದ್ದೇವೆ. ಆದ್ರಿಂದ ಅದು ಸಾಧ್ಯನೇ ಇಲ್ಲ. ಯಾವ ಆರ್ಥಿಕ ಪಂಡಿತನಲ್ಲಿ ಕೇಳಿದ್ರು ಈ ವಿಚಾರ ಸಾಧ್ಯ ಇಲ್ಲ. ಮತ್ತೆ ಮಾಡ್ತಾರೆ ಏನು ಗೊತ್ತಾ, ವರ್ಲ್ಡ್ ಬ್ಯಾಂಕ್ ಸಾಲ ತೆಗಿತಾರೆ. ವರ್ಲ್ಡ್ ಬ್ಯಾಂಕ್ ಸಾಲ ತೆಗೆದು ಮಾಡ್ಲಿಕ್ಕೂ ಸಾಕು, ಆದ್ರೆ ಯಾರು ಅದನ್ನು ತೀರಿಸಬೇಕು? ಯಾರು? ನಾವೇ ತೀರಿಸಬೇಕು. ಇವತ್ತು ಹುಟ್ಟುವ ಮಗುವಿನಿಂದ ಹಿಡಿದು 100 ವರ್ಷದ ವೃದ್ಧರವರೆಗೆ ನಮ್ಮ ತಲೆಯ ಮೇಲೆ ಸಾಲವನ್ನು ಹೊರಿಸಿ ನಾವು ಇಷ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದ್ರಿಂದ ಜನರನ್ನು ಮತ್ತೆ ಮತ್ತೆ ಸಾಲದ ಕೂಪಕ್ಕೆ ಒಂದು ತಳ್ಳುವ ಒಂದು ಯೋಜನೆಯನ್ನು ಇವರು ಹಾಕಿದ್ದಾರೆ. ಓಕೆ, ಎಸ್, ಬರ್ತೇನೆ ಸರ್. ತಮ್ಮಲ್ಲಿ ಪ್ರಶ್ನೆಗಳಿವೆ ಕೆಲವು. ಅದೇ ರೀತಿ ಜಿತೇಂದ್ರ ಕುಂದೇಶ್ವರ್, ರಾಜಕೀಯ ವಿಶ್ಲೇಷಕರು, ಈ ಬಾರಿಯ ಈ ಒಂದು ಜನಾದೇಶವನ್ನ ಯಾವ ರೀತಿ ನೋಡ್ತೀರಾ? ಒಂದ್ ಕಡೆ ಹೀನಾಯ ಸೋಲು ಬಿಜೆಪಿಗೆ, ಜೊತೆಗೆ ಅಭೂತಪೂರ್ವವಾಗಿರುವಂತಹ ಒಂದು ಬಹುಮತ ಕಾಂಗ್ರೆಸ್ಗೆ. ನನಗೆ ಕಾಣ್ತದೆ ಇಲ್ಲಿ ಬಿಜೆಪಿಗೂ ಬಹುಮತ ಬಂದಿದೆ, ಕಾಂಗ್ರೆಸ್ಗೂ ಬಹುಮತ ಬಂದಿದೆ. ಓಕೆ, ಕರಾವಳಿಯಲ್ಲಿ ಬಿಜೆಪಿಗೆ ಬಹುಮತ ಬಂದಿದೆ, ನಮ್ಮ ಈ ಏರಿಯಾದಲ್ಲಿ. ಎಸ್, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತವನ್ನ ಬಂದಿದೆ. ನನಗೆ ಏನಿಸ್ತದೆ ಹೇಳಿದ್ರೆ, ಇದು ಕಾಂಗ್ರೆಸ್ ಯಾವ ರೀತಿ ದಾಳಿ ಮಾಡಿದ ಅಂತ ಹೇಳಿದ್ರೆ, ಎರಡು ಮಲ್ಲ ಕುಸ್ತಿ ಅಥವಾ ಫೈಟ್ ಆದಾಗ ಒಬ್ಬನ ಯಾವುದೋ ಒಂದು ಭಾಗ ನೋವಿರ್ತದೆ, ಆ ಭಾಗದ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡಿದಾಗ ಅವನು ಹೇಗೆ ಕುಸ್ತಿಯನ್ನು ಸೋಲ್ತಾನ ಹಾಗೆ ಇದು ಏನಾಗಿದೆ ಹೇಳಿದ್ರೆ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ, ವಿಪರೀತವಾದ ಬೆಲೆ ಏರಿಕೆ. ಕಳೆದ 2 ವರ್ಷಗಳಿಗಿಂತ ಒಂದು ಎದುರುಗಡೆ ಒಂದು ಟರ್ಪಲ್ ಅಥವಾ ಶೀಟ್ ಹಾಕಿದ್ಬೇಕಾದ್ರೆ ಈಗ ಹಾಕಬೇಕಾದ್ರೆ ಅದರನ್ನು 3 ಪಟ್ಟು 2 ಪಟ್ಟು ಹೆಚ್ಚು ಖರ್ಚು, ಪೆಟ್ರೋಲ್ಗೆ ರೇಟ್ ಜಾಸ್ತಿ, ಎಲ್ಲದರಲ್ಲೂ ಕೂಡ ನೋಡಿದ್ರು ಕೂಡ ಬೆಲೆ ಏರಿಕೆ ಬಿಸಿ, ಒಂಥರ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಭಾವನೆ. ಇದರ ಜೊತೆಯಲ್ಲಿ ಏನು ಸಾಮಾನ್ಯ ಬಡ ಮಧ್ಯ ವರ್ಗದವರಿಗೆ ಬಿಜೆಪಿಯವರು ಏನು ಕೊಡುವುದಿಲ್ಲ ಎನ್ನುವಂಥ ಮನಸ್ಸಿನಲ್ಲಿ ಭಾವನೆಗಳಿರ್ತದೆ. ಕಾಂಗ್ರೆಸ್ ಬಂದ್ರೆ ಏನಾದ್ರೂ ಬಡವರಿಗೆ ಹೆಲ್ಪ್ ಆಗ್ತದೆ, ಅವ್ರದ್ದೊಂದು ನಂಬಿಕೆ. ಮಾರ್ಕ್ ಏನಾಗ್ತದೋ ಅದು ಎರಡನೇದು. ಅದಾದ್ಮೇಲೆ ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಉಚಿತದ ಕೊಡುಗೆಗಳನ್ನು ಘೋಷಣೆ ಮಾಡಿದ್ರು. ಏನು 2,000 ರೂಪಾಯಿ ಏನು ಹಣದ ಲೆಕ್ಕದಲ್ಲಿ, ಅದು ಆ ಕಾರ್ಡ್ ನೋಡುವಾಗಲೇ ಆಸೆ ಆಗಬೇಕು, ಗಿಫ್ಟ್ ಕಾರ್ಡ್ ಅದು. ಆಮೇಲೆ ಎಲ್ಲ ಉಚಿತಗಳು, ಕರೆಂಟ್ ನಿಮಗೆ ಬಿಲ್ ಕಟ್ಟಲಿಕ್ಕಿಲ್ಲ ಇತ್ಯಾದಿ ಉಚಿತದ ಒಂದು ಇದನ್ನ ನೋಡುವಾಗ ಎಲ್ಲಿ ಕಾಂಗ್ರೆಸ್ ಬಂದಾಗ ಎಲ್ಲವೂ ರೇಟ್ ಜಾಸ್ತಿ ಆಗ್ತಾ ಇತ್ತು. ಈಗ ಮೊನ್ನೆ ಪುನಃ 70 ಪೈಸೆ ಪ್ರತಿ ಯೂನಿಟ್ಗೆ ಜಾಸ್ತಿ ಆಗಿದೆ ಈ ಚುನಾವಣೆ ಗಲಾಟೆಯಲ್ಲಿ ಕರೆಂಟ್ಗೆ. ಈಗ ಏನಾಗ್ತದೆ ನೋಡ್ಬೇಕು, ಇಂಟ್ರೆಸ್ಟಿಂಗ್. ಹೀಗೆ ಮಾಡುವಾಗ ಎಲ್ಲೂ ಬೆಲೆ ಏರಿಕೆ ದೈನಂದಿನ ಬದುಕು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಬಡವರಿಗೆ ಅನಿಸಿದಾಗ ಇವರೆಲ್ಲ ಉಚಿತ ಕೊಡ್ತೇನೆ ಹೇಳುವಾಗ ನೋಡುವ ಹೇಗೆ ಅಂತ ಅವರು, ಅಂದ್ರೆ ಇವರು ಎಲ್ಲಿ ಸಮಸ್ಯೆ ಉಂಟೋ ಅಲ್ಲಿಗೆ ಅವರು ಕ್ಯಾಚ್ ಮಾಡ್ಕೊಂಡು ಅವರಿಗೆ ಅದನ್ನ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದು ಏನಾಯ್ತು, ಈ ಭಾಗದ ಜನರಿಗೆ ಕೆಲವು ಈ ಜನರು ಇರ್ತಾರೆ, ಅಚ್ಚೆ ದಿನ ಕೊಡ್ತೇವೆ ಅಂತ ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಉಚಿತ ಅಕ್ಕಿ ಅಥವಾ ಉಚಿತ ಕರೆಂಟ್, ಉಚಿತ ಹೋಮ್ ಸೆಟ್, ಉಚಿತ ಕೂಪನ್, ಕೆಲಸ, ಉದ್ಯೋಗ ಯಾವುದು ಅಚ್ಚದಿನಲ್ಲ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಸದೃಢ ಆಗಬೇಕು, ಮೋದಿ ಏನು ಗೌರವ ತರಬೇಕು, ನಾವು ದೇಶಭಕ್ತಿ, ನಾವು ಕಷ್ಟದಲ್ಲಿದ್ರು ಪರವಾಗಿಲ್ಲ, ನನಗೆ 200 ರೂಪಾಯಿ ಪೆಟ್ರೋಲ್ ಲೀಟರ್ಗೆ 200 ರೂಪಾಯಿ ಪೆಟ್ರೋಲ್ ಆದ್ರೂ ನಾನು ಹಾಕ್ತೇನೆ, ಆ ರೀತಿಯ ಮೆಂಟಾಲಿಟಿ ಜಾಸ್ತಿ ಇರೋದು. ಮತ್ತೆ ನಮಗೆ ಹಿಂದುತ್ವ ಮುಖ್ಯ, ಬಜರಂಗದಳ ಅಥವಾ ಯಾರು ಹಿಂದುತ್ವ ಕಾರ್ಯಕರ್ತರ ಬಂದ್ರಿಗೆ ಸಮಸ್ಯೆ ಆಗ್ತಿದ್ರೆ ನಾವು ಬಿಡುದಿಲ್ಲ ಅಂತ ಇವರಿಗೆಲ್ಲ ಅಚ್ಚೆ ದಿನ ಬಂದಿದೆ. ಅಂದ್ರೆ ಎಲ್ಲರೂ ಹಾಗೆ ಇರ್ತಾರೆ, ಅಚ್ಚೆ ದಿನ ಬಯಸುವವರು. ಅಚ್ಚೆ ದಿನ ಬಯಸುವವರಿಗೆ ಏನು, ಬೆಳಿಗ್ಗೆ ಊಟಕ್ಕೆ ತಿಂಡಿ ಇಂದಿರಾ ಕ್ಯಾಂಟೀನ್ ಆಗ್ಬೇಕು ಅಂತ ಎನಿಸ್ತದೆ, ಮತ್ತೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗುದಿಲ್ಲ, ಸಿಮೆಂಟ್, ಮರಳು, ಹೊಯ್ಗೆ, ಇದೆಲ್ಲವೂ ಕೆಲವರಿಗೆ ಇಂಪಾರ್ಟೆಂಟ್ ಬದುಕಿನಲ್ಲಿ ಕಾಣ್ತದೆ. ಇದು ಯಾವುದು ಕೂಡ ರೇಟ್ ಕೈಗೆಟಕ್ತಾ ಇಲ್ಲ, ಬದುಕು ಏನು ಕಷ್ಟ ಆಗ್ತದೆ ಅಂತ ಕೆಲವರಿಗೆ ಅನಿಸಿದೆ. ಅದಕ್ಕೆ ಸರಿಯಾಗಿ ಇವರು ಘೋಷಣೆ ಮಾಡಿದ್ರಲ್ಲ, ಆಗ ಇದು ಅಚ್ಚೆ ದಿನ ಅಲ್ಲ, ನಮಗೆ ಅಚ್ಚೆ ದಿನ ಕಾಂಗ್ರೆಸ್ನವರು ಕೊಡ್ತಾರೆ ಅಂತ ಕೆಲವರು ಅದನ್ನು ನಂಬಿದ್ರು. ಆಡಳಿತ ವಿರೋಧಿಯಲ್ಲೇ
ಮತ್ತೆ ಇವರ ಉಚಿತ ಕೊಡುಗೆ ಇವೆಲ್ಲವೂ ಸೇರಿ ಈ ಭಾಗದ ಜನರಿಗೆ ಏನು ಅಗತ್ಯ ಇತ್ತೋ ಅವರು ಅದನ್ನು ಆಯ್ಕೆ ಮಾಡಿಕೊಂಡ್ರು. ಆ ಭಾಗದವರು ಏನು ಜನರು ಹೆಚ್ಚಿನವರು ಏನು ಬೇಕಿತ್ತೋ ಆಯ್ಕೆ ಮಾಡಿಕೊಂಡ್ರು. ಮತ್ತೆ ಕೆಲವು ಈ ಪ್ರಮುಖವಾಗಿ ಬಂದಂತ ಆರೋಪ ಎಲ್ಲರೂ ಕಾಸು ಮಲ್ದೇರು ಬಿಜೆಪಿ ತಗೊಳ್ಳು ಹಾಕಲು ಬಾರ್ದೇರು ಅಂದ್ರೆ ಆ ರೀತಿಯಾಗಿ ಬಿಂಬಿಸುವಲ್ಲಿ ಕಾಂಗ್ರೆಸ್ ತುಂಬಾ ಯಶಸ್ವಿ. 40% ಅಂತ ಹೇಳಿ ಕಾಂಗ್ರೆಸ್ನ ಒಂದು ಮೀಡಿಯಾ ಸೋಷಿಯಲ್ ಮೀಡಿಯಾ ಗ್ರೂಪ್ ಅಥವಾ PCM ಅಂತ ಹೇಳಿ ಮಾಡಿ ಎಷ್ಟು ಎಲ್ಲ ಬಹುತೇಕ ಅಧಿಕಾರಶಾಹಿ ಅಥವಾ ಒಂದು ಆಡಳಿತ ಅನ್ನೊಂದು ಕರಪ್ಷನ್ಗಿಂತ ಹೊರತಾಗಿಲ್ಲ. 1% 2% ಆಚೀಚೆ ಇರ್ಬೋದು ವಿನ ಇವರು ಬಟ್ ಅದನ್ನ 40% ಎನ್ನುವಂಥದ್ದನ್ನೇ ಬಿಂಬಿಸಿ ಜನರು ನಿಜವಾಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಹೌದು ಆಗಲು ಮಲ್ತೇರಿ ಅಂತ ಹೇಳುವ ಹಾಗೆ ಮಾಡಿದ್ರಲ್ಲ, ಅದು ಕೂಡ ಒಂದು ಈ ಬಿಜೆಪಿ ಸರ್ಕಾರಕ್ಕೆ ಅಂದ್ರೆ ಸೋಲಿಕ್ಕೆ ಹಿನ್ನಡೆ ಆಯಿತು. ಅದಕ್ಕೆ ಸೇರಿ ಕೆಲವು ನಾಯಕರ ದರ್ಪ ದುರಹಂಕಾರಗಳು ಇತ್ಯಾದಿ ಒಂದು ಅಧಿಕಾರ ಸಿಕ್ಕಾಗ ಒಂದು ರೀತಿ ಕಾರ್ಯಕರ್ತರನ್ನ ಅವಗಣನೆ ಮಾಡುವಂಥದ್ದು, ಮತ್ತೆ ಆಪರೇಷನ್ ಕಮಲದಿಂದ ಬಂದಂತಹ ಕೆಲವೊಂದು ವಿಶಿಷ್ಟ ವ್ಯಕ್ತಿಗಳೆಲ್ಲ ಮಾಡಿದಂತಹ ಆಡಳಿತಗಳು, ಇದೆಲ್ಲವನ್ನ ಜನ ನೋಡಿ ರೋಚಿ ಹೋಗಿ ಇವರು ಏನು ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಿದ್ರೆ ಇಲ್ಲಿ ಬಿಜೆಪಿಯನ್ನ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ವಿಶೇಷ ಅಂತ ನನಗೇನು ಅನಿಸುದಿಲ್ಲ. ಬಟ್ ಬಿಜೆಪಿ ಇಲ್ಲಿ ಲೀಡ್ ಬರ್ತದೆ ಅಂತ ಎಣಿಸಿದ್ರು, ಅದು ಇಷ್ಟು ಮಟ್ಟದಲ್ಲಿ ಲೀಡ್ ಬರ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ರಾಜ್ಯ ಉಳಿದೆಡೆ ಕಾಂಗ್ರೆಸ್ ಲೀಡ್ ಬರ್ಬೋದು ಅಂತ ಎಣಿಸಿದ್ದು, ಆದ್ರೆ ಇಷ್ಟು ಮಟ್ಟದಲ್ಲಿ ಲೀಡ್ ಬರ್ಬೋದು ಅಂತ ಎಣಿಸಿಲ್ಲ. ಮತದಾರ ಅತ್ಯಂತ ಬುದ್ಧಿವಂತ, ಅತಿ ಬುದ್ಧಿವಂತ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನಾವು ಬಿಜೆಪಿಯ ನಾಯಕರಿಗೆ ಅಥವಾ ಬಿಜೆಪಿಯವರಿಗೆ ಬೇಜಾರಾಗಬಾರ್ದು ಅಂತ. ಬಿಜೆಪಿಯವರಿಗೆ 95, ಕಾಂಗ್ರೆಸ್ನವರಿಗೆ 85 ಅಥವಾ ಕಾಂಗ್ರೆಸ್ನವರಿಗೆ 95, ಬಿಜೆಪಿಗೆ 85, JDS ಇರ್ಲಿ, JDSನವರಿಗೆ 35 ಇರ್ಲಿ ಅಂತ ಆಗಿ ನಾವು ಡಿವೈಡ್ ಮಾಡಿ ಕೊಡ್ತೇವೆ, ಈ ತರರಿಗೆ ಒಂದು 5 ಅಂತ. ಆದ್ರೆ ಜನ ಹಾಗಲ್ಲ. ಯಾರಿಗೆ ಮತದಾನ ಕೊಡಬೇಕು, ಯಾರಿಗೆ ಲೀಡ್ ಕೊಡಬೇಕು, ಯಾರಿಗೆ ಬಹುಮತ ಕೊಡಬೇಕು ಅವರಿಗೆ ಅಷ್ಟು ಬಹುಮತನ ಕೊಟ್ಟಿದ್ದಾರೆ. 19 ಕೊಟ್ಟು ಯಾರನ್ನು ಎಲ್ಲಿ ಕೂರಿಸಬೇಕು ಸುಮ್ಮನೆ ಅಲ್ಲಿ ಕೂರಿಸಿದ್ದಾರೆ. ಹಾಗಾಗಿ ಈ ಬಾರಿ ಜನ ಬದಲಾವಣೆ ಬಯಸಿದ್ದಾರೆ. ಜನರು ಏನು ಬಹುಶಃ ಕೊರೋನಾದಿಂದ ಕಷ್ಟವನ್ನು ಅನುಭವಿಸಿದ್ರು, ಅದಾದ್ಮೇಲೆ ದಿನನಿತ್ಯದ ಉದ್ಯೋಗ ಕಳೆದುಕೊಂಡ್ರು ಎಷ್ಟೋ ಜನ. ಹಾಗಾಗಿ ಜನರಿಗೂ ಏನೋ ಅಸ್ಥಿರತೆ ಕಾಡ್ತಾ ಇದೆ. ಬಹುಶಃ ಬದಲಾಯಿಸಿದ್ರೆ ನಮಗೆ ಒಳ್ಳೇದಾಗ್ಬೋದು ಅಂತ ಎಣಿಸಿರ್ಬೇಕು. ಬಟ್ ಇದು ಏನು ಇಡೀ ದೇಶ ವಿಶ್ವಾದ್ಯಂತ ಇಂಥ ಅಸ್ಥಿರತೆಗಳಾಗಿದೆ, ವಿಶ್ವಾದ್ಯಂತ ಹಣದುಬ್ಬರ ಆಗಿದೆ, ವಿಶ್ವಾದ್ಯಂತ ಕೊರೋನಾ ಬಂದಿದೆ, ರೋಗ ಬಂದಿದೆ. ಆದರೆ ಈ ಸಂದರ್ಭದಲ್ಲಿ ಆಡಳಿತ ಬಿಜೆಪಿ ಮಾಡ್ತಾ ಇದ್ರಿಂದ ಅದರ ಹೊಣೆಯನ್ನು ಆ ಬಿಜೆಪಿ ಹೊಣೆ ಹೊತ್ತುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಾಗಿ ಜನ ಈಗ ಚೇಂಜ್ ಮಾಡಿದ್ದಾರೆ. ನೋಡುವ ಏನು ಆಡಳಿತ ಕೊಡ್ತಾರೆ ಅಂತ. ನನಗೂ ಆಡಳಿತ ಕೊಡುವಲ್ಲಿ ಬಹಳ ಡೌಟ್ ಇದೆ. ಅದು ನಾನು ಮತ್ತೆ ಅಂದ್ರೆ ಯಾವ ರೀತಿ ಕೊಡಬಹುದು ಅನ್ನೋ ಬಗ್ಗೆ ಮಾತಾಡೋಣ. ಎಸ್ ಸರ್. ಜೊತೆಗೆ ಹಿಂದೂ ಮುಖಂಡರು ಕುಮಾರ್ ಮಾಲೆಮರ್ ಅವರು ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೀನಿ, ಕರೆಗಳು ಬರ್ತಾ ಇದೆ. ಯಾಕಂದ್ರೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ಅಭಿಪ್ರಾಯ ಅತಿ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ಇದು ಜನಾದೇಶ, ಜನರು ಕೊಟ್ಟಿರುವಂತಹ ಒಂದು ಆದೇಶ. ಹಾಗಾಗಿ ಏನ್ ಹೇಳ್ತಾರೆ ಅನ್ನುವಂಥದ್ದು. ಬಿಫೋರ್ ದಟ್ ಎಸ್ ಕುಮಾರ್ ಮಾಲೆಮರ್ ಅವರು ಈ ರಿಸಲ್ಟ್ ಅನ್ನ ನೇರವಾಗಿ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ನೋಡ್ತೀರಿ ಸರ್? ಇವರು ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿದಾಗೆ ನಿಜವಾಗಿ ಜನರು ಏನಿಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಆಗ ಬಿಜೆಪಿ ಅವರು ಏನು ಮಾಡಿಲ್ಲ, ಬಿಜೆಪಿಯಿಂದ ಅದೇ ವಿದ್ಯುತ್ ಬಿಲ್ ಜಾಸ್ತಿ, ನೀರಿನ ಬಿಲ್ ಜಾಸ್ತಿ ಎಲ್ಲ ಜಾಸ್ತಿ ಆದ್ರಿಂದ ಇವತ್ತು ಏನು ಓಟ್ ಹಾಕಿದ್ದಾರೆ ಈ ಒಂದು ಕಾಂಗ್ರೆಸ್ಗೆ. ಇನ್ನಾದ್ರೂ ಕಾಂಗ್ರೆಸ್ ಅಲ್ಲಿ ಏನಾದ್ರೂ ಮಾಡ್ಬೋದು. ಆದ್ರೆ ಒಂದ್ ಹೇಳ್ಬೇಕಾದ್ರೆ ಕರಾವಳಿಯಲ್ಲಿ ಹಿಂದೂ ಬೆಲ್ಟ್, ಕರಾವಳಿಯಲ್ಲಿ ಏನು ಆಗಿಲ್ಲ ಇವತ್ತು ಬಿಜೆಪಿ. ಕರಾವಳಿಯಲ್ಲಿ ಏನು ಮುಟ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಬಿಜೆಪಿ ಎಷ್ಟು ಮೆಜಾರಿಟಿ ಇದೆ ಅಷ್ಟೇ ಮೆಜಾರಿಟಿಯಲ್ಲಿ ಕರಾವಳಿಯಲ್ಲಿ ಹಿಂದೂ ಪರವಾಗಿ ಇದ್ದಂತಹ ಬಿಜೆಪಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಇದೆ. ಆದ್ರೆ ಕೆಲವೊಂದು ಕಡೆಗಳಲ್ಲಿ ನಾನು ನೇರವಾಗಿ ಹೇಳ್ಬೇಕಾದ್ರೆ ಬಿಜೆಪಿ ಅವರು ಮಾಡುವ ಅನ್ಯಾಯ ಅಷ್ಟಿದೆ ಇವತ್ತು. ನಾನು ಕೂಡ ಬಿಜೆಪಿ ಆದ್ರೂ ನಮ್ಗೆ ಇವತ್ತು ಮನಸ್ಸಲ್ಲಿ ನೋವಿದೆ ಇವತ್ತು. ಯಾಕೆಂದ್ರೆ ಇವತ್ತು ಬಿಜೆಪಿ ಅವರು ಮಾಡುವ ಅನ್ಯಾಯ ಇದೆ ಎಷ್ಟಿದೆ ಅಂದ್ರೆ, ಇವತ್ತು ಹಿಂದುತ್ವ ಅವ ಹಿಂದೂ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾನೆ. ಹಿಂದೂ ಪಕ್ಷ ಇವತ್ತು ಬಿಜೆಪಿಯ ಜನತಾ ಪಾರ್ಟಿ, ಅದಕ್ಕೋಸ್ಕರ ದುಡಿತಾ ಇದ್ದಾನೆ. ಒಂದು ಮೈಂಡ್ ಅಲ್ಲಿ ಮಾತ್ರ ಇರುತ್ತೆ ಅವರಿಗೆ ಹಿಂದುತ್ವ. ಅವನು ದುಡಿಲಿ ಮತ್ತೆ ಅವನನ್ನು ಕೂತ್ಕೊಳ್ಳಿಸುವಂತ. ನಾನು ರಿಯಲ್ ಹೇಳ್ಬೇಕಾದ್ರೆ ಇವತ್ತು ಕಾಂಗ್ರೆಸ್ನವರಿಗೂ ಕೂಡ ಏನಿದೆ ಅಂದ್ರೆ ಹಿಂದುತ್ವ ಅವರಲ್ಲಿ ಹಾರ್ಟ್ಲಿ ಇದೆ ಇವತ್ತು. ಯಾಕೆ ನಿಮ್ಮನ್ನ ಹಿಂದೂ ಮುಖಂಡರು ಕುಮಾರ್ ಮಾಲೆಮರ್ ಅವರು ಯಾಕೆ ತಮ್ಮ ಒಂದು ವಿಶ್ಲೇಷಣೆ ಅತಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ? ಇವತ್ತು ನಡೆದಿರುವಂತಹ ಬಹುಮುಖ್ಯವಾಗಿರುವಂತಹ ಒಂದು ವಿಚಾರ, ಒಂದ್ ಕಡೆ ಪುತ್ತೂರಿನ ಒಂದು ವಿಶ್ಲೇಷಣೆಯನ್ನ ನಾವು ನೋಡಿದಾಗ, ಬಿಕಾಸ್ ಆಫ್ ಅರುಣ್ ಕುಮಾರ್ ಪುತ್ತಿಲ ಅಲ್ಲಿ ಬಿಜೆಪಿ ಸೋತಿರುವಂತಹ, ಅದರಲ್ಲೂ ಕೂಡ 3ನೇ ಸ್ಥಾನಕ್ಕೆ ಕುಸಿದಿರುವಂತಹ ಬಿಜೆಪಿ, ಇದರ ಬಿಜೆಪಿ ಗೆಲ್ಲುವಂತಹ ಬಿಜೆಪಿಯ ಭದ್ರಕೋಟೆ ಪುತ್ತೂರು. ಓಕೆ, ಅಟ್ ದ ಸೇಮ್ ಟೈಮ್ CT ರಾವಿ ಅವರು ಹಿಂದುತ್ವ ಅಥವಾ ಹಿಂದೂ ಮುಖಂಡರು, ಅಲ್ಲಿಂದ ಹಿಂದುತ್ವದಿಂದ ಬಂದಂತಹ ವ್ಯಕ್ತಿ, ಅವರು ಸೋತಿದ್ದಾರೆ. ಅಟ್ ದ ಸೇಮ್ ಟೈಮ್ ಸುನಿಲ್ ಕುಮಾರ್ ಅವರು ಗೆದ್ದಿದ್ದಾರೆ. ಅದರ ಲೀಡ್ ನೋಡಿದಾಗ ಈ ಹಿಂದೆ ಇದ್ದಂತಹ ಲೀಡ್ಗಳಿಲ್ಲ.
ಈ ರೀತಿ ನೋಡಿದಾಗ ಅಂದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಥವಾ ಹಿಂದೂ ಮುಖಂಡರು ಸ್ವಲ್ಪ ಆ ಕಡೆ ಈ ಕಡೆ ವಾಲಿದ್ದಾರೆ ಅನ್ನೋ ಪ್ರಶ್ನೆ, ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ಡಿಫೆಕ್ಟ್ ಕಂಡು ಬಂದಿದೆ. ಎಸ್ ನೋಡಿ, ಬೇಸತ್ತೋಗಿದೆ ಇವತ್ತು. ಯಾಕಂದ್ರೆ ಬೇಸತ್ತೋಗಿದೆ ಅಂದ್ರೆ ಇವತ್ತು ನೋಡಿ, ಪುತ್ತೂರಿನಲ್ಲಿ ಅರುಣನ್ನ ನಿಜವಾಗಿ ಹೇಳ್ಬೇಕಾದ್ರೆ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಎಷ್ಟೋ ಕೇಸ್ಗಳನ್ನು ತಗೊಂಡವರು ಇವತ್ತು. ನಮ್ ಜೊತೆ ನಾವು ಕೂಡ ಅವ್ರ ಜೊತೆ ಕೇಸಲ್ಲಿದ್ದವರು ಇವತ್ತು ಬೇಸತ್ತೋಗಿದ್ದಾರೆ ಇವತ್ತು. ಯಾಕೆಂದ್ರೆ ಜನರು ನೋಡಿ, ಅವರು ಹಿಂದೂ ಪರವಾಗಿ ಹೋಗಿದ್ದಾರೆ, ಹಿಂದುತ್ವದ ಪರವಾಗಿ ಹೋಗಿದ್ದಾರೆ ಇವತ್ತು ಏನಿಲ್ಲ, 2 ದಿನಕ್ಕೆ ಮುಂಚೆ ಅವರೇ ವಿನ್ನರ್. ಯಾಕೆಂದ್ರೆ ಓಟಿನ 2 ದಿನ ಮುಂಚೆ ಅವರೇ ವಿನ್ನರ್. 2 ದಿನದಲ್ಲಿ ಆದಂತಹ ಕೆಲಸ ಇವತ್ತು ಪುತ್ತೂರಿನಲ್ಲಿ ನಡೆದಿದೆ. ನಾನು ಹೇಳ್ಬೇಕಾದ್ರೆ ಬಿಜೆಪಿ ಅವರು ಯಾಕೆ ಮನೆ ಮನೆಗೆ ಹೋಗಿ ಇವತ್ತು ಅವರು ಓಟ್ ಹಾಕಿ ಅರುಣಣ್ಣನಿಗೆ ಓಟ್ ಹಾಕ್ಬೇಡಿ, ಇವತ್ತು ನಮ್ಗೆ ಓಟ್, ಆಗ ಮನೆಯವರು ಹೇಳ್ತಾರೆ ಏನಂದ್ರೆ ಅವಳು ಪೊಂಜವತ್ತು ಅಂತಿದೀನಿ, ಪೊಂಜೋಗಿ ಎಂಚಿನ ಪಾಡುನು ಓಟು, ಪೊಂಜೋ ಎಂಚಿನ ಮಲ್ಪುವ. ಆಗ ಇವತ್ತು ಏನ್ ಹೇಳಿದಾರೆ ಅಂದ್ರೆ ಅಲ್ಲಿ ಬಿಜೆಪಿ ಅವರು ಪೊಂಜ ಉಂಟುದು ನಾ ಮಲ್ಲತ್ತು ಅಶೋಕ್ ರೈಕ್ಲೆ ಮಾಡ್ಲೆ ಆರ್ಲ ಬಿಜೆಪಿ ಹಿಡಿದು ಬೈದಿನಾರು, ಸಂಘ ಪರಿವಾರ ಹಿಡಿದು ಬೈದಿನಾರು, ಈ ಬಿಜೆಪಿ ಅವರು ಹೇಳ್ತಾರೆ. ಆದ್ರೆ ಏನಿದೆ ಅವರಿಗೆ ಹಿಂದುತ್ವ ನಾನು ಕೇಳುದಾಗಾದ್ರೆ ಇವತ್ತು ಅಷ್ಟು ಹೇಳ್ತಾರೆ ಅಂತಾದ್ರೆ, ಇವತ್ತು ಪುತ್ತೂರಿಗೆ ಸ್ವಾಮೀಜಿ ಅವರನ್ನು ಯಾಕೆ ಕೊಂಡೋಗ್ಬೇಕು, ಯೋಗಿಜಿಯನ್ನು ಯಾಕೆ ಕೊಂಡೋಗ್ಬೇಕು ಪುತ್ತೂರಿಗೆ? ಅಷ್ಟು ಇವರಿಗೆ ತಾಕತ್ ಉಂಟಾದಂತಾದ್ರೆ ಇವತ್ತು ಯುಟಿ ಖಾದರ್ನ ಎದುರುಗಡೆ ಸ್ಪೀಚ್ ಮಾಡಿಸಬಹುದಿತ್ತಲ್ಲ, ಇವತ್ತು ಉಳ್ಳಾಳದಲ್ಲಿ ಮಾಡಿಸಬಹುದಿತ್ತಲ್ಲ, ಸತೀಶ್ ಕುಂಬಳವನ್ನು ಸೀಟಿಗೆ ಏರಿಸಬಹುದಿತ್ತಲ್ಲ, ಪ್ರಭಾಕರ್ ಭಟ್ರು ಅಲ್ಲಿ ಯಾಕೆ ಹೋಗ್ಬೇಕು, ಇಲ್ಲಿ ಮಾಡ್ಬೋದಿತ್ತಲ್ಲ ಅವರಿಗೆ. ಒಬ್ಬೊಬ್ಬರನ್ನು ತಂದು ಅಲ್ಲಿ ರಾಜ್ಯದ ಯಾರು ಘಟಾನುಘಟಿಗಳನ್ನು ತಂದು ಅಲ್ಲಿ ಮಾಡ್ಬೋದಿತ್ತಲ್ಲ ಪ್ರಚಾರ ಸಭೆ. ಯಾಕೆ ಹಾಗಾದ್ರೆ ಸತೀಶ್ ಕುಂಬಳ ಏನಿಲ್ವಾ, ಮಾಡ್ಬೋದಿತ್ತಲ್ಲ. ಇವತ್ತು ಹಿಂದೂ ಯಾರು ನಿಂತಿದ್ದಾರೆ ಅಲ್ಲಿ ಬಂದು ಇವತ್ತು ಬಿಜೆಪಿಯ ಪರವಾಗಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಅಲ್ಲಿ ಸ್ಪೀಚ್ ಮಾಡ್ತಾರೆ ಅಂತಾದ್ರೆ, ಹಾಗಾದ್ರೆ ಇವರಿಗೆ ಇದು ಬೇಡ, ಹಿಂದುತ್ವ ಬೇಡ ಇವರಿಗೆ ಮನುಷ್ಯನನ್ನು ಕೊಲ್ಲುವಂತ ಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಬಿಜೆಪಿ. ಇವತ್ತು ಹಿಂದೂ ಪರವಾಗಿ ಹೋರಾಟ ಮಾಡಿದವರನ್ನು ಕೊಲ್ಲುವಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆ. ಇನ್ನೂ ಕೂಡ ಇವತ್ತು ಅರುಣ್ ಕುಮಾರ್ ಪುತ್ತಿಲ, ಇನ್ನು ಮುಂದೆ ಇನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಬರ್ಬೋದು. ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಇನ್ನು ಮುಂದಿನ ದಿನ ಕಾಯ್ದು ನೋಡ್ಲಿ. ಓಕೆ ಬಿಜೆಪಿಯ ಈ ಒಂದು ಸ್ಥಿತಿಗೆ ಹಿಂದುತ್ವವನ್ನ ಸ್ವಲ್ಪ ಸೈಡ್ ಲೈನ್ ಮಾಡಲಾಗಿದೆ, ಅದು ಕೂಡ ಕಾರಣ ಅಂತ ಹೇಳ್ತೀರಾ? ಹಿಂದುತ್ವವನ್ನು ಸೈಡ್ ಲೈನ್ ಮಾಡ್ತಾರೆ ಇವತ್ತು. ಹಿಂದುತ್ವ ಈಗ ನಾಳೆ ನೀವು ಹೋಗಿ ಹಿಂದುತ್ವದಲ್ಲಿ ಹಿಂದೂ ಧ್ವಜ ಇಟ್ಕೊಂಡ್ರೆ ನೀವು ದುಡ್ಡು ಮೇಲೆ ಬರುವವರೆಗೆ ಮಾತ್ರ, ನಿಮ್ಗೆ ಅಲ್ಲಿ ಹೆಸರು ಬಂದ ನಂತರ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಾರೆ ಇವತ್ತು. ಎಲ್ಲರನ್ನು ಮಾಡಿದ ಅಷ್ಟೇ ಇವತ್ತು. ನಾವು ಕೂಡ ಹಿಂದುತ್ವ ಪರವಾಗಿ ಕೇಸ್ ತಗೊಂಡವರೇ. ಓಕೆ, ಇದು ಬಹಳಷ್ಟು ದೊಡ್ಡ ಫ್ಯಾಕ್ಟರ್ ಈ ಬಾರಿ ಬಿಜೆಪಿಯ ಒಂದು ಹಿನ್ನಡೆಗೆ. ಯಾಕಂದ್ರೆ ಈ ಹಿಂದೆ ತಾವುಗಳು ಹೋಗ್ತಾ ಇದ್ದದ್ದು ಹಿಂದುತ್ವ, ಹಿಂದೂ ಅನ್ನುವಂತಹ ವಿಚಾರಗಳ ಮೇಲೆ. ಯಾಕಂದ್ರೆ ತಮ್ಮ ಹಿಂದೂ ಯುವಕರು ಸುರಕ್ಷಿತವಾಗಿ ಮನೆಗೆ ಬರ್ಬೇಕು ಅಂತ ಬಂದಾಗ ಬಿಜೆಪಿಗೆ ಓಟ್ ಹಾಕಿ, ಹಿಂದೂ ಹೆಣ್ಮಕ್ಳು ಮನೆಗೆ ಬರ್ಬೇಕಂದ್ರೆ ಬಿಜೆಪಿಗೆ ಓಟ್ ಹಾಕಿ, ಅಥವಾ ದನ ಆಕಳು ಮೇಯಕ್ಕೆ ಹೋಗಿದ್ರೆ ಮನೆಗೆ ಸೇಫ್ ಆಗಿ ಬರ್ಬೇಕಂದ್ರೆ ಬಿಜೆಪಿಗೆ ಓಟ್ ಹಾಕಿ ಅಂತ ಯಾವುದೇ ವಿಚಾರಗಳಿಲ್ಲ. ತಾವು ಹೋಗಿರೋದು ಪ್ಯೂರ್ಲಿ ಆನ್ ಅಭಿವೃದ್ಧಿ. ಬಹುಶಃ ಅಭಿವೃದ್ಧಿ ಅಂತ ಬಂದಾಗ ಜನರು ತಮ್ಮ ಕೈಯನ್ನ ಬಿಟ್ಟಿದ್ದಾರೆ, ಹಿಂದುತ್ವವನ್ನ ತಾವು ಬಿಟ್ಟಿದ್ದೀರಾ? ನೀವು ನಮ್ಮ ಮಂಗಳೂರು ಉತ್ತರ ಹೈಯೆಸ್ಟ್ ಓಟಲ್ಲಿ ವಿನ್ ಆದವರು 2 ಜಿಲ್ಲೆಗಳಲ್ಲಿ ನಮ್ಮ ಮಂಗಳೂರು ಉತ್ತರ ಭರತ್ ಶೆಟ್ರು ಮಾಡಿದ ಕೆಲಸ ಯಾವಾಗಲೂ ಅವಳು ಕಾರ್ಯ ಅಭಿವೃದ್ಧಿ ಹೇಳಿಲ್ಲ. ಅಭಿವೃದ್ಧಿ ಮತ್ತು ಹಿಂದುತ್ವ ಒಟ್ಟಿಗೆ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸಭೆಗಳು ಹೇಳಿದ್ದಾರೆ. ಮಾತ್ರ ಅಲ್ಲ, ಅವರು ಏನು ಈ ಅಕ್ರಮ ಕಸಾಯಿಖಾನೆಗಳನ್ನು ಆಸ್ತಿಯನ್ನು ಮುಟ್ಟುಗೋಲು ಹಾಕಿಸಿದ ಪ್ರಥಮ ಪ್ರಕರಣ ನಡೆದದ್ದು ಮಂಗಳೂರು ಉತ್ತರದಲ್ಲಿ. ಆದ್ರಿಂದ ಹಿಂದುತ್ವವನ್ನು ಬಿಟ್ಟು ಕೊಡೋ ವಿಚಾರನೇ ಇಲ್ಲ. ಮತ್ತೊಂದು ಕೇಳಿ, ಈ ಹಿಂದೆ ಮಹೇಶ್ ತಿಮರೋಡಿ ಅಂತ ಭಾರಿ ದೊಡ್ಡ ಹಿಂದುತ್ವದ ಕಾರ್ಯಕರ್ತ, ಯಾರು ಸಂಶಯನಿಲ್ಲ. ಅರುಣ್ ಪುತ್ತಿಲನಷ್ಟೇ ಅವರು ಸಹ ಹಿಂದುತ್ವದ ಕಾರ್ಯಕರ್ತ. ಆದ್ರೆ ನೋಡಿ, ಬಿಜೆಪಿ ಅಂತ ಭಾರತೀಯ ಜನತಾ ಪಾರ್ಟಿ ನಾವು ಹಿಂದುತ್ವಕ್ಕೆ ಬೇಕಾಗಿ ಹೋರಾಟ ಮಾಡೋ ಪಕ್ಷ ಅಂತ ನಾವು ಹೇಳ್ಕೊಡ್ತೇವೆ. ಆದ್ರಿಂದ ಭಾರತೀಯ ಜನತಾ ಪಕ್ಷ ಒಂದು ಯಾರೇ ಕ್ಯಾಂಡಿಡೇಟ್ ಆಗಲಿ, ಅದು ಸರಿಯಾ ತಪ್ಪ, ಅದು ಸಿಲೆಕ್ಷನ್ ತಪ್ಪ ಸರಿಯಾ ಬೇರೆ ವಿಷಯ. ಯಾವುದೇ ಒಂದು ನಮ್ಮ ಒಬ್ಬ ಕಾರ್ಯಕರ್ತ ನಿಂತರೆ ಅದರ ವಿರುದ್ಧ ನಿಂತರೆ ಅವನು ಹಿಂದುತ್ವದ ವಿರೋಧ ಆಗುದಿಲ್ಲ ಅಂತ ನನ್ನ ಪ್ರಶ್ನೆ. ಇದೇ ಮಹೇಶ್ ತಿಮರೋಡಿ ಪ್ರಭಾಕರ್ ಬಂಗೇರ್ನ ಎದುರು ಓಟ್ಗೆ ನಿಂತಿದ್ದಾರೆ, 8,500 ಓಟ್ ಹೊಡೆದಿದ್ದಾರೆ. ಆಗಲೂ ಸಹ ಒಂದು 25,000-30,000 ಓಟ್ ಹೊಡಿಬಹುದು ಅಂತ ಆಸೆ ಇತ್ತು. ಇವರಷ್ಟೇ ಸ್ಪಿರಿಟ್ ಅಲ್ಲಿ ಇವರಿಗಿಂತಲೂ ಜೋರಿನ ಒಬ್ಬ ಕಾರ್ಯಕರ್ತ ಅವರು ಮಹೇಶ್ ತಿಮರೋಡಿ ಆಗಲೂ ನಿಂತಿದ್ದಾರೆ. ಆದ್ರೆ ಹಿಂದುತ್ವಕ್ಕೆ ಬೇಕಾಗಿ ಬಿಜೆಪಿ ಪಕ್ಷ ಅಂತ ಒಂದು ಇರುವಾಗ ಮತ್ತೆ ನೀವು ಅದನ್ನು ಸೋಲಿಸಲಿಕ್ಕೆ ನಿಲ್ಲೋದು ನಿಮ್ದು ತಪ್ಪಲ್ಲ ಅಂತ ನನ್ನ ಪ್ರಶ್ನೆ. ಮತ್ತೆ ಅರುಣ್ ಪುತ್ರರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಸ್ಥಾನಮಾನ ಇರಲಿಲ್ಲ. ನಮ್ಮ ಸಂಘಟನೆ, ಸಂಘ ಪರಿವಾರದ ಸಂಘಟನೆಯಲ್ಲಿ ಅವರೊಂದು 10-12 ವರ್ಷಗಳಿಂದ ಯಾವುದೇ ಜವಾಬ್ದಾರಿಯನ್ನು ಹೊಂದಿರಲಿಲ್ಲ. ಹಿಂದುತ್ವ ಸತ್ಯ, ಅವರು
ಚರ್ಚೆನೇ ಅಲ್ಲ. ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದ್ದಾರೆ, ಹಾಗಂತೇಳಿ ಹಿಂದುತ್ವಕ್ಕೆ ಹೋರಾಟ ಮಾಡಿದ ಕೂಡಲೇ ಅವನು ಸೀಟಿಗಾಗಿ ಹೋರಾಟ ಮಾಡಿದ ಅದು ತಪ್ಪಲ್ವಾ? ಒಂದು ಸೀಟಿಗಾಗಿ ಹೋರಾಟ ಮಾಡ್ತಾನೆ ಅಂತ ಆದ್ರೆ ಅದೇ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾನೆ ಅಂತ ಆಯ್ತಲ್ಲ. ನಿಮ್ಗೆ ಯಾವ ಕಾಲದಲ್ಲಿ ಏನ್ ಕೊಡ್ಬೇಕಂತ ಹಿರಿಯರು ಆಲೋಚನೆ ಮಾಡ್ತಾರೆ. ನಾನು ಒಬ್ಬ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದವ, ನಮ್ಗೆ ಸೀಟ್ ಕೊಡ್ಲಿಲ್ಲ, ಹಾಗಂತೇಳಿ ನಾನು ವಿರೋಧ ನಿಂತರೆ, ಬಿಜೆಪಿಗೆ ವಿರುದ್ಧ ನಿಂತರೆ ನಾನು ಹಿಂದುತ್ವದ ವಿರುದ್ಧ ಆಗಿಲ್ವ ಅಂತ ನನ್ನ ಪ್ರಶ್ನೆ. ಸರಿ ಇರ್ಬೋದು, ಈಗ ಆಶಾ ತಿಮ್ಮಪ್ಪ ಗೌಡ ನಿಮ್ದು ಸಿಲೆಕ್ಷನ್ ಸರಿ ಇರ್ಬೋದು, ಸರಿ ಇಲ್ಲ, ಆದ್ರೆ ನಾನು ಅದು ಹೇಳ್ತೇನೆ, ಶಕುಂತಲಾ ಶೆಟ್ಟಿ ಅವರು ಬಿಜೆಪಿಯಲ್ಲಿ MLA ಆಗಿ ನೆಕ್ಸ್ಟ್ ಟೈಮ್ ಅವರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅವರು ಇಂಡಿಪೆಂಡೆಂಟ್ ಆಗಿ ಹೊರಗೆ ಹೋಗಿ ಒಟ್ಟಿಗೆ ನಿಂತರು. ಅವಾಗ ಅವರಿಗೆ 66 ವರ್ಷ, ಇವರಷ್ಟೇ ಅವರಿಗೆ 68 ವರ್ಷ, ಅವರಿಗೆ ಇವರಿಗೆ 66, ಅವರಿಗೆ 68. ಆಗ ರಾಮ್ ಭಟ್ರು ಮತ್ತೆ ಅಣ್ಣಾ ವಿನಯಚಂದ್ರ MLC, ಬಾಲಕೃಷ್ಣ ಬೋರ್ಕರ್ ಇವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಎಲ್ಲರೂ ಅವರೊಟ್ಟಿಗೆ ಹೋಗಿ ಅವರು 26,000 ಓಟ್ ಹೊಡೆದು ಕೂಡ ಬಿಜೆಪಿ ವಿನ್ನಾಗಿದೆ ಅಲ್ಲಿ. ಆಗ ಅವರು ಹೊಸದಾಗಿ ಒಟ್ಟಿಗೆ ಯಾವುದೇ ರಾಜಕೀಯದ ಗಂಧಗಾರಿ ಗೊತ್ತಿಲ್ಲದ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರ ಒಟ್ಟಿಗೆ ನಿಂತು ನಾವು ಅವರನ್ನು ಗೆಲ್ಲಿಸಿದ್ದೇವೆ. ಹಾಗೆ ಇಲ್ಲ ಅಂತಿಲ್ಲ, ನಾನು ಹೇಳುದು ಬಿಜೆಪಿ ಅಂತ ಒಂದು ಪಕ್ಷ ಇರುವಾಗ ನೀವು ಮತ್ತೆ ಹಿಂದುತ್ವ ಅಂತ ಹೇಳಿ ಅಲ್ಲೇ ಒಟ್ಟಿಗೆ ನಿಂತ್ರೆ ಅದು ನಿಮ್ದು ಹಿಂದುತ್ವದ ವಿರೋಧ ಕೆಲಸ ನಾನು ಹೇಳ್ತೇನೆ. ಈಗ ಅವರಿಗೆ ಏಜ್ ಅಷ್ಟಾಗಿರ್ಲಿಲ್ಲ ಅವಾಗ ಶಕುಂತಲಾ ಶೆಟ್ಟಿ, ಆಗ ಶಕುಂತಲಾಗೆ 66, ಆಗ ಈಗ 76. ಅಲ್ಲ, ಅಲ್ಲಿ ನಾನೊಂದು ಹೇಳ್ಬೇಕಾದ್ರೆ ಸಂಜೀವ ಮಠಂದೂರಿಗೆ ಸೀಟ್ ಕೊಡ್ಬೋದಿತ್ತಲ್ಲ, ಸಂಜೀವ ಮಠಂದೂರಿಗೇನೆ ಸೀಟ್ ಕೊಡ್ಬೋದು, ಅರುಣಣ್ಣ ನಿಲ್ತಿರ್ಲಿಲ್ಲ ಸರ್. ಏನ್ ಗೊತ್ತಾ, ಅಲ್ಲಿ ಸಂಜೀವ ಮಠಂದೂರಿಗೇನೆ ಸೀಟ್ ಕೊಡ್ಬೋದಿತ್ತು, ಆಗ ಅರುಣಣ್ಣ ನಿಲ್ತಿರ್ಲಿಲ್ಲ. ಇದು ಸುಳ್ಳು ಇಲ್ಲ, ನಾನು ಹೇಳ್ತೇನೆ. ಅರುಣ್ ಪುತ್ರ ಅವರಿಗೆ ಸೀಟ್ ಸಿಕ್ಕದಿಲ್ಲ, ಯಾಕೆ ಯಾರ ವಿರುದ್ಧ ಅವ್ರು ನಿಲ್ತಾರೆ, ಇದು ಸತ್ಯ. ಸಂಜೀವ ಮಠಂದೂರಿಗೆ ಒಂದು ಸಮಸ್ಯೆ ಆಯ್ತು, ಅದಕ್ಕಾಗಿ ಅವರ ಸೀಟಿಗೆ ಸಿಕ್ಕಿಲ್ಲ. ಕಿಶೋರಿಗೆ ಸೀಟ್ ಕೊಟ್ಟಿದ್ರು, ಅರುಣ್ ಪುತ್ರ ಇಂಡಿಪೆಂಡೆಂಟ್ ನಿಲ್ತಿದ್ರು, ಇದು ಸತ್ಯ. ಕೇವಲ ಆಶಾ ತಿಮ್ಮಪ್ಪ ಗೌಡನ ವಿರುದ್ಧ ಅಲ್ಲ, ಅವರಿಗೆ ಸೀಟ್ ಬೇಕಿತ್ತು. ಕಿಶೋರ್ ನಿಂತಿದ್ರು, ಅವ್ರು ನಿಂತಿದ್ರು, ಸಂಜೀವ ಮಠಂದೂರು ನಿಂತಿದ್ರು. ಸಂಜೀವ ಮಠಂದೂರು ಅವರಿಗೂ ಇತ್ತೀಚೆಗೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ದೊಡ್ಡ ಜಟಾಪಟಿ ಆಗಿತ್ತು, ಅವರೆಲ್ಲ ಬ್ಯಾನರ್ ಹಾಕಿದ್ರು, ಸಂಜೀವ ಮಠಂದೂರಿನ ಫೋಟೋ ಇಲ್ಲ. ಹಾಗಾದ್ರೆ ಏನದು, ಸಂಜೀವ ಮಠಂದೂರು ನಿಮ್ಗೆ ಸರಿ ಇದ್ದೇ ಇಲ್ವಾ? ಒಬ್ಬ MLA ಆದ್ರೆ ಆಗಿನ ಫೋಟೋ ಇರ್ಲೇಬೇಕು, ರಾಜ್ಯಾಧ್ಯಕ್ಷನ ಫೋಟೋ ಇರ್ಲೇಬೇಕು. ಈಗ ನಮ್ಗೆ ರಾಜ್ಯಾಧ್ಯಕ್ಷ ಆಗ್ತಾ ಇಲ್ಲ, ಬೇರೆ ವಿಷಯ, ಅದು ಪ್ರೋಟೋಕಾಲ್, ಹೌದಾ? ಒಂದು ಬಿಜೆಪಿ ಅಂತ ಹೇಳಿದ್ರೆ ಹಾಗೆ ಅದು. ಇದು ಇವರು ಫೋಟೋ ಹಾಕಿದ್ರು, ಯಾಕಂದ್ರೆ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳಿಕ್ಕೆ. ಯಾರು ಇಂಡಿಪೆಂಡೆಂಟ್. ಅರುಣ್ ಕುಮಾರ್ ಪುತ್ತಿಲ್ ಅವರ ಸೋಲು ವೀರೋಚಿತವಾಗಿರುವಂತಹ ಸೋಲು ಅಂತ ಹೇಳ್ತಾರೆ, ಏನ್ ಹೇಳ್ತೀರಾ? ಅದು ಖಂಡಿತ, ಏನ್ ಮಾತಿಲ್ಲ, ಒಪ್ಕೊಳ್ತೀರಾ? 2,000-2,000 ಒಂದು ಡಿಫರೆನ್ಸ್ ಗೆ ಸೋತಿದ್ದಾರೆ ಅಂದ್ರೆ ಜನ ಅವರೊಟ್ಟಿಗೆ ಇದ್ದಾರೆ ಅಂತ ಜನ, ನಾನು ಹೇಳ್ಬೇಕಂತ ಜನ ಆ ಲೆಕ್ಕಾಚಾರ ಹೇಳ್ತಾರೆ. ಹಿಂದುತ್ವ ಅಂತ ಬಂದಾಗ ಬಿಜೆಪಿ ಅಂತ ಬಂದಾಗ ಹಿಂದುತ್ವ ತಾವುಗಳು ಹೇಳ್ತಾರೆ, ಇತರರು ಕೂಡ ಹೇಳ್ತಾರೆ. ಆದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರ ಬಳಿ ಅಷ್ಟು ಜನ ಹೇಗ್ ಬಂದ್ರು? ಅದೇ ನಾನು ವಿರುದ್ಧವಾಗಿ, ಹಿಂದುತ್ವದ ವಿರುದ್ಧವಾಗಿ ನಿಂತಿದ್ರೆ ಖಂಡಿತವಾಗಿ. ಯಾಕಂದ್ರೆ ನಾನು ಈ ಚರ್ಚೆ ಯಾಕಂತ ಬಂದಾಗ ಬಿಜೆಪಿಯ ಈಸಿ ವಿನ್ ಕ್ಷೇತ್ರಗಳಲ್ಲಿ ಒಂದು, ಬಹಳಷ್ಟು ಪ್ರಬಲವಾಗಿರುವಂತಹ ಕ್ಷೇತ್ರಗಳಲ್ಲಿ ಒಂದು, ಬಹಳಷ್ಟು ಹ್ಯೂಜ್ ಮಾರ್ಜಿನ್ ಅಲ್ಲಿ ಗೆಲ್ಲಬಹುದಾಗಿತ್ತು, ಆದ್ರೆ ತಾವು 3ನೇ ಸ್ಥಾನಕ್ಕೆ ಕುಸಿದಿದ್ದೀರಾ ಆ ಭಾಗದಲ್ಲಿ. ಅದು ಭಾರಿ ಬೇಸರ ಸರ್ವ ವಿಚಾರ. ಯಾಕಂದ್ರೆ ಪುತ್ತೂರಿನಂತ ಒಂದು ಭದ್ರಕೋಟೆಯಲ್ಲಿ ನಾವು 3ನೇ ಸ್ಥಾನಕ್ಕೆ ಇಳಿಯುವುದು, ಇದೆಲ್ಲ ನಾವು ಆತ್ಮವಿಮರ್ಶೆ, ನಾವು ಎಲ್ಲ ಇಡೀ ಪರಿವಾರ ಕೂತ್ಕೊಂಡು ಆತ್ಮವಿಮರ್ಶೆ ಮಾಡಿಕೊಳ್ಳುವಂತದ ಒಂದು ವಿಷಯ, ಸಾಮಾನ್ಯ ವಿಷಯ ಅಲ್ಲ. ಆದ್ರೆ ಏನಾಯ್ತು, ಜನರಿಗೆ ಅವರು ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ರು, ನನಗೆ ಸೀಟ್ ಕೊಡ್ತೇನೆ ಅಂತ ಹೇಳಿದ್ರು, ಈ ಕೊನೆಗಳಿಗೆ ಕೊಡ್ಲಿಲ್ಲ, ನನಗೆ ಅನ್ಯಾಯ ಆಗಿದೆ ಅಂತ ಒಂದು ಪ್ರಚಾರ ಮಾಡಿದ್ರು. ಈ ಹಿಂದುತ್ವದ ರಕ್ತ, ಬಿಸಿ ರಕ್ತದ ಹುಡುಗರು ಅವರೊಟ್ಟಿಗೆ ಹೋದ್ರು, ಅಲ್ಲ ಅಂತ ಹೇಳುದೇ ಇಲ್ಲ. ಎಲ್ಲ ಕಡೆಗಳು 4-5 ಸಾವಿರ ಜನ ಮಾಡ್ತಾ ಇದ್ರು, ಎಲ್ಲ ಮಾಡ್ತಿದ್ರು. ಅದೊಂದು ರೋಷ ಇತ್ತು. ಏನು ಅವರು ಮತ್ತೊಂದು ಅವರ ಮೇಲೆ ಏನು ಆರೋಪ ಮಾಡ್ತಾರೆ, ಅದಕ್ಕೆ ನಾನು ಬದ್ದಲ್ಲ. ಆದ್ರೆ ನಾನು ಹೇಳ್ತೇನೆ, ಹಿಂದುತ್ವದ ಏನು ಒಂದು ಎಳೆ ರಕ್ತದ ಯುವಕರನ್ನು ಹುರಿದುಂಬಿಸುವಲ್ಲಿ, ಎಬ್ಬಿಸಿ ಹಾಕುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಬರ್ತೇನೆ. ಜೊತೆಗೆ ಜನರ ಒಂದು ಆದೇಶ, ಜನರ ಒಂದು ವಿಚಾರ ಏನ್ ಹೇಳ್ತಾರೆ ಜನರು. ಪ್ರಥಮ ಕರೆದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿದೆ ಸರ್? ಆನಂದ್ ಶೆಟ್ಟಿ, ಉಡುಪಿಯಿಂದ. ಆನಂದ್ ಶೆಟ್ಟಿ, ಉಡುಪಿಯಿಂದ. ಎಸ್ ಸರ್, ಮಾತಾಡಿ ಸರ್. ಸರ್, ಇಷ್ಟು ಮಾತಾಡ್ತಾರಲ್ಲ ಕಾಂಗ್ರೆಸ್ನವರು, ಹಾಗಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಯಾಕೆ ಗೆಲ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ? ಒಂದು ಸೀಟ್ ಗೆಲ್ಲಿಲ್ಲ. ಯಾಕಂದ್ರೆ ಉಡುಪಿ ಈ ಸುಳ್ಳು ಭರವಸೆಗೆ ತಲೆ ಕೊಡುವವರಲ್ಲ ಉಡುಪಿ ಜನ, ಕಷ್ಟಪಟ್ಟು ದುಡಿಯೋರು. ಇವರು ಸುಳ್ಳು 2,000 ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ ಇವರು? ಜನರಿಗೆ ಗೊತ್ತಿದೆ, ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಕೊಟ್ಟು ನೋಡಿ ಸಾಕಾಗಿದೆ. ಇದು ಅಲ್ಲಿ ಯಾರು ಜನರಿಗೆ ಮಾಡ್ಬೋದು, ಉಡುಪಿ ಜನರಿಗೆ ಅಂತೂ ಸಾಧ್ಯ ಇಲ್ಲ. ಅದಕ್ಕೆ ಸರಿಯಾದ ತೀರ್ಪು ಕೊಟ್ಟಿದ್ದಾರೆ ಉಡುಪಿಯ ಜನ. ಹಾಗಾಗಿ ಉಡುಪಿ ಮತದಾರರಿಗೆ ನಾನು ಇಲ್ಲಿಂದ ತುಂಬಾ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಈ ಸುಳ್ಳು ಭರವಸೆ ಕಾಂಗ್ರೆಸ್ ಆಗುದಿಲ್ಲ. ನೋಡಿ, ನಾಳೆಯಿಂದಾನೇ ಶುರುವಾಗ್ತದೆ ಇವ್ರ ಜಗಳಗಳ. ಇವರು ನೀವು ಕೂಡ ನೋಡಿದ್ರಿ, ಇನ್ನು ಮುಂದೆ ನಿತಿನ್ ಸರ್ ಹೇಳ್ತಾ ಇರ್ತೀರಿ ನೋಡಿ, ಬೇಕಾದ್ರೆ ಇವರಿಂದ ಸಾಧ್ಯವಿಲ್ಲ ಇದೆಲ್ಲ ಕೊಡ್ಲಿಕ್ಕೆ. ಸುಮ್ನೆ ಸುಳ್ಳು ಹೇಳ್ತಾರೆ. ನಮ್ಮ ಒಂದು ಯಾಕೆ ತಗೊಳ್ಳಿಕ್ಕೆ ಆಗ್ಲಿಲ್ಲ ಇವ್ರ ಹತ್ರ? ಆಗುದಿಲ್ಲ. ನಮ್ಮ ಈ ಸುಳ್ಳಿಗೆಲ್ಲ ನಾವು ಬಗ್ಗೋರಲ್ಲ, ನಾವು ದುಡಿದು ತಿನ್ನೋರು. ನಾನು ಉಡುಪಿಯನ್ನಾಗಿ ಹೆಮ್ಮೆ ಇದೆ ಸರ್ ನನಗೆ. ಓಕೆ ಸರ್, ಓಕೆ. ಎಸ್, ಪುತ್ತೂರಿನಲ್ಲಿ ಯಾಕೆ ಬರ್ಲಿಲ್ಲ ಕಾಂಗ್ರೆಸ್ ಅನ್ನೋದು ಅವ್ರು ಕೇಳ್ತಾ ಇದೀರಲ್ವಾ? ಓಕೆ
ಉಡುಪಿಯಲ್ಲಿ ಸಾರಿ ಐ ಆಮ್ ವೆರಿ ಸಾರಿ, ನಾನು ಪುತ್ತೂರ ಹ್ಯಾಂಗ್ ಓವರ್ ಇದ್ದೀನಿ ಕೂಡ. ಉಡುಪಿಯಲ್ಲಿ ಯಾಕೆ ಬರ್ಲಿಲ್ಲ ಕಾಂಗ್ರೆಸ್ ಅನ್ನೋದು ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ಶೆನೋಸರ್ಗೆ ಒಂದೇ ಉತ್ತರ. ಯಾಕಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಕಾರ್ಡ್ ಅಥವಾ ನಾವು ಕೊಟ್ಟ ಭರವಸೆ ಈಡೇರಿಸಲಿಕ್ಕೆ ಆಗುವುದಿಲ್ಲ ಎಂಬ ಆರೋಪವನ್ನು ಇಬ್ರು ಕೂಡ ಮಾಡಿದ್ದಾರೆ. ಅದು ನಾನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಈ ಮಾತನ್ನು ಅವರು ಒಂದು 6 ತಿಂಗಳ ನಂತರ ಕೇಳ್ಬೇಕು ಅಥವಾ ಒಂದು 3 ತಿಂಗಳ ನಂತರ ಕೇಳ್ಬೇಕು. ನಮ್ಮ ಹೈಕಮಾಂಡ್ ಮೊದಲ ಬಜೆಟ್ನಲ್ಲೇ ಇದನ್ನು ಮಾಡಬೇಕೆಂಬ ಆದೇಶವನ್ನು ಕೂಡ ಕೊಟ್ಟಿದೆ. ಇದರ ಹಿಂದೆನೆ ಕೊಟ್ಟಿದೆ, ಅಧಿಕಾರ ಬಂದ್ರೆ ಮೊದಲ ಬಜೆಟ್ ಅನ್ನೇ ಇದನ್ನು ಮಾಡ್ಬೇಕಂತ. ಇದನ್ನು ಮಾಡದಿದ್ರೆ ಇವರ ಪ್ರಶ್ನೆಯನ್ನು ಮಾಡಬೇಕು. ಒಂದು. ಎರಡನೇದಾಗಿ ಇಷ್ಟರವರೆಗೆ ಇಂದಿರಾ ಗಾಂಧಿಯಿಂದ ಹಿಡಿದು ಇಷ್ಟರವರೆಗೆ ಇಂದಿರಾ ಗಾಂಧಿ ಪಡಿತರ ಚೀಟಿಯಲ್ಲಿ ಆಹಾರ ಸಾಮಗ್ರಿಯನ್ನು ಕೊಡುವಾಗ ಕೂಡ ಇಂಥದೇ ಒಂದು ದೊಡ್ಡ ಸ್ವರ ಎದ್ದಿತ್ತು. ಅಂಥದ್ದೊಂದು ದೊಡ್ಡ ಸ್ವರ ಇವತ್ತು ಹೇಳಿಲ್ಲ. ಬಹಳಷ್ಟು ಸವಲತ್ತನ್ನು ಕೊಡುವಾಗ ಕೂಡ ಬೇರೆ ಬೇರೆ ವಿರೋಧ ಪಕ್ಷದವರು ಕೂಡ ಅದನ್ನು ವಿರೋಧ ಮಾಡಿದ್ರು. ಆವತ್ತು ನಮ್ಮ ಬಜೆಟ್ ಅಲ್ಲಿ 38 ಕೋಟಿ ರೂಪಾಯಿ ಬಜೆಟ್ ಇರುವಾಗ ಕೂಡ ಜನರಿಗೆ ಸವಲತ್ತನ್ನು ಕೊಟ್ಟಿದೆ. ಅರ್ಧ ರೇಟ್ ಅಲ್ಲಿ ಕೊಡುವಂತದ್ದು ಆಹಾರ ಸಾಮಗ್ರಿ ಇರ್ಬೋದು, ಸಬ್ಸಿಡಿ ಇರ್ಬೋದು, ಅಥವಾ ಬೇರೆ ಬೇರೆ ವಿಷಯಗಳು ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಕಾಂಗ್ರೆಸ್ಗೆ ಗೊತ್ತಿದೆ ಯಾವ ರೀತಿ ಕೊಡಬೇಕು, ಉಡುಪಿ ಭಾಗದಲ್ಲಿ ಯಾವುದೇ ಒಂದು ಉಡುಪಿ ಭಾಗದಲ್ಲಿ ಇರುವ ಜನರು ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲಾ ಜನರು ಕೂಡ ಸ್ವಾಭಿಮಾನಿಗಳು. ಉಡುಪಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಭಾವನಾತ್ಮಕವಾದ ಜನರು ಮತ್ತು ಭಾವನಾತ್ಮಕವಾಗಿ ಮತವನ್ನು ಸೆಳೆಯುವಂತಹ ಒಂದು ಕಾರ್ಯತಂತ್ರವನ್ನು ಬಿಜೆಪಿ ಅವರು ಮಾಡ್ತಾರೆ. ಖಂಡಿತವಾಗಿ ನಮ್ಮ ಸೌತ್ ಕೇಂದ್ರದಲ್ಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಿಂದ ಒಂದು ದೊಡ್ಡ ತಪ್ಪಾಗಿದೆ, ಅದನ್ನು ನಾವು ಹೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಇನ್ನೂ ಕೂಡ ಒಂದು 10 ಸೀಟು ಬರುವ ಒಂದು ನಿರೀಕ್ಷೆಯಲ್ಲಿ ಇತ್ತು. ನಮ್ಮ ಒಂದು ಪ್ರಣಾಳಿಕೆ ಬಿಡುಗಡೆಗೆ ಒಂದು ಏನು ಬಜರಂಗ ದಳ ಸಂಘಟನೆಯನ್ನು ನಿಷೇಧ ಮಾಡ್ತೇವೆ ಅಥವಾ PFI ಅನ್ನು ನಿಷೇಧ ಮಾಡ್ತೇವೆ ಎಂಬ 2 ಮಾತುಗಳು ಬಂತು. ಅದು ನಾವು ಇವತ್ತು ಎದೆಮುಟ್ಟಿ ಹೇಳಬೇಕು. ಆ 2 ನಮ್ಮ ನಾಯಕರಿಂದ ತಪ್ಪಾಗಿದೆ, ಅದು ನಾವು ಇಲ್ಲಿ ಅಲ್ಲಗಳೆಯುವಂತಿಲ್ಲ. ಇದರಿಂದಾಗಿ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 3 ಸೀಟನ್ನು ಕಳೆಯುವ ಒಂದು ಸಂದರ್ಭ ಬಂತು. ಬಹುಶಃ ಇವರು ಹೇಳಿದಾಗೆ ದೊಡ್ಡ ಅಲೆಯಲ್ಲಿ ಹೋಗ್ಲಿಲ್ಲ. ನಾವು ಇದೀಗ ಬಂಟ್ವಾಳದಲ್ಲಿ ಒಂದು 8,000, ಬಹುಶಃ ಇದೇ ಒಂದು ನಮಗೆ ಉಳ್ಳಾಳದಲ್ಲಿ ಕೂಡ ಇದಕ್ಕಿಂತ ಜಾಸ್ತಿ ಮತಗಳು ಬರ್ತಿತ್ತು. ಇದೇ ರೀತಿಯಲ್ಲಿ ಮಿಥುನ್ ರವಿ ಕೂಡ ಅಲ್ಲಿ ಒಂದು ವಿನ್ ಆಗುವ ನಾವೊಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೆ. ಖಂಡಿತವಾಗಿ ಇಂಥ ಸೀಟ್ಗಳು ಬರ್ಬೋದಿತ್ತು ಅಂತ ನಾವು ಕಾರ್ಯಕ್ರಮ ಹಾಕಿಕೊಂಡಿದೆ. ಮತ್ತು ಇವರು ಪುತ್ತೂರಿದು ಹೇಳಿದ್ರು, ಅರುಣ್ ಪುತ್ತಿಲದವರು ಇವರು ಹೇಳಿದ್ರು, ನಮ್ಮ ಹಿಂದೂ ಮುಖಂಡರು ಹೇಳಿದ್ರು ಅರುಣ್ ಪುತ್ತಿಲ್ರವರು ಸೋಲಿಕ್ಕೆ ಬಹುಶಃ ಬಿಜೆಪಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕಿದ ರೀತಿಯಲ್ಲಿ ಇವರು ಮಾತಾಡಿದ್ರು. ಖಂಡಿತವಾಗಿಯೂ ನಾನು ಅದನ್ನು ಅಷ್ಟೊಂದು ನಾನು ಸತ್ಯ ಅಂತ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಅರುಣ್ ಪುತ್ತಿಲ್ರವರಿಗೆ ಓಟು ಅಥವಾ ಸ್ವಲ್ಪ ಜಾಸ್ತಿ ಆದದ್ದು 2 ದಿನದಲ್ಲೆಲ್ಲ 2 ದಿನದಲ್ಲಿ ಸ್ವಲ್ಪ ಜಾಸ್ತಿ ಆದದ್ದು ಓಟು ಅವರಿಗೆ ಕಡಿಮೆ ಆದದಲ್ಲ. ಇವರ ಭಾವನೆ 2 ದಿನದಲ್ಲಿ ಕಡಿಮೆ ಆಯ್ತಂತ ನಾವು ಲೆಕ್ಕಾಚಾರ ಮಾಡಿದಾಗೆ ಲಾಸ್ಟ್ 2 days ಅಲ್ಲಿ ಅವರಿಗೆ ಮತ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಈ ಪ್ರಭಾಕರ್ ಭಟ್ರ ಅವರನ್ನು ಖಂಡನೆ ಮಾಡಿ ಅವರು ದೇವಸ್ಥಾನದ ಹುಂಡಿ ಕದ್ರು ಅಥವಾ ಅದು ಕದ್ರು ಇದು ಕದ್ರು ಅರುಣ್ ಪುತ್ತಿಲ್ರವರ ಮೇಲೆ ಬೇಡದ ಆರೋಪವನ್ನು ಮಾಡಿದ್ರು. ಬಿಜೆಪಿಯಲ್ಲಿ ಇದ್ದವರು ಕೂಡ ಅರುಣ್ ಪುತ್ತಿಲ್ರವರಿಗೆ ಸೇರಿದ್ರು. ಅರುಣ್ ಪುತ್ರ ಸೇರಿದ್ರು. ಅವರು ಮತ್ತು ಪ್ರಸಾದ್ ಭಂಡಾರಿ ಅವರು ಹಿರಿಯರು, ಅವರು ಕೂಡ ಹೀನಾಯವಾಗಿ ಅವರನ್ನು ಏನೇನೋ ಹಿಗ್ಗವಾಗಿ ಏನೆಲ್ಲ ಮಾತಾಡಿದ್ರು. ಇದನ್ನು ಕಂಡು ಬಿಜೆಪಿ ಅವರು ಇನ್ನಷ್ಟು ಜನರು ಅರುಣ್ ಪುತ್ರ ಜೊತೆಗೆ ಸೇರಿದ್ರಲ್ಲದೆ ಬಿಜೆಪಿ ಅವರು ಯಾವತ್ತು ಕಾಂಗ್ರೆಸ್ಗೆ ಪುತ್ತೂರಲ್ಲಿ ಓಟ್ ಹಾಕ್ಲಿಲ್ಲ. ಇದು ಕಾಂಗ್ರೆಸ್ ನಲ್ಲಿ ಓಟ್ ಇಲ್ವಾ? ಈ ಹಿಂದೆ ಅವರು ಹೇಳಿದ್ರು 25,000 ಶಕುಂತಲಾ ಶೆಟ್ಟಿ ತೆಗೆಯುವಾಗ ನಾವು ಕೂಡ 1,500 ಇವರು ಎಷ್ಟಲ್ಲಿ ವಿನ್ ಆದದ್ದು. ಬಿಕಾಸ್ ಆಫ್ ಅರುಣ್ ಕುಮಾರ್ ಪುತ್ತಿಲ ಅವರನ್ನ ಒಂದು ಸ್ಪರ್ಧೆಯಿಂದ ಅಶೋಕ್ ಕುಮಾರ್ ಅವರು ಜಯಗಳಿಸಿದ್ದಾರೆ. ಇವತ್ತು ಗೆದ್ದಿದ್ದೇವೆ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡುವುದಿಲ್ಲ. ಅರುಣ್ ಪಿತ್ತಲ್ ಸ್ಪರ್ಧೆಯಿಂದ ಇವತ್ತು ಅಶೋಕ್ ರೈ ವಿನ್ ಆಗಿದ್ದಾರೆ. ಹೌದು, ಇದು ನಾನು ಸತ್ಯವನ್ನು ಹೇಳ್ತೇನೆ. ಆದ್ರೂ ಕೂಡ ಈ ಮಾತನ್ನು ನಾನು ಒಪ್ಪುದಿಲ್ಲ. ಬಿಜೆಪಿ ಅವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದನ್ನು ನಾನು ಒಪ್ಪುದಿಲ್ಲ. ನಮ್ಮ ಮತ ನಮಗೆ ಬಂದಿದೆ, ಬಿಜೆಪಿ ಅವರ ಮತ ಸ್ಪ್ಲಿಟ್ ಆಗಿದೆ. ಇದನ್ನ ನಾವು ಇವತ್ತು ಗೆದ್ದಿದ್ದೇವೆ. ಅಲ್ಲ ಬಿಜೆಪಿ ಅವರು ಓಟ್ ಹಾಕದೆ ಇವತ್ತು ಸುನಿಲ್ ಕುಮಾರ್ ಎದುರುಗಡೆ ಅಲ್ಲಿ ಉದಯ ಕುಮಾರ್ ಶೆಟ್ಟಿ ಅಷ್ಟು
ಟಗಫರ್ ಕೊಟ್ಟಾಗ? ನಾನು ಹೇಳಿದ್ದು ಈಗ ಪುತ್ತೂರು. ಅಲ್ಲ, ಒಂದು ಅದರ ಬಗ್ಗೆ ಅಲ್ಲ, ಪುತ್ತೂರು, ಅಲ್ಲ, ಪುತ್ತೂರು ಹೇಳುವಾಗ ನಾನು ನಿಮ್ಗೆ ಒಂದು ಕೇಳಲ್ಲ. ಇಲ್ಲ ನೋಡಿ, ಕ್ಲಿಯರ್ ಅಲ್ವಾ? ಜನರಿಗೆ ಕೇಳುವಾಗ ಬೇರೆ ವಿಷಯ ಉಂಟು. ಸರಿ ಸರಿ, ಪುತ್ತೂರಿನಲ್ಲಿ ತಮ್ಮ ಒಂದು ಗೆಲುವು ಬಿಕಾಸ್ ಆಫ್ ಅರುಣ್ ಕುಮಾರ್ ಪುತ್ತಿಲ. ಅದು ಖಂಡಿತವಾಗಿಯೂ ಬಿಜೆಪಿ ಓಟು ಸ್ಪ್ಲಿಟ್ ಆಗಿ ನಮಗೆ ಅಷ್ಟು ಗೆಲ್ಲುವ ಓಟು ಇಲ್ಲ. ಓಕೆ, ಖಂಡಿತ ಇಲ್ಲ. ಅದು ಎಲ್ಲರಿಗೆ ಜಗಜ್ಜಾಹಿರ. ನಾನೀಗ ಇದೆ ಅಂತ ಹೇಳಿದ್ರು ಕೂಡ ಜನರು ಒಪ್ಪುದಿಲ್ಲ. ಓಕೆ ಓಕೆ ಸುಳ್ಳು ಹೇಳ್ಬೇಕು. ಓಕೆ ಸರ್, ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಾನು ಪ್ರಿಯಾಂಕಾ ಇಂದಿರಾ ಗಾಂಧಿ ರೈಟ್ ಹ್ಯಾಂಡ್ ಅನ್ನಪೂರ್ಣೇಶ್ವರಿ ಗಣಪ ಮಂಗಳೂರು ದಸರಾ ಮಹಾಗಣಾಧ್ಯಕ್ಷ ಸಚಿನ್ ಪಂಪಲ್ ಮಾತಾಡುದು. ನಾನು ಹೆಚ್ಚು ಮಾತಾಡಲ್ಲ, ಯಾಕಂದ್ರೆ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ಅದು ಪೆಟ್ರೋಲ್ ಹೈಕ್ ಆಗ್ಲಿ, ಡೀಸೆಲ್ ಹೈಕ್ ಆಗ್ಲಿ, ಗ್ಯಾಸ್ ಹೈಕ್ ಆಗ್ಲಿ, ಮತ್ತೆ ನಮ್ಮ NMPT ಏರ್ಪೋರ್ಟ್ ಎಲ್ಲ ಮಾಡುದಾಗ್ಲಿ, ಮತ್ತೆ ನಮ್ಮ ಊರಿನ 4 ಬ್ಯಾಂಕ್ ಅನ್ನು ನೆಲ ಸಮಾನ ಮಾಡುದಾಗ್ಲಿ, ಎಲ್ಲ ಹೇಳಿಕೆಗಳನ್ನು ಈಗಾಗಲೇ 335 ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ ಗಳನ್ನು ನಾನು ಮೀಡಿಯಾದಲ್ಲಿ ಕೊಟ್ಟಿದ್ದೇನೆ. ಏನ್ ಬೇಕಿದ್ರು ಅದನ್ನು ರೆಫರ್ ಮಾಡಬಹುದು. ಇವತ್ತು ನಾನು ಇಷ್ಟೇ ಹೇಳ್ತಾ ಇದ್ದೇನೆ, अगली बार प्रियंका इंदिरा गांधी सरकार, मोदी हटाओ, प्रियंका बिटाओ, ब्रह्मश्री नारायण गुरु रथ उठाओ, दिल्ली बढ़ाओ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, अगली बार प्रियंका इंदिरा गांधी सरकार, मोदी हटाओ, प्रियंका बिटाओ, ब्रह्मश्री नारायण गुरु रथ उठाओ, दिल्ली बढ़ाओ. ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ, अगली बार प्रियंका इंदिरा ಓಕೆ, ಥ್ಯಾಂಕ್ ಯು ಧನ್ಯವಾದ ಸರ್, ಧನ್ಯವಾದ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಸಚಿನ್ ಪಂಪೆಲ್ ಬಹುಶಃ ಅವರ ಹೆಸರು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಎಸ್ ಸರ್, ಈಗ ಪುದಾರೆ ಉಮೇಶ್ ಮಂಡ್ ಮೂಡಬಿದ್ರೆದು ಉಮೇಶ್. ಎಸ್, ಮೂಡಬಿದ್ರೆ ಕೋಟಿ ಅಂಡ್ರ ವಿನ್ ಆಯ್ತು. ಅದು ಬಂದ್ಬಿಡು ಸರ್. ಅನ್ನು ಕೊಟ್ಟನ್ ಓಕೆ. ಅವು ಆಧಾರ್ ಕಾರ್ಡ್ ಇಂದು ಮಲ್ಪತ್ತನವ ಓ ಸರ್, ಆಧಾರ್ ಕಾರ್ಡ್ ಲಿಂಕ್ ಆಧಾರ್ ಕಾರ್ಡ್ ಉನ್ನತ ಐಕ್ ಒಂದು ಪಾನ್ ಕಾರ್ಡ್ ಲಿಂಕ್ ಮಲ್ಪ ಐಕ್ 1,000 ದಿತ್ತ ಬೇರೆ ಐತೆ. ನನ್ನ ಇಜ್ಜ ಅದಕ್ಕೆ ಇರೋದಿಲ್ಲ. ಸೆಂಟ್ರಲ್ ಅವು ಕೇಂದ್ರ ಸರ್ಕಾರದ ಸೆಂಟ್ರಲ್ ಟ್ಯಾಕ್ಸ್ ಪೂರ ರಾಜ್ಯ ಸರ್ಕಾರದ ಯಥಾಸ್ಥಿತಿ ಮುಂದುವರಿಸಿಕೊಂಡು ಅವು ಕೇಂದ್ರ ಸರ್ಕಾರದ ಅಣ್ಣ ಬರಲಿ ಸರ್, ಒಂದು ಕ್ಲಾರಿಟಿ. ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರದತ್ತೆ ಬಹುಶಃ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಬಿಜೆಪಿ ಪೋಂಡತ್ತೆ ಕೇಂದ್ರ ಸರ್ಕಾರವಂತ ಪೋಡಿಗೆ ಆದವನ್ ಪಿರದಪ್ಪರ್ಲೆ ಯಾವ ಪಂಡ್ರ ನಮಗೆ ಪ್ರತಿಭಟನೆ ಉಂಟು ಮಾತ್ರ ಆಯ್ತಾ. ರಾಜ್ಯ ಸರ್ಕಾರದ ಅದರ ವಿರುದ್ಧ ನಮ್ಮ ಪ್ರತಿಭಟನೆ ಉಂಟು. ನೆಕ್ಸ್ಟ್ ಲೋಕಸಭೆಗೆ ಒಂದು ಇಶ್ಯೂ ದೀವಲ್ಲಿ ನೆಕ್ಸ್ಟ್ MP ಓಟ್ ಬರ್ಪನತೆ ಬರ್ಪೆ ವರ್ಷ ಅವನು ದೀಕ ಕಾರ್ಯಕ್ರಮ ಎಸ್ ಸರ್, ಥ್ಯಾಂಕ್ ಯು ಸೋಮಿಲು, ಥ್ಯಾಂಕ್ ಯು. ಕುಡಂಜಿ ಕಾಲರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಜಗದೀಶ್ ಅಂತ. ಜಗದೀಶ್ ಅವರು ಇಲ್ಲಿಂದ ಸರ್? ಇಲ್ಲೇ ಕಾವೂರಿಂದ. ಎಸ್ ಸರ್, ಮಾತಾಡಿ ಸರ್. ಈಗ ನಾನು ಎಲ್ರಿಗೂ ನಮಸ್ತೆ. ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಬಿಟ್ಟು ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಬುದ್ಧಿವಂತರಿದ್ದಾರೆ, ಇಲ್ಲಿ ಮಾತ್ರ ಬುದ್ಧಿಹೀನರಿದ್ದಾರೆ. ಎಲ್ಲ ಕಡೆ ನೋಡಿ, ಚಿಕ್ಕಮಂಗ್ಳೂರು, ಕೊಡಗು ಎಲ್ಲ ಇಡೀ ಹಿಂದುತ್ವದ ಅಲೆ ಇದೆ ಅಲ್ಲಿ ಎಲ್ಲ ಜನಗಳೆಲ್ಲ ಬುದ್ಧಿವಂತರಾಗಿದ್ದಾರೆ. ಇಲ್ಲಿ ಮಾತ್ರ ಒಂದು ಬುದ್ಧಿಹೀನರು. ಯಾಕೆಂತ ಹೇಳಿದ್ರೆ ಒಂದು ಬದಲಾವಣೆ ಬೇಕು ಅನ್ನುವಾಗ ಯಾವೊಬ್ಬ ಮತದಾರರು ಕೂಡ ಒಂದು ಬುದ್ಧಿವಂತಿಕೆ ಯೋಚನೆ ಮಾಡುದಿಲ್ಲ. ಹಾಗಾಗಿ ನೋಡಿ, ಇಲ್ಲಿಯ ಜನಗಳಿಗೆ ಬದಲಾವಣೆ ಬೇಕಿಲ್ಲ. ನೋಡಿ ಅಲ್ಲೆಲ್ಲ ಕೊಡಗು ನೋಡಿ, ಹಿಂದುತ್ವದ ಅಡ್ಡ ಅದು ಚಿಕ್ಕಮಂಗ್ಳೂರು ಮತ್ತೆ ಕೊಡಗು ಜಿಲ್ಲೆ. ಹಿಂದುತ್ವಕ್ಕೆ ಬೆಲೆ ಕೊಡ್ಲಿಲ್ಲ ಅಂತ ಹೇಳ್ತೀರಿ? ಇಷ್ಟೆಲ್ಲ ಬೆಲೆ ಏರಿಕೆ ಇಷ್ಟೆಲ್ಲ ಇವರ ದುಂದು ವೆಚ್ಚ ಕಾರ್ಯಕ್ರಮಗಳು, ಅಗತ್ಯ ಇಲ್ಲದ ಕಾರ್ಯಕ್ರಮಗಳು, ಅದಕ್ಕೆ ಖರ್ಚು ಮಾಡುದು, ಇದಕ್ಕೆ ಖರ್ಚು ಮಾಡುದು. ಮೋದಿ ಬಂದು ಒಂದು 35 ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ. ಎಲ್ಲ ಜನಗಳು ಆ ಕಡೆ ಬಯಸಿದ್ದಾರೆ ನೋಡಿ, ಎಲ್ಲ ಯೋಚನೆ ಮಾಡಿದ್ದಾರೆ. ಸರಿ ಸರ್, ಥ್ಯಾಂಕ್ ಯು. ಮಾತ್ರ ಯೋಚನೆ ಮಾಡಿಲ್ಲ ಯಾವೊಬ್ಬ ಮನುಷ್ಯನು, ಮತದಾರನು ಕೂಡ. ಇಲ್ಲಿ ಕರಾವಳಿ ಭಾಗದಲ್ಲಿ ಇನ್ನಾದ್ರೂ ಸ್ವಲ್ಪ ಬುದ್ಧಿವಂತರಾಗಿ ದಯವಿಟ್ಟು MP ಎಲೆಕ್ಷನ್ಗೆ ಆದ್ರೂ ಸ್ವಲ್ಪ ಬದಲಾವಣೆ ಮಾಡಿ. ನಾನು ಇಷ್ಟೇ ಕೇಳಲಿಕ್ಕೆ ಬಯಸ್ತೀನಿ. ಬರೇ ಬುದ್ಧಿಹೀನರ ಜಿಲ್ಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಉಡುಪಿ ಮತ್ತೆ ಮಂಗಳೂರು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸೂರ್ಯಪ್ರಸಾದ್. ನಮಸ್ತೆ ಸೂರ್ಯಪ್ರಸಾದ್, ಮಾತಾಡಲಿ ಸರ್, ಮಾತಾಡಿ. ಇವರು ಈಗ ಹೇಳಿದ್ರಲ್ಲ ಬುದ್ಧಿವಂತರು ಅಲ್ಲ ಅಂತ ಹೇಳಿದ್ರ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾನು ಹೇಳ
ಸುಳ್ಳು ಭರವಸೆಗಳ ಪೊಳ್ಳು ಭರವಸೆಗಳಿಗೆ ಪ್ರಜ್ಞಾವಂತ ಮತದಾರರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತೆ ಈಗ ಅವರು ಬಂಡವಾಳ ಎಲ್ಲ ಹೊರಗೆ ಬರ್ತದೆ ಕಾಂಗ್ರೆಸ್ ಅವ್ರದ್ದು. ಏನಪ್ಪಾ ಅಂದ್ರೆ ಪುಕ್ಕಟೆ ಕೊಡ್ತಾರೆ ಅಂತ ಪುಕ್ಕಟೆ ಕೊಟ್ಟು ನಮ್ಮ ರಾಜ್ಯವನ್ನು ಬರ್ಬಾದ್ ಮಾಡೋದ್ರಲ್ಲಿದ್ದಾರೆ ಅಂತ ಕಾಣ್ತದೆ. ಅಥವಾ ಮೈ ತುಂಬ ಸಾಲ ಮಾಡಿಸಿ ರಾಜ್ಯ ಸರ್ಕಾರವನ್ನು ನೆಕ್ಸ್ಟ್ ಯಾರು ಬರ್ತಾರೆ ಅವರಿಗೆ ಸಾಲದ ಹೊರೆಯನ್ನು ಹೊರಿಸುವ ಮಾಡ್ತಾರೆ ಅಂತ ಕಾಣ್ತದೆ. ಅವರದ್ದು ಯಾವ ಲೆಕ್ಕಾಚಾರ ಇಲ್ಲದೆ ಮಾಡಿದಂತಹ ಪೊಳ್ಳು ಭರವಸೆಗಳು ಎಲ್ಲಿವರೆಗೆ ಅಂದ್ರೆ ಮನೆಯಿಂದ ಫೋನ್ ನಂಬರ್ ಎಲ್ಲ ತಗೊಂಡ್ಬಿಟ್ಟು ನಾವು ಪುಕ್ತ ಕೊಡ್ತೇವೆ ಅಂತ ಎಲ್ಲ ಚೆಕ್ ಎಲ್ಲ ಕೊಟ್ಟುವ ರೀತಿಯಲ್ಲಿ ಮಾಡಿಸ್ಬಿಟ್ಟು ಇದು ಮಾಡಿದ್ದಾರೆ. ಇಲ್ಲಿ ನಿಜವಾಗ್ಲೂ ಪ್ರಜ್ಞಾವಂತರಿ ಯಾರು ಮಂಗ ಆಗ್ಲಿಲ್ಲ, ಆ ಕಡೆ ಎಲ್ಲ ಮಂಗ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವು ದಿನಗಳಲ್ಲೆಲ್ಲ ಗೊತ್ತಾಗ್ತದೆ ಬಂಡವಾಳ ಹೊರಗೆ ಬರ್ತದೆ. ಇನ್ನೊಂದು ನಾನು ಹೇಳುದಾದ್ರೆ ಇನ್ನೊಂದು ಬಿಜೆಪಿಗೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಹಿಂದುತ್ವವನ್ನು ಕಡೆಗಣನೆ ಮಾಡಿದ್ದಕ್ಕೆ ಒಂದು ತಕ್ಕವಾದ ಉತ್ತರವನ್ನು ಮತದಾರರು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನು ತಿಳ್ಕೊಬೇಕು, ಅವರು ಅಧಿಕಾರ ಬಂದಾಗ ಅಹಂಕಾರವನ್ನು ಸ್ವಲ್ಪ ಬಿಡ್ಬೇಕು. ಮತ್ತೆ ಇನ್ನೊಂದು ಸಾಮಾನ್ಯ ಕಾರ್ಯಕರ್ತರನ್ನು ಕಡೆಗಣನೆ ಮಾಡುವುದನ್ನು ಸ್ವಲ್ಪ ಬಿಡ್ಬೇಕು. ಮತ್ತೆ ಹಿರಿಯ ಕಾರ್ಯಕರ್ತರ ಸಲಹೆ ಸೂಚನೆಗಳನ್ನು ಪಡಿಬೇಕು. ಯಾಕಂದ್ರೆ ಅದಕ್ಕೊಂದು ನಿದರ್ಶನ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಕಳ್ಕೊಂಡದ್ದು ನೋಡಿ. ಇಬ್ಬರ ಜಗಳ ಮೂರನೇವನಿಗೆ ಆದಾಯ ಆಯ್ತು ನೋಡಿ ಅಲ್ವಾ. ಈ ದುರಹಂಕಾರಕ್ಕೆ ಒಂದು ಪೆಟ್ಟು ಬಿದ್ದಾಗೆ ಆಯ್ತು ಅಲ್ಲಿ. ಇನ್ನೊಂದು ಅವರನ್ನು ನಾನು ಹೇಳುದಾದ್ರೆ ನಮ್ಮ ಪುತ್ತೂರಿನವರು ಇನ್ನು MP ಎಲೆಕ್ಷನ್ಗೂ ನಿಲ್ಬಹುದು. ಅವರು ಅರ್ಹರು ಯೋಗ್ಯರು ಎರಡೂ ಇದ್ದಾರೆ. ಇವರು ಹಿಂದುತ್ವವನ್ನು ಮರೆತರೆ ಏನು ಪೆಟ್ಟು ಕೊಟ್ಟಿದ್ದಾರೆ ಅಂತ ಜನ ಗೊತ್ತಾಯ್ತು ಅವರಿಗೆ. ಇನ್ನು ಕಾಂಗ್ರೆಸ್ ರಾಜ್ಯವನ್ನು ಸಾಲದ ಸೂಳಕ್ಕೆ ಅಂತ ತಳ್ಳುವುದಂತ ಗ್ಯಾರಂಟಿ. ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೂರ್ಯಪ್ರಸಾದ್ ಅವರೇ, ಥ್ಯಾಂಕ್ ಯು. ಸರ್, ಜಿತೇಂದ್ರ ಕುಂದೇಶ್ವರ, ನಿಮ್ಮಲ್ಲಿ ನಾನು ಈ ಒಂದು ಕ್ಷೇತ್ರದ ವಿಶ್ಲೇಷಣೆ ಕೇಳಬೇಕು. ಪುತ್ತೂರು ಕ್ಷೇತ್ರ. ಎಲ್ಲರೂ ಕೂಡ ಮಾತಾಡಿ ಆಯ್ತು, ತಾವೊಂದು ಏನ್ ಹೇಳ್ತೀವಿ? ಪುತ್ತೂರು ಒಂದು ವಿಶಿಷ್ಟವಾದ ಕ್ಷೇತ್ರ ಆಯ್ತು. ಯಾಕೆ ಹೇಳಿದ್ರೆ ರಾಜ್ಯದಲ್ಲೇ ಒಂದು ಹಂತದಲ್ಲಿ 91 ಮತಗಳ ಮುನ್ನಡೆಯನ್ನು ಪಡೆಯುವಾಗ ಮತ್ತೆ 221 ಮತ್ತೆ 600 ಹಾಗೆ ಹತ್ರ 1200 ಹೀಗೆ ಮುಂದುವರಿತಾ ಹೋಯ್ತು ಪುತ್ತಿಲ ಅವರದ್ದು ಲೀಡ್. ಕೊನೆಯ ಹಂತದಲ್ಲಿ ಇನ್ನೊಂದು 2-3 ಓವರ್ಗಳು ಇರಬೇಕಾದ್ರೆ ರನ್ ರೇಟ್ ಕಮ್ಮಿ ಆಯ್ತು. ಹಾಗೆ ಒಂದು 4000 ಅಂತ ಸೋತು. ಅಂದ್ರೆ ಆ ಹಂತದಲ್ಲಿ ನನಗೊಂದು ಅದ್ಭುತ ಅಂತ ಅನಿಸ್ತು. ಈ ಬೇರೆ ಎಲ್ಲಾದ್ರೂ ಬ್ರಹ್ಮಾವರ ಕ್ಷೇತ್ರದಲ್ಲಿ ಆದ್ರೂ ಅದನ್ನು RSS ಬೆಲ್ಟ್ ಅಂತಲ್ಲ, ಅದು ಜನರಿಗೆ ನಾಯಕತ್ವಕ್ಕೆ ಇದೊಂದು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡುವಂತ ವ್ಯಕ್ತಿಗಳಿಗೆ. ಆದ್ರೆ ಪುತ್ತೂರಿನಂತ RSS ನ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ, ಆ ಪ್ರದೇಶದಲ್ಲಿ 2008ರಲ್ಲಿ ಒಮ್ಮೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರ ಪತ್ನಿ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರನ್ನು ನಿಲ್ಲಿಸಿ ಶಕುಂತಲಾ ಶೆಟ್ಟಿಯವರು ಮಾಜಿ ಶಾಸಕ ಉರಿವಾಜು ರಾಮ ಭಟ್ ಅವರ ಸಹಕಾರದೊಂದಿಗೆ ಶಕುಂತಲಾ ಶೆಟ್ಟಿ ಕಾಂಗ್ರೆಸ್ ಬಿಜೆಪಿನಿಂದ ಟಿಕೆಟ್ ವಂಚಿತರಾದಂಥ ಶಕುಂತಲಾ ಶೆಟ್ಟಿ ಅವರು ಸ್ಪರ್ಧೆ ಮಾಡಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಸ್ವಾಭಿಮಾನಿ ಹೆಸರಲ್ಲಿ 25,000 ಚಿಲ್ಲರೆ ಮತಗಳನ್ನು ಪಡೆದ್ರು. 1,400 ಮತಗಳಿಂದ ಪ್ರಸಾದ್ ಭಂಡಾರಿ ಅವರ ಪತ್ನಿ ಡಾಕ್ಟರ್ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅವರು ಗೆದ್ರು. ಅಂದ್ರೆ ಅವರಿಗೊಂದು ಆ ಗರ್ವ ಇತ್ತು, ಆ ಒಂದು ಧೈರ್ಯ ಇತ್ತು. RSS ನ ಭದ್ರಕೋಟೆ ನಾವು ಈ ಬಾರಿಯೂ ಅದೇ ರೀತಿಯಲ್ಲಿ ಗೆಲ್ತೇವೆ, ಪಕ್ಷದಿಂದ ಹೊರಗೆ ಹೋದ್ರೆ ಯಾರು ಏನೂ ಅಲ್ಲ, RSS ನಿಂದ ಹೊರಗೆ ಹೋದವನು ನಥಿಂಗ್. ಉದಾಹರಣೆ DV ಸದಾನಂದ ಗೌಡ್ರನ್ನು ಕೂಡ ಇವತ್ತು ಪಕ್ಷದಿಂದ ಹೊರಗೆ ಅವರು ಪಕ್ಷೇತರಾಗಿ ನಿಂತರೆ ಹೇಳಿದ್ರೆ ಠೇವಣಿ ಸಿಗುವುದಿಲ್ಲ. ಅಂದ್ರೆ ಆ ರೀತಿಯ ಮೆಂಟಾಲಿಟಿಯಲ್ಲಿ ಅವರು ಪುತ್ತಿಲನನ್ನು ಕೂಡ ಅವು ಪಕ್ಷದಿಂದ ಹೊರಗೆ ಹೋದ್ರೆ ಅವ್ರಿಗೆ ಏನು ಠೇವಣಿ ಸಿಗುವುದಿಲ್ಲ, ಮೂಸುವುದಿಲ್ಲ, ಮತ್ತೆ ಅವ್ರು ಸ್ಪರ್ಧಿಸುವ ಧೈರ್ಯ ಮಾಡ್ಲಿಕ್ಕಿಲ್ಲ ಅಂತ ಅವರೊಂದು ಪಕ್ಷ ಅಥವಾ RSS ನ ಸೀನಿಯರ್ಗಳು ತೀರ್ಮಾನ ಮಾಡಿದ್ರು. ಅದಾದ್ರೆ ಒಂದು. ಆದ್ರೆ ಪುತ್ತಿಲ ಅವರನ್ನ ಪದೇ ಪದೇ ಏನು ಪ್ರಸಾದ್ ಭಂಡಾರಿ ಅವರು ಅವರನ್ನ ಒಮ್ಮೆ ಅವರು ಪುತ್ತಿಲ ಅವರು ಸಂಘಟನೆ RSS ನ ಸಂಘಟನೆ ಹೋಗಿ ಹಿಂದೂ ಸಂಘಟನೆಗಳಲ್ಲಿ ಶ್ರೀರಾಮ ಸೇನೆ, ಶನಿ ಪೂಜೆ ಇಶ್ಯೂ ನಿಮ್ಗೆ ಗೊತ್ತಿರ್ಬೋದು, ಎನ್ಕೌಂಟ್ರು ಅದು ಇದೆಲ್ಲ ಪಾಸ್ ಆಗಿ ಮತ್ತೆ ಆ ಪುತ್ತಿಲ ಅಂತಹ ನಾಯಕ ಬೇಕು ಪಕ್ಷ ಕಟ್ಟಲಿಕ್ಕೆ ಅಥವಾ ಸಂಘಟನೆ ಮಾಡಲಿಕ್ಕೆ ಅಂತೇಳಿ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಮತ್ತೆ ಹಿರಿಯ ನಾಯಕರು ಅವರನ್ನು ಕರೆದು ನಮ್ಮ ಇದಕ್ಕೆ ಕೆಲಸ ಮಾಡು ಅಂತೇಳಿ ನಮೋ ಬ್ರಿಗೇಡ್ ಅಂತ ಹೇಳಿ ಪ್ರತಿ ಊರಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ಸಂಘಟನೆಯನ್ನು ಮಾಡಿ ಅಲ್ಲಿ ಅವರನ್ನು ಪರಿಚಯಿಸುವಾಗ ನಮ್ಮ ಮುಂದಿನ ನಾಯಕ, ಮುಂದಿನ ಅಭ್ಯರ್ಥಿ, ಆ ರೀತಿಯಾಗಿ ಇಂಡೈರೆಕ್ಟ್ಲಿ ಅವರನ್ನು ಬೂಸ್ಟ್ ಮಾಡಿ ಅವರಲ್ಲಿ ಒಂದು ಆಸೆಯನ್ನು ಕೂಡ ಹುಟ್ಟಿಸಿದ್ರು. ಹಾಗೆ ಬರ್ತಾ ಕಳೆದ ಬಾರಿ ಅವರಿಗೆ ಅವಕಾಶ ಸಿಗ್ಲಿಲ್ಲ, ಈ ಬಾರಿಯೂ ಕೂಡ. ನಿಮ್ಮಲ್ಲಿ ನಾನು ಈ ಪ್ರಶ್ನೆಗಳಿಗೆ ಉತ್ತರ ಮಾಡ್ತೇನೆ ನೇರವಾಗಿ. ಶೆಣ ಅವರು ಹೇಳಿದ್ರು ಎಲ್ಲೋ ಒಂದ್ ಕಡೆ ಅರುಣ್ ಕುಮಾರ್ ಪುತ್ತಿಲ ಅವರು ಅಭ್ಯರ್ಥಿಯಾಗಿ ನಿಂತಿದ್ರಿಂದ ಬಿಜೆಪಿಗೆ ಡಿಫೆಕ್ಟ್ ಆಯ್ತು ಅನ್ನುವಂಥದ್ದು. ಇಲ್ಲಿ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಸ್ವಾರ್ಥ ಬರುತ್ತೆ ಅನ್ನುವಂಥದ್ದು. ಬಿಜೆಪಿ ಅಂದ್ರೆ ಹಿಂದುತ್ವ ಅಂದ್ರೆ ಬಿಜೆಪಿ. ಅರುಣ್ ಕುಮಾರ್ ಪುತ್ತಿಲ ಅವರು ಯಾಕೆ ನಿಂತರು ತಾವೇನು ಹೇಳಿ? ಹಾಗಾದ್ರೆ ನಿಮ್ಮಲ್ಲಿ ಕ್ಯಾಲಿಬರ್ ಏನು ಅಂತ ತೋರಿಸ್ಕೊಟ್ರಲ್ಲ, ಕಾರ್ಯಕರ್ತ ಪಕ್ಷದಿಂದ ಹೊರತಾಗಿ ಇದರಿಂದ ಹೊರತಾಗಿ ಅಷ್ಟು ಸಂಘಟನೆ ಮಾಡಬಲ್ಲ ಕೆಪಾಸಿಟಿ ಇದ್ದವ
ಒಂದು ಕಾಂಗ್ರೆಸ್ ಅನ್ನು ಇನ್ನೇನು ಸೋಲಿಸ್ತಾನೆ ಅನ್ನುವಷ್ಟು ಮಟ್ಟಿಗೆ ಒಬ್ಬ ಇಂಡಿಪೆಂಡೆಂಟ್ ಆಗಿ ಕೆಪಾಸಿಟಿ ಇರುವವನನ್ನ ನೀವು ಪಕ್ಷದಲ್ಲಿ ಸೇರಿಸಿದ್ರೆ ಎಷ್ಟು ದೊಡ್ಡ ಶಕ್ತಿ ಆಗ್ತಿತ್ತು ರೀ. ಕರೆಕ್ಟ್. ನೀವು ಒಬ್ಬ ಅಂತ ನಾಯಕನನ್ನ ಒಬ್ಬ ವೇಸ್ಟ್ ಮಾಡ್ತೀರಿ ಅಂತ ಆದ್ರೆ ನಿಮ್ಮ ಸ್ವಾರ್ಥ ಎಷ್ಟಿದೆ ನಿಮ್ದು, ನಾಯಕರದ್ದು ಸೀನಿಯರ್ಗಳದ್ದು. ಒಬ್ಬ ನಾಯಕನನ್ನು ಬೆಳಿಬಾರ್ದಂತಲ್ವಾ ಹಾಗಾದ್ರೆ ಅರ್ಥ? ಅಂದ್ರೆ ನೀವು ಒಂದು ಹಂತದಲ್ಲಿ ಹೌದು ಏನು ಒಬ್ಬ ಪಕ್ಷವನ್ನು ಮೀರಿ ವ್ಯಕ್ತಿ ಬೆಳೆದ್ರೆ ಪಕ್ಷಕ್ಕೆ ಸಮಸ್ಯೆ ಆಗ್ಬೋದು, ಹಾಗಲ್ಲ. ಇವರು ಪಕ್ಷದನಿಗೆ ಪಾಲಿಶ್ ಮಾಡಬೇಕಿತ್ತು. ನೀವು ಪಕ್ಷ ಕರ್ಕೊಂಡು ಬಂದು ಸಂಘಟನೆ ಮಾಡ್ತಿದ್ರಿ, ಇನ್ನು ಪಾಲಿಶ್ ಮಾಡಿದ್ರೆ ನಿಮಗೆ ನಿಲ್ಲಿಸುವಾಗ ಅಲ್ಲಿ ಸಮೀಕ್ಷೆ ಮಾಡುವಾಗಲೂ ಇವ್ರ ಹೆಸರಿತ್ತು, ಬಟ್ ಅಭ್ಯರ್ಥಿಯಾಗಿ ನಿಲ್ಲಿಸುವಾಗ ಮಾತ್ರ ನಿಮಗೆ ಏನು ಕಷ್ಟ ಆಗ್ತದೆ. ಏನು ಬಲಿ ಕೊಡುದಾ? ಕಾರ್ಯಕರ್ತರು ಕೆಲಸ ಮಾಡ್ಲಿಕ್ಕೆ ಬೇಕು. ಸ್ವಲ್ಪ ಅವ ಸಂಘಟನಾ ಶಕ್ತಿ ಜಾಸ್ತಿ ಇದ್ರೆ, ಪವರ್ಫುಲ್ ಆಗಿದ್ರೆ ಅವನನ್ನ ಮತ್ತೆ ನಮ್ಮ ಕೈಗೆ ಸಿಗುದಿಲ್ಲ ಅವನು ಅಂತ ಹೇಳಿ ಆ ತರ ಒಂದು ಬದಿಗೆ ತಳ್ಳುದು. ಇದು ಅರುಣ್ ಪುತ್ತಿಲ ಅಂತಲ್ಲ, ಇದು ಯಾವ ಕಾರ್ಯಕರ್ತ ಒಬ್ಬ ಸ್ಟ್ರಾಂಗ್ ಇದ್ದಾನೆ, ಒಬ್ಬ ಸಂಘಟನೆ ಮಾಡ್ತಾನೆ, ಅವ ಬಕೆಟ್ ಹಿಡಿಲಿಕ್ಕೆ ಗೊತ್ತಿಲ್ಲ ಅಥವಾ ಅವನ ಚೇಲಗಳಿಗೆ ಕೈಕಟ್ಟಿ ನಿಲ್ಲಲಿಕ್ಕೆ ಮಾತ್ರ ಗೊತ್ತಿರಬೇಕು, ಅಂತವರಿಗೆ ಮಾತ್ರ ಅವಕಾಶ ಸಿಗುತ್ತಿರುವಂತ ಈ ಕಾಲಘಟ್ಟದಲ್ಲಿ ಒಬ್ಬ ಫೀಲ್ಡಿನಲ್ಲಿರುವ ನಾಯಕ, ಒಬ್ಬ ಸಂಘಟನೆ ಮಾಡಿ ಕಾರ್ಯಕ್ರಮಕ್ಕೆ ಹೇಗೆ ಜನ ಮಾಡಬೇಕು, ಒಂದು ಸಂಘಟನೆ. ಇನ್ನೊಂದು, ಯಾರು ಕಷ್ಟದಲ್ಲಿದ್ದಾನೆ ತಕ್ಷಣ ಮಧ್ಯರಾತ್ರಿ 12 ಗಂಟೆಗೆ ಆದ್ರೂ ಅಲ್ಲ 3 ಗಂಟೆಗೆ ಆದ್ರೂ ಹೋಗಿ ಸಂತೈಸಬಲ್ಲ. ಗಲಾಟೆ ಆದ ತಕ್ಷಣ ಫೀಲ್ಡ್ನಲ್ಲಿ ಇದ್ದುಕೊಂಡು ಹೋಗಿ ಅವರನ್ನ ಏನು ಅನ್ಯಾಯ ಆಗಿದೆ ಹುಡುಗರಿಗೆ, ಸಂಘಟನೆಯವರಿಗೆ, ತಪ್ಪು ಮಾಡಿದೆ, ತಪ್ಪು ಮಾಡಬಾರ್ದು, ಅಲ್ಲ ಏನಾದರೂ ಬೈ ಮಿಸ್ಟೇಕ್ ಆಗಿದೆ ಅವರನ್ನ ಬಿಡಿಸ್ಕೊಂಡು ಬರಬಲ್ಲ ಅಂತ ಒಬ್ಬ ಸಂಘಟನೆಯ ಫೀಲ್ಡಿನಲ್ಲಿರುವಂತ ನಾಯಕ ಬೇಕು ಅಂತ ಕಾರ್ಯಕರ್ತರಿಗೆ ಅನಿಸಿದೆ. ನಿಮ್ಮ ಪಕ್ಷಕ್ಕೆ ಯಾಕೆ ಅನಿಸುದಿಲ್ಲ? ಅದು ಪ್ರಶ್ನೆ ಬರ್ತದೆ. ಓಕೆ, ತಾವು ಅನ್ಕೊಂಡಿದ್ರ ಅರುಣ್ ಕುಮಾರ್ ಪುತ್ತಿಲ್ ಅವರು ಇಷ್ಟು ಫೈಟ್ ಕೊಡ್ತಾರೆ ಕೊನೆಯವರೆಗೂ ಕೂಡ? ಯಾಕಂದ್ರೆ ಬಹಳಷ್ಟು ಜನರು ಇಲ್ಲ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಅಲ್ಲಿ ಸಂಘವು ಕೂಡ ಡೈರೆಕ್ಟ್ ಆಗಿ ಫೀಲ್ಡ್ಗೆ ಹೋಗಿ ಕೆಲಸವನ್ನ ಮಾಡಿತ್ತು. ಜೊತೆಗೆ ನೆಕ್ ಟು ನೆಕ್ ಫೈಟ್ ಇಲ್ಲೂ ಒಂದು ಹಂತದಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಪ್ರಥಮ ಸ್ಥಾನದಲ್ಲಿದ್ರು ಬಹಳಷ್ಟು 3-4 ಮತ ಎಣಿಕೆ ಸುತ್ತಿನಲ್ಲಿ. ಹಾಗೆ ಎಸ್, ಕೊನೆ 2 ಸುತ್ತಿನಲ್ಲಿ ಡಿಫೆಕ್ಟ್ ಆಯ್ತು. ಇಸ್ ಇಟ್ ಅನ್ಕೊಂಡಿದ್ರ ಇಂತ ಒಂದು ಫೈಟ್ ಕೊಡ್ತಾರೆ? ನಾನು ಪದೇ ಪದೇ ನಾನು ಮೈ ಉಜ್ಜಿಕೊಳ್ತೇನೆ ನಾನು ಇದ್ದೇನಾ ಅಂದ್ರೆ ನಾನು ಪ್ರಜ್ಞೆಯಲ್ಲಿದ್ದೇನೆ ಅಂತ ತಿಳ್ಕೊಳ್ತೇನೆ ಅಂತ ಅನಿಸ್ತಾ ಇರ್ತದೆ. ಹಾಗೆಯೇ ಕೂಡ ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಭಾಗದಲ್ಲಿ ಒಬ್ಬ ಪಕ್ಷೇತರ ಗೆಲ್ತಾನೆ ಅಂತ ಎಷ್ಟದೇ ಜನ ಬಂದ್ರು, ಅವರ ನಾಮಪತ್ರಕ್ಕೆ ಜನ ಅವರು ಕೇಸರಿ ಶಾಲನ್ನು ಹೀಗೆ ತಿರುಗಿಸುವಂತ ಆ ರೋಮಾಂಚನ ಸನ್ನಿವೇಶ ಹಿಡಿದು ಮಹಾಸಂಗಮದವರೆಗೆ ಅಲ್ಲಿ ಸೇರಿದ ಜನ, ಪ್ರತಿ ಹಳ್ಳಿಯಲ್ಲಿ 188ನೇ ಬೂತಿಗೆ ಹೋಗುವ 188ಗೂ ಮಿಕ್ಕಿ ಜನ, ಇದೆಲ್ಲ ನೋಡುವಾಗ ನಾನು ಪದೇ ಪದೇ ಹೌದಾ ಗೆಲ್ಬಹುದಾ ಇವರು? ಯಾಕಂದ್ರೆ RSS ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ದಿದ್ದಾರೆ. ಪ್ರಸಾದ್ ಭಂಡಾರಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಮೊದಲ ದೊಡ್ಡ ದೊಡ್ಡ ನಾಯಕರೇ ಕಣಕ್ಕೆ ಸಂಗ್ರಾಮಕ್ಕೆ ಅವರೇ ಖುದ್ದು ಬಂದಿದ್ದಾರೆ. ಪ್ರತಿಷ್ಠೆ ಪ್ರಶ್ನೆ ಅವು ಗೆಲ್ಬೋದಾ ಅಂತ ನಾನು ಪದೇ ಪದೇ ಒಂದು 100 ಪ್ರಶ್ನೆಗಳು ನನಗೆ ನಾನು ಹಾಕೊಳ್ತಾ ಇದ್ದೆ. ಮತ್ತೊಂದು ಯಾಕೆ ಹೇಳಿದ್ರೆ ಈ RSS ಎನ್ನುವಂಥದ್ದು ಅದೊಂದು ಬಾಳೆದಿಂಡಿನ ಒಂದು ಬೊಂಬೆಯಾಗಿ ಇರ್ತದೆ. ಅದರ ನಡುವಿನ ತಿರುಳು ಇರ್ತಲ್ಲ, ಅದಕ್ಕೆ ಲೇಯರ್ಗಳಿರುವುದಿಲ್ಲ. ಮೇಲಿನ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಪೂರ ತೆಗಿಬಹುದು. ಅದ್ರ ಮಧ್ಯದ ಲೇಯರ್ ಉಂಟಲ್ಲ RSS, ಅದನ್ನು ವಿಚಲಿತ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಅಷ್ಟು ಆ ತಿರುಳಿನಂತೆ ಗಟ್ಟಿ ಇರುವ ಓಟುಗಳು RSSಗೆ ಇದೆ. ಅದನ್ನು ಇವರು ಖಂಡಿತ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅರುಣ್ ಗೊತ್ತಿಲ್ಲ, ಮೇಲಿನ ಲೇಯರ್ಗಳನ್ನು ತೆಗಿಬಹುದು. ಆ ಲೇಯರ್ ಎಷ್ಟಿದೆ ಅಂತ ನನಗೆ ಬೇಕಿತ್ತು. ಆದ್ರೂ ಎಷ್ಟು ಹೋದ್ರು ಓಟ್ಗಳನ್ನ ಬಿಜೆಪಿದೇ ಹೊಡಿಬೇಕಲ್ವಾ, ಕಾಂಗ್ರೆಸ್ಸಿನ ಓಟ್ಗಳು ಬರುವುದಿಲ್ಲ. ಹಾಗಾಗಿ ನಾನು ಒಂದು ಹೇಳಿದೆ, ಅವರು ಗೆದ್ದರೂ ಗೆಲ್ಲಬಹುದು, ಗೆದ್ದರೆ ಅದು ಅದ್ಭುತ. ನಿಮ್ಮಲ್ಲಿ ಹೇಳಿದ್ದು ಗೆದ್ದರೆ ಅದು ಅದ್ಭುತ, ಆದ್ರೆ ಗೆಲ್ಲಲೂಬಹುದು ಎನ್ನುವಂತ ಪರಿಸ್ಥಿತಿಗೆ ಇದೆ ಅಂತ ನಾನು ನಿಮ್ಮ ಹತ್ರ ಹೇಳಿದೆ. ಅಂದ್ರೆ ಅದೇ ರೀತಿಯ ಗೆಲ್ಲಲೂಬಹುದು ಎಂಬುದನ್ನ ತೋರಿಸಿದ್ದಾರೆ. ಮತ್ತೆ ಗೆದ್ದರೆ ಅದ್ಭುತ ಆಗ್ತದೆ. ಹಾಗಾಗಿ ಅದ್ಭುತವನ್ನು ನಾವು ಈಗ ಊಹಿಸಲಿಕ್ಕೆ ಆಗುದಿಲ್ಲ, ನಾವು ಊಹಿಸಿದ್ರೆ ಅದು ಅದ್ಭುತ ಆಗುದಿಲ್ಲ ಅಂತಲೂ ಕೂಡ ಹೇಳಿದ್ದೆ. ಅಂದ್ರೆ ಅದರ ಅರ್ಥ ಹೇಳಿದ್ರೆ ಅವರು ಅದನ್ನ ವಸ್ತುಶಃ ಅಂದ್ರೆ ನಿಜವಾಗಿಯೂ ಏನು ಹೇಳಿದ್ದನ್ನ ಅದನ್ನ ಮೊನ್ನೆ ನಿಮ್ಮ ಹತ್ರ ಏನು ಹೇಳಿದ್ದೇನ ಅದನ್ನು ಅವರು ಸಾಧಿಸಿ ತೋರಿಸಿ, ಅಂದ್ರೆ ಗೆಲ್ಲಬಹುದಾದ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಬಹುದಾದ ಹತ್ರ ಬಂದು ಹೋಗಿದ್ದಾರೆ. ಸೊ ಇದು ಏನು ಹೇಳಿದ್ರೆ ಅದು ಪುತ್ತಿಲರ ಮಾತ್ರ ಅಲ್ಲ, ಅದು ಈ ಭಾಗದಲ್ಲಿ ಪ್ರವೀಣ್ ನೆಟ್ಟಾರ್ ಪ್ರಕರಣದಿಂದ ಬಳಿಕ ಕಾರ್ಯಕರ್ತರಲ್ಲೇ ಒಂದು ರೀತಿಯಾದಂಥ ಅಭದ್ರತೆ, ಒಂದು ನಮಗೆ ನಿಷ್ಠೆಗೆ ತಕ್ಕದಾದಂಥ ಪ್ರತಿಫಲ ಸಿಗ್ತಾ ಇಲ್ಲ. ನಾಯಕರ ಪ್ರತಿಷ್ಠೆಯೇ ಮುಖ್ಯ ಆಗ್ತದೆ, ನಮ್ಮ ನಿಷ್ಠೆಯಲ್ಲ ಎನ್ನುವಂಥದ್ದನ್ನು ಕಾರ್ಯಕರ್ತರು ಎಲ್ಲೋ ಒಂದು ಸಂಶಯ ಪಟ್ಟುಕೊಂಡ ಕಾರಣ ಅನಂತರ ಬಂದಂಥ ಅವರಿಗೆ ಸ್ವಯಂ ಸೇವೆ ರೀತಿಯಲ್ಲಿ ಬಂದಂಥ ಬೆಂಬಲ, ಇದೆಲ್ಲ ಒಟ್ಟಾಗಿ ಇಲ್ಲಿ ಭರಪೂರವಾದ BJPಯ ಅಲೆಯ ನಡುವೆಯೂ, ಮೋದಿ ಯೋಗಿ ಅವರ ಅಲೆಯ ನಡುವೆಯೂ
ಅಲ್ಲಿ ಯೋಗಿ ಅವರು ಬಂದಿದ್ರು, 3ನೇ ಸ್ಥಾನಕ್ಕೆ ಬಂತು ಬಿಜೆಪಿ. ಕಾರ್ಕಳದಲ್ಲಿ ಯೋಗಿ ಬಂದಿದ್ರು, ಅಲ್ಲಿ ಏನು ನ್ಯಾರೋ ಮ್ಯಾರ್ಜಿನ್ ಅಲ್ಲಿ ವಿನ್ ಆಯ್ತು. ಅಂದ್ರೆ ಇಷ್ಟೆಲ್ಲ ಬಿಜೆಪಿ ಎಲ್ಲ ಇತ್ತು ಇಲ್ಲಿ. ಯಾಕೆಂದ್ರೆ ಹೈಯೆಸ್ಟ್ ಮಂಗಳೂರು ನೋಡಿ 30,000 ಚಿಲ್ಲರೆ, ಅಲ್ಲಿ 30,000 ಚಿಲ್ಲರೆ. ಇಲ್ಲಿಯೂ ಕೂಡ ಎಲ್ಲ ಅಂತರವನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಬಿಜೆಪಿಯ ಅಭ್ಯರ್ಥಿಗಳು. ಅಂತಹ ಸಂದರ್ಭದಲ್ಲೂ ಕೂಡ ಪುತ್ತಿಲ ಅವರನ್ನ ಸೆಟೆದು ನಿಲ್ಬೇಕಾದ್ರೆ ಖಂಡಿತ ಇದೊಂದು ಅದ್ಭುತ. ಓಕೆ ಓಕೆ ಎಸ್, ಅಂತೂ ಇಂತೂ ವಿರೋಚಿತವಾಗಿರುವಂತಹ ಸೋಲನ್ನ ಪಡೆದುಕೊಂಡಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ್ ಅವರು. ಈಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಎಸ್ ಸರ್, ನಮಸ್ತೆ. ಪಾತೇರೆ ಸರ್. ಹಲೋ ಸರ್, ಒಂಜಿ ಜನ ಬಂಡೇರು ಬುದ್ಧಿ ಅಂತೇರು ಕರಾವಳಿ ಭಾಗ ಬುದ್ಧಿ ಅಂತೇರು ಹತ್ತಂದು ಅಂಡ ಯಾನ್ ಒಂಜಿ ಬಂತೆ ಸೋನಿಯಾ ಗಾಂಧಿ ಪ್ರಧಾನಿ ಮನಮೋಹನ್ ಸಿಂಗ್ ಪ್ರಧಾನಿ ಆನಾಗ ಪಾಕಿಸ್ತಾನ ಹೊಡೆದು ಬರ್ತದ ಮೂಲು ಬೊಂಬಾಯ್ಡ್ ಬ್ಲಾಸ್ಟ್ ಮಲ್ತೆ ತಾಜ್ ಮಹಲ್ಗ್ ಅಪಗಾಕುಲ್ ಬುದ್ಧಿ ಅಂತೀರ ಐದು ಬೊಕ್ಕ ಬೊಲ್ಲ ಬತ್ತನು ಬೊಂಬಾಯ್ಡ್ ಬೊಲ್ಲ ಬಣ್ಣ ರಡ್ಡು ಸಾರ ಮಂತ್ರಿ ಕೇಂದ್ರ ರಡ್ಡು ಸಾರ ಸಯ್ಯೊಂದುಲ್ಲೇರು ಆಗಲಿ ರಡ್ಡು ಸಾರ ಬಟ್ಟೊಂದುಲ್ಲೇರು ಮಕ್ಕಳು ಇನ್ನ 2,000 ಅವು ಪೊಂಜನಕ್ಳು ಆಸೆ ಪಾಡ್ದು 2,000 ತೊಂದೇರು 2,000 ಕೊಡ್ತೆ ಬಂದು ಅಣ್ಣ ಕರಾವಳಿ ಭಾಗ ದುಡ್ಡದ ಪಿರಾಡ್ ಪೊತ್ತಿಜಿ ದೇಶದ ಪಿರಾಡ್ ಓಕೆ 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 ಆಡ ಆಂಡ ಸ್ಟೇಟೆಡ್ ಪನ ರಾಜ್ಯಡ್ ಕಾಂಗ್ರೆಸ್ ಬೈದಿನ ಸರ್ ದಾದ ಪನ್ಪರ ಇರೆ ಎಂಚ ಬರ್ತನೆ ಕಾಂಗ್ರೆಸ್ ಬೈದಿನ ಸೋಪುನ ಗೆಂದುನ ಉಪ್ಪುಡೆ ಅಂಡ ಯಾನ್ ತುಂಬೆ ಬಂತೆ ಮೈನಸ್ ಹಾಪುಂಡು ಅಂಡ ಆ ಸೀಟ್ ಯಾನ್ ಬಿಜೆಪಿ ಬರ್ಪುಂಡು ಬಂದಿರತ್ತಿ ಈತ ಸೀಟ್ ಬಿಜೆಪಿ ಬರ್ಪುಂಡು ಬಂದೆ ನಿಂತಾರ ನೆಡ್ತೇನೆ ಕರಾವಳಿ ಭಾಗ ಏನ್ ಮುರಣ್ಣ ಬಂಡೆ ದಕ್ಷಿಣ ಕನ್ನಡ ಜಿಲ್ಲೆ ಆಜಿ ಸೀಟ್ ಬರ್ಪುಂಡು ఒక ఇంకా అవుకేంది జోల్తా ఉడిపిద అయినే కైని బర్రే ನಾವು ಓಕೆ 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 ಸರಿ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸಲ್ಮೇಲ್ ಕುಡಂಜಿ ಕಾಲರ್ ಉಳ್ಳೇರೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಜಗದೀಶ್ ಶೇಣವ್ ಅವರು ಮತ್ತೊಂದು ಕರೆ ಇದೆ ಬಿಫೋರ್ ದಟ್. ಓಕೆ ಎಸ್, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಶೇಣೆ ಅವರು, ಈ ಬಾರಿಯ ಒಂದು ಚುನಾವಣೆ ಬಿಜೆಪಿಯ ಈ ಒಂದು ಹೀನಾಯ ಸೋಲಿಗೆ ಏನ್ ಕಾರಣ ಅನ್ನುವಂಥ ಪ್ರಶ್ನೆಗಳನ್ನು ನೋಡಿದಾಗ ಕರ್ನಾಟಕದಲ್ಲಿ ಮೋದಿ ಅವರ ಮೋಡಿ ವರ್ಕೌಟ್ ಆಗಿಲ್ಲ. ಅಮಿತ್ ಶಾ ಅವರು, ಯೋಗಿಜಿ ಅವರು, ಈ ರೀತಿ ಘಟಾನುಘಟಿ ನಾಯಕರು ಬರ್ತಾರೆ, ಯಾವ ಮೋಡಿ ಕೂಡ ವರ್ಕೌಟ್ ಆಗಿಲ್ಲ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಅಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ಅವರ ಮೇನ್ ಪರ್ಸನ್ಸ್, ಅವರಿಂದ ಈ ಒಂದು ಪಕ್ಷವನ್ನ ಗೆಲ್ಲಿಸುವಂತಹ ಒಂದು ಕೆಲಸ ಆಯ್ತು. ಹಾಗಾದ್ರೆ ಮೋಡಿ ಅಥವಾ ಮೋದಿ ಮ್ಯಾಜಿಕ್ ಇಲ್ಲಿಗೆ ಕೊನೆ ಆಯ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮೋದಿ ಅವರ ಮುಖ ನೋಡಿ ಕೂಡ ಜನರು ಕರ್ನಾಟಕದಲ್ಲಿ ಬಹಳಷ್ಟು ರೋಡ್ ಶೋಗಳನ್ನ ಮಾಡಿದ್ರು, ಬಹಳಷ್ಟು ಸಮಾವೇಶಗಳನ್ನ ಮಾಡಿದ್ರು, ಆದ್ರೂ ಕೂಡ ಯಾವ್ದು ಕೆಲಸಕ್ಕೆ ಬರಲಿಲ್ಲ. ಮೋಡಿ ವರ್ಕೌಟ್ ಆಗಿಲ್ಲ ಸರಿ. ಯಾಕಂತ ಹೇಳಿದ್ರೆ ನಮ್ಮ ಯಾವುದೇ ಸ್ಟ್ರಾಟಜಿಗಿಂತಲೂ ಇವರ ಅಪಪ್ರಚಾರ ಮೇಲುಗೈ ಆಯ್ತು. ಓಕೆ, ಉದಾಹರಣೆಗೆ ಒಂದು 40% ಅಂತ ಜನರ ಮನಸ್ಸಿಗೆ ಕೂರಿಸಿಬಿಟ್ರು. 40% ಕರಪ್ಷನ್ ನಡೀತದೆ ಅಂತ. ಅದನ್ನು ಇದೇ ಉದಯ ಕುಮಾರ್ ಶೆಟ್ಟಿ ಮುನಿಯಾಲು ಅವರು ಒಂದು 6 ತಿಂಗಳ ಹಿಂದೆ ಹೇಳಿದ್ದಾರೆ. ಅವರು ಕಾಂಟ್ರಾಕ್ಟರ್, ಅವರು 1000 ಗಟ್ಟಲೆ ಕೋಟಿಯ ಕಾಂಟ್ರಾಕ್ಟರ್ ಮಾಡೋ ಅವ್ರು ಹೇಳಿದ್ದಾರೆ ಇಂಥ ಯಾವುದೇ 40% ನಡೀತಾ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಕಾಂಗ್ರೆಸ್ನವರು. ಆದ್ರೆ ಇವರು ಅದನ್ನು ಅತ್ಯಂತ ಯಶಸ್ವಿಯಾಗಿ ಆ 40% ಅಂತ ಒಂದು ಆ ಭೀತಿ ಹುಟ್ಟಿಸಿ ಜನರನ್ನು ಅದನ್ನು ಯಶಸ್ವಿ ಆದ್ರು ಅವರು. ಅದಕ್ಕೆ ಕೌಂಟರ್ ನಾವು ಸರಿಯಾಗಿ ಮಾಡ್ಲಿಕ್ಕೆ ನಾವು ಸೋತೇವೆ. ಅದರಲ್ಲಿ ಒಪ್ಪುದೇ ಭಂಗಿನಲ್ಲಿದ್ರಿ. ಅಮಿತ್ ಶಾ ಅವ್ರು ಬಂದ್ರೆ ರೌಂಡ್ ಹೊಡೆದ್ರೆ ಸರಿ ಆಗುತ್ತೆ, ಗುಂಗಲ್ಲಿದ್ರಿ ತಾವು. ಒಂದು ನಿಮಿಷ ಅಲ್ವಾ? ಅಲ್ಲಲ್ಲ, ಯಾವುದೇ ಇದರಲ್ಲಿ ನಾವು ಸ್ಪಷ್ಟ ಬಹುಮತ ಬರ್ತದೆ ಅಂತ ನಮ್ಮ ಲೆಕ್ಕಾಚಾರದಲ್ಲಿ ಇರ್ಲಿಲ್ಲ. ಆದ್ರೆ ಈ ರೀತಿ ಹೀನಾಯವಾಗಿ ಮತ್ತೊಂದು ಇವ್ರು ಏನ್ ಮಾಡಿದ್ರು, ನಾವು ಸವದಿಗೆ ಸೀಟ್ ಕೊಡ್ಲಿಲ್ಲ, ಶೆಟ್ಟರಿಗೆ ಸೀಟ್ ಕೊಡ್ಲಿಲ್ಲ, ನಮ್ಮನ್ನು ಲಿಂಗಾಯತ ವಿರೋಧಿ ಅಂತ ಬಿಂಬಿಸುವಲ್ಲಿ ಅತ್ಯಂತ ಯಶಸ್ವಿ ಆದ್ರು. ಓಕೆ, ಸವದಿಗೆ ಕೊಟ್ಟಿಲ್ಲ, ಶೆಟ್ಟರಿಗೆ ಕೊಟ್ಟಿಲ್ಲ. ಇದನ್ನು ನಾವು ಲಿಂಗಾಯತ ವಿರೋಧಿ ಅಂತ ಹೇಳುವಲ್ಲಿ ಭಾರಿ ಯಶಸ್ವಿ ಆದ್ರು. ಇಲ್ಲಿ ಸಹ ಮಾಡಿದ್ರು, ನಾವು ಬಿಲ್ಲವ ವಿರೋಧಿ ಅಂತ ಮಾಡ್ಲಿಕ್ಕೆ ಮಾಡಿ ಅವರದ್ದು ಸ್ವಾಮಿಯನ್ನು ಇಟ್ಕೊಂಡು ಬಂದು ಪ್ರೊಸೆಷನ್ ಮಾಡಿಸಿ ಪಾದಯಾತ್ರೆ ಎಲ್ಲ ಮಾಡಿದ್ರು. ಆದ್ರೆ ಅದರಲ್ಲಿ ಯಶಸ್ವಿಯಾಗಿಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಜನ ಜಾತಿಗೆ ಪ್ರಾಮುಖ್ಯ ಕೊಡುವವರಲ್ಲ, ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡುವವರು. ಆದ್ರೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಜಾತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತಾರೆ. ನಮ್ಗೆಲ್ಲ ಗೊತ್ತಿದ್ದ ಪ್ರಕಾರ ಈಗ ಗೌಡರೆಲ್ಲ ಈಗ ಇವರೊಟ್ಟಿಗೆ, ದೇವೇಗೌಡರೊಟ್ಟಿಗೆ, ಲಿಂಗಾಯತರೆಲ್ಲ ಬಿಜೆಪಿ ಅವರೊಟ್ಟಿಗೆ ಅಂತ ಒಂದು ಪ್ರತೀತಿ ಇತ್ತು. ಆದ್ರೆ ಅದನ್ನು ಒಡೆಯುವಲ್ಲಿ ಇವರು ಸಫಲರಾದ್ರು. ನಾವು ಸವದಿಗೆ ಎಲ್ಲವನ್ನೂ ಕೊಟ್ಟು ಈಗ MLC ನಾವು ಅವರನ್ನು ಸೋತಿರುವಾಗ ಅವರನ್ನು DCM ಮಾಡಿ ಮತ್ತೆ MLC ಮಾಡಿ ಎಲ್ಲವನ್ನೂ ಕೊಟ್ಟು ಅವರು ಬೇರೆಯವರಿಗೆ ಸೀಟ್ ಕೊಡಬಾರ್ದು ಅಂತ ಹೇಳುವ ಪರಿಸ್ಥಿತಿಯಲ್ಲಿ, ಮತ್ತೊಬ್ಬರಿಗೆ ನನಗೆ ಹೌದು ಮತ್ತೊಂದು ಸೀಟ್ ಅವನಿಗೆ ಕೊಡಬಾರ್ದು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಅವರಿಗೆ ಕೊಡಲೇಬೇಕು ಅಂತ ಹೇಳಿ ನಾವು ಹಠ ಹಿಡಿದಾಗ ಅವರು
ಇಲ್ಲ ನಾನು ಹೊರಗೆ ಹೋಗ್ತೇನೆ ಅಂತ ಹೇಳಿ ಅವರಿಗೆ ಸೀಟ್ ಕೊಟ್ಟರು. ಅದು ಲಿಂಗಾಯತ ವಿರೋಧಿ ಅಂತ ಮಾಡಿದ್ರು. ಶೆಟ್ಟರ್ಗೆ ಎಲ್ಲಾನು ನಾವು ಹೇಳಿದ್ರು, ರಾಜ್ಯಸಭೆ ಕೊಡ್ತೇವೆ, ಇದು ನಿಮ್ಗೆ ಕೇಂದ್ರದಲ್ಲಿ ಮಂತ್ರಿ ಕೊಡ್ತೇವೆ, ಎಲ್ಲ ಕೊಟ್ಟರು ಕೂಡ ಆಗುದು ಖಾಲಿ MLA. ಈಗ ಇವರಲ್ಲಿ ಆದ್ರೆ ಖಾಲಿ MLA ಮಾತ್ರ ಆಗುದು. ನಮ್ಮಲ್ಲಿ ಕೇಂದ್ರದಲ್ಲಿ ಮಂತ್ರಿ ಅಥವಾ ರಾಜ್ಯಪಾಲರು ಎಲ್ಲವನ್ನೂ ಕೊಟ್ಟು ನಾವು ಅವರಿಗೆ ಕೊಟ್ಟರು ಕೂಡ ಅವರು ಬೇಡ ಅಂತ ಹೇಳಿದ್ರು. ಆ ಹೊತ್ತಿಗೆ ಇವರನ್ನು ಕ್ಯಾಚ್ ಮಾಡಿದ್ರು. ಇವರ ವಿಮಾನ ರೆಡಿ ಇತ್ತು. ಅವರು ನಮ್ಮ ಮಾತುಕತೆ ವಿಫಲ ಆಗುವ ಹೊತ್ತಿಗೆ ಇವರ ವಿಮಾನ ರೆಡಿ ಆಗಿತ್ತು. ಆ ವಿಮಾನ ಹಿಡ್ಕೊಂಡು ಹೋದ್ರು. ಆ ಪರಿಸ್ಥಿತಿಯಲ್ಲಿ ಇವರು ನಮ್ಮನ್ನು ಲಿಂಗಾಯತ ವಿರೋಧಿ ಅಂತ ಮಾಡಿದ್ರು. ಅದರಿಂದ ತುಂಬಾ ಲಾಸ್ ಆಯ್ತು ನಮ್ಗೆ. ಒಂದು ಲಿಂಗಾಯತ ವಿರೋಧಿ, ಮತ್ತೊಂದು ಈ ಇದು 40%, ಇನ್ನೊಂದು ಈ ಸುಳ್ಳು ಭರವಸೆ. ಈ ಮೂರರಿಂದ ನಮ್ಗೆ ಮೋದಿ ಇಲ್ಲಿ ವರ್ಕೌಟ್ ಆಗಿಲ್ಲ. ಮೋದಿ ವರ್ಕೌಟ್ ಆಗಿಲ್ಲ. ಹಾಗಾದ್ರೆ ಮೋದಿ ವಿಚಾರ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಇವರು ನಮ್ಮ ವಿರುದ್ಧ ಅಪಪ್ರಚಾರ ಜಾಸ್ತಿ ಆಯ್ತು. ಜೊತೆಗೆ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಈ ಸೋಲಿನ ಹೊಣೆಯನ್ನು ನಾನು ಒತ್ಕೊಳ್ತೀನಿ. ಅದು ನೋಡಿ ಯಾರಿಗೆ ಹಾಕಲಿಲ್ಲ, ನಾನು ಒಪ್ಪಿಕೊಳ್ತೇನೆ ಅಂತ ಹೇಳುದು. ಯಾಕಂದ್ರೆ ಈಗ ಇಡೀ ಅವರು ಆಗ ಈ ಉಪಚುನಾವಣೆಯಲ್ಲಿ ಗೆದ್ರು, ಮತ್ತೆ ಅಲ್ಲಿ ಕಲಬುರಗಿಯಲ್ಲಿ ಇಷ್ಟವರೆಗೆ ಬರದ ನಗರ ಪಾಲಿಕೆ ವಿನ್ ಆಯ್ತು, ಬೆಳಗಾವಿ ವಿನ್ ಆಯ್ತು. ಆಗ ಎಲ್ಲ ಅವರು ನಮ್ದು ಸಾಮೂಹಿಕ ನಾಯಕತ್ವ ಅಂತ ಹೇಳಿದ್ರು. ಇದು ಅವ್ರ ದೊಡ್ಡತನ. ಈಗ ನಾನು ಹೊಣೆ ಹೊಡ್ತೇನೆ ಅಂತ ಹೇಳುದು ಇದು ದೊಡ್ಡತನ. ಇದು ಒಬ್ಬ ರಾಜ್ಯಾಧ್ಯಕ್ಷ, ಒಬ್ಬ ನಾಯಕನಲ್ಲಿ ಇರಬೇಕಾದ ಗುಣ ಅಂತ ಹೇಳ್ತೇನೆ. ಹೊಣೆ ಹೊರತನೆ ಮಾತ್ರ ಬಾಯಲ್ಲಿ ಮಾತ್ರ ಹೇಳಿದ್ದು. ಬೇರೆ ಕಾಂಗ್ರೆಸ್ ನಲ್ಲಿ ಈ ಸ್ಥಿತಿ ಆದ್ರೆ ಯಾವಾಗಲೂ ರಾಜೀನಾಮೆಯನ್ನು ಬಿಸಾಡ್ತಿದ್ರು. ಯಾಕೆಂತ ಹೇಳಿದ್ರೆ ಹೀನಾಯವಾಗಿ ಅವರ ನೇತೃತ್ವದಲ್ಲಿ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಹೀನಾಯವಾಗಿ ಬಿಜೆಪಿ ಸೋಲನ್ನು ಕಂಡಿದೆ. ಕಾಂಗ್ರೆಸ್ ಕೇಳ್ತದೆ, ನಿಮಗೆ ನೈತಿಕತೆ ಏನಾದ್ರೂ ರಾಜಕೀಯದಲ್ಲಿ ಇದ್ರೆ ನೀವು ರಾಜೀನಾಮೆಯನ್ನು ಕೊಡಬೇಕು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ನೈತಿಕೆಯನ್ನು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಒಂದು. ಎರಡನೇದಾಗಿ ಇವರು ಹೇಳಿದ್ರು, ಇವರು ನೋಡಿ ಇವತ್ತು ಇವರು ಕೂಡ ಹೇಳುವುದಷ್ಟೇ, ನಾವು ಏನು ಮಾಡಿದ್ರು ಕೂಡ ಆಗ್ತದೆ, ಏನು ಮಾಡಿದ್ರು ಕೂಡ ಯಾರು ಕೇಳುವಾಗಿಲ್ಲ ಅಂತ. ಇವರು ಕೂಡ ಇವರ ಮಾತಿನಲ್ಲಿ ಬಂತು ನೋಡಿ, ನಮಗೆ ಜಾತಿ ಇಲ್ಲ, ನಮಗೆ ಧರ್ಮ ಮಾತ್ರ ಅಂತ. ನೋಡಿ ಯಾವ ಜಾತಿಯನ್ನು ಕೂಡ ಇವರು ಯಾವ ರೀತಿ ಇವರಿಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಇಲ್ಲಿ ನೋಡಿ ಬಿಲ್ಲವರಿಗೆ ಅನ್ಯಾಯ ಮಾಡಿದ್ರು ಕೂಡ ಇವರು ಅದರ ಬಗ್ಗೆ ಮಾತಾಡುದಿಲ್ಲ. ಧರ್ಮ ಮುಖ್ಯ, ನಮಗೆ ಜಾತಿ. ಹಾಗಾದ್ರೆ ಇನ್ನೊಂದು ವರ್ಗದವರನ್ನು ಈ ರೀತಿ ಇನ್ನೂ ಕೂಡ ತುಳಿಯುತ್ತಾರೆ ಎಂಬ ಮಾತು ಇವರ ಮಾತಿನಿಂದ ಗೊತ್ತಾಗ್ತದೆ. ಅಲ್ಲ ಇವರ ನಾನು ಹೇಳಿದಲ್ಲ, ಇವಾಗ ಹೇಳಿದ್ರು ಇನ್ನೂ ಕೂಡ 136 ಸೀಟ್ ಕಳ್ಕೊಂಡ್ರು ಕೂಡ ಇನ್ನೂ ಕೂಡ ಇವರು ಸುಧಾರಿಸುವುದಿಲ್ಲ. ಇನ್ನೂ ಕೂಡ ಹಿಂದುಳಿದವರನ್ನು ಬಿಲ್ಲವರನ್ನು ಇನ್ನೂ ಕೂಡ ತುಳಿತಾರೆ. ನಾವು ಏನು ಮಾಡಿದ್ರು ಕೂಡ ನೋಡಿ, ನಾರಾಯಣ ಗುರುಸ್ವಾಮಿ ಅವರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ರು, ಅವರನ್ನು ನಂಬಿಕೊಂಡು ಬರುವಂತ, ಅವರನ್ನು ಫಾಲೋ ಮಾಡುವಂತ ಸಮಾಜಕ್ಕೆ ಯಾವ ರೀತಿ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ಬಿಲ್ಲವ ಸಮಾಜಕ್ಕೆ ಈಗ ಕೂಡ ಮನಸ್ಸಿನಲ್ಲಿ ತುಂಬಾ ಬೇಸರ ಇದೆ. ಡಿಫೆಕ್ಟ್ ಆಯ್ತು ಬಿಜೆಪಿಗೆ? ಖಂಡಿತ ಇಲ್ಲ, ಅದು ಆಗ್ಲಿಲ್ಲ, ಎಲ್ಲಿ ಸಹ ಆಗ್ಲಿಲ್ಲ. ಆದ್ರೆ ಅದನ್ನು ಕೂಡ ಎಲ್ಲರೂ ಅದುಮಿಕೊಂಡು ಇವರಿಗೆ ಇವರಿಗೆ ಬಿಜೆಪಿ ಅವರಿಗೆ ಇನ್ನೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆದ್ರೂ ಕೂಡ ಇವರು ಬಿಜೆಪಿಯ ಮಾತ್ರ ಹಿಂದುವಾ? ಬಿಜೆಪಿ ಪಕ್ಷದಲ್ಲಿ ಇದ್ದವ ಮಾತ್ರ ಹಿಂದುವಾ? ಇವತ್ತು ನೋಡಿ, ಇವತ್ತಿಗೆ ಇವರ ನಾಯಕರುಗಳು ಮೊನ್ನೆ ಅರುಣ್ ಪುತ್ತಿನ ನಿಂತಾಗ ಕೂಡ ಹೇಳಿದ್ದಾರೆ, ಹಿಂದುತ್ವ ಆದ್ರೆ ಬಿಜೆಪಿಯಲ್ಲೇ ಇರ್ಬೇಕು, ಬಿಜೆಪಿ ತೋರಿಸಿಕೊಟ್ಟ ಮಾರ್ಗದಲ್ಲಿ ಹೋಗ್ಬೇಕು, ಅದು ಹಿಂದುತ್ವ ಅಂತ ಹೇಳಿ ರಾಜಕೀಯವಾಗಿ ಬಜರಂಗದಲ್ಲಿ ನಿಲ್ಲಕ್ಕೆ ಆಗುದಿಲ್ಲ. ರಾಜಕೀಯವಾಗಿ ಬಿಜೆಪಿ ನಾವು 2 ಸೀಟ್ ಕೊಟ್ಟಿದ್ದೇವೆ, ಒಂದು ಸೀಟ್ ಕೊಟ್ಟಿದ್ದು. ಅದಕ್ಕೇನು ಹೇಳ್ತೀರಿ? ನಾವು ಬಿಲ್ ಅವರನ್ನು ಕಡೆಗಣಿಸ್ತೇವೆ ಅಂತ ಹೇಳಿದ್ದು. ನಾವು 2 ಸೀಟ್ ಇಷ್ಟೆಲ್ಲ ಬೊಬ್ಬೆ ಹಿಡಿದವರು, ಇವರು 1 ಸೀಟ್ ಬಿಲ್ಲವರಿಗೆ ದಕ್ಷಿಣ ಕನ್ನಡದಲ್ಲಿ ಕೊಟ್ಟದ್ದು. ನಾವು 2 ಸೀಟ್ ಕೊಟ್ಟಿದ್ದೇವೆ. ಉತ್ತರ ಹೇಳಿ. ಸೀಟ್ ಕೊಡ್ಲಿಕ್ಕೆ ಕೆಲವೊಂದು ನಿಯಮಗಳಿದೆ. ಮುಸ್ಲಿಮರಿಗೆ ಕೊಡ್ಬೇಕು, ಇವರಿಗೆ ನಮಗೆ ನೀವೇ ಜೊತೆಗೆ ಈ ಒಂದು ವಿಚಾರ ಚರ್ಚೆಗೆ ಬಂತು, ಬಹಳಷ್ಟು ಚರ್ಚೆಗೆ ಬರ್ತಾ ಇದೆ. ಬಿಜೆಪಿ ಅಂದ್ರೆ ಹಿಂದುತ್ವ ಅಂದ್ರೆ ಬಿಜೆಪಿ. ಎಸ್ ಸರ್, ಕುಮಾರ್ ಮಾಲೆಮಾರ್ ಅವರು. ನಾನು ಒಪ್ಪಲ್ಲ.
ಇವತ್ತು ಹಿಂದುತ್ವದಿಂದ ಬಿಜೆಪಿ ಇವತ್ತು ನೆನ್ಪಿಡ್ಬೇಕು. ಯಾಕೆಂದ್ರೆ ಇವತ್ತು ಬಿಜೆಪಿಗೋಸ್ಕರ ಇರುವಂತಹ ಪಕ್ಷ ಬಿಜೆಪಿ ಮಾತ್ರ ಇರುವಂತದ್ದು ಆಗುದೇ ಇಲ್ಲ. ಯಾಕೆಂದ್ರೆ ಹಿಂದುತ್ವಕ್ಕೋಸ್ಕರ ಒಂದು ಬಿಜೆಪಿಯನ್ನು ಸೃಷ್ಟಿ ಮಾಡಿದ ಅಷ್ಟೇ. ಇವತ್ತು ಹಿಂದುತ್ವ ಮಾತ್ರ ಬಿಜೆಪಿಯಲ್ಲಿ ಏನೊಂದು ಸಪೋರ್ಟ್ ಮಾಡ್ತಾರೆ. ಇವತ್ತು ಇವರು ಹೇಳಿದ್ರು ಉತ್ತರ ಭರತ್ ಶೆಟ್ಟಿ ಅವರು, ಓಕೆ, ಯಾಕೆಂದ್ರೆ ಇವತ್ತು ಹಿಂದುತ್ವದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಇವತ್ತು ಅವರು ಎಷ್ಟೋ ಸಾವಿರ ಮತಗಳ ಅಂತರದಿಂದ ಜಯಗಳಿಸಿದ್ರು. ನಿಜವಾಗಿ ಅದು ಬೇಸರ ಏನಲ್ಲ. ಇವತ್ತು ಇಲ್ಲಿ ಇವರು ಕೂಡ ಅಷ್ಟೇ, ವೇದವ್ಯಾಸ್ ಕಾಮತ್ ಕೂಡ, ನಾವು ಅದನ್ನು ಕೆಳಗೆ ಮಾಡಲ್ಲ ಅವರನ್ನು, ನಿಜವಾಗಿ ಬೇಕಂತವ್ರು. ಯಾಕೆಂದ್ರೆ ಇವತ್ತು ಮಾತ್ರ ನಾನು ನೇರವಾಗಿ ಹೇಳಿದ್ರೆ ಹಿಂದುತ್ವ ಇದ್ರೆ ಮಾತ್ರ ಬಿಜೆಪಿ ಇರೋದು. ಒಪ್ಪುವ, ಯಾಕೆ ನಾವು ಬಿಜೆಪಿಯಿಂದ ಹಿಂದುತ್ವ ಕಲಿಬೇಕು ಅಂತಾನೇ ಇಲ್ಲ, ಕಲಿಬೇಕಂತ ಇಲ್ಲ. ರಾಜಕೀಯ ವೇದಿಕೆ ಏನು ಬಿಜೆಪಿ ಹಿಂದುತ್ವಕ್ಕೆ ಕೇಳಿ ಅಷ್ಟೇ. ರಾಜಕೀಯ ವೇದಿಕೆ ಯಾವುದು? ರಾಜಕೀಯ ವೇದಿಕೆಯಾಗಿ ನಾವೀಗ ಒಂದನ್ನು ನಿರ್ಮಾಣ ಮಾಡ್ಲೇಬೇಕು ಇವತ್ತು. ಪ್ರಸ್ತುತ ರಾಜಕೀಯ ವೇದಿಕೆ ಹಿಂದೂಗಳಿಗೆ ಏನು ಅಂತ ಹೇಳಿ. ಓಕೆ, ಪ್ರಭಾಕರ್ ಭಟ್ರು ಕೂಡ ಕೇಳಿದ್ದಾರೆ, ಬಿಜೆಪಿಗಿಂತ ದೊಡ್ಡ ಹಿಂದುತ್ವ ಬೇಕಾ ಅನ್ನುವಂತ ವಿಚಾರ. ನೋಡಿ, ಪ್ರಭಾಕರ್ ಭಟ್ರು ನಾವು ಅವರಷ್ಟು ತಿಳಿಲಿಲ್ಲ, ನಾನು ನೇರವಾಗಿ ಹೇಳ್ತೇನೆ, ಅವರಷ್ಟು ತಿಳಿಲಿಲ್ಲ. ಯಾಕೆಂದ್ರೆ ನಾವು ಚಿಕ್ಕವರೇ, ಯಾಕಂದ್ರೆ ಅವರಿಗೆ ಗುರುಸ್ಥಾನ ನಾವು ಕೊಡ್ತೇವೆ, ಅವರಷ್ಟು ತಿಳಿಲ್ಲ. ಆದ್ರೆ ನನ್ಗೆ ಗೊತ್ತಿದ್ದಾಗೆ, ನಾನು ಕೂಡ ಒಂದು ಮುಖಂಡ ಆದವ, ನಾನು ನೇರವಾಗಿ ನಾನು ಕೂಡ ಬಿಜೆಪಿಯಲ್ಲಿ ದುರ್ದವಣೆ, ನಾನು ಕೂಡ ಈಗ ಬಿಜೆಪಿಯಲ್ಲಿ ದುರ್ದವಣೆ. ಈಗ ನಾಗರಾಜ್ ಶೆಟ್ಟರು ಲಾಸ್ಟ್ ಟೈಮ್ ಬಂಟ್ವಾಳದಲ್ಲಿ MLA ಆಗೋ ನಾವು ಅಲ್ಲಿ ಹೋಗಿ ದುರ್ದವರೇ. ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಆದ್ರೂ ನಾವು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿ ವಿಟ್ಲದ ಕೇಸಲ್ಲಿ ನಮ್ಮನ್ನು 11 ಜನವನ್ನು ಒಳಗೆ ಕುತ್ಕೊಳ್ಳಿಸುವಾಗ ನಮ್ಮ ಕಾರ್ಯಕರ್ತರೇ ಅಲ್ಲ ಹೇಳಿದ್ದಾರೆ. ಹಾಗಾದ್ರೆ ನಾವು ಯಾರ್ರಿ? ಆಗ ಹಿಂದುತ್ವ ಇಲ್ಲ. ಹಾಗಾದ್ರೆ ಆಗ ಬಿಡಿಸಿದವರು ಯಾರು ನಮ್ಮನ್ನು? ಯಾರು? ಆಗ ನಾನೊಂದು ಮಾತು ಹೇಳಿದೆ, ಬಿಜೆಪಿ ಅವರಿಗೆ ಹಿಂದುತ್ವ ಇದೆ. ಈಗಿನ ಬಿಜೆಪಿ ಅವರಿಗೆ ಹಿಂದುತ್ವ ಇರೋದು ಒಂದೇ, ಅವ ಏನು ದುಡಿತಾ ಇದ್ದಾನೆ, ದುಡ್ದು ಬರ್ಲಿ, ಬದಿಗೆ ಕುತ್ಕೊಳ್ಳಿಸುವ. ನಮ್ಗೆ ಹಾರ್ಟ್ಲಿ ಹಿಂದುತ್ವ ಇದ್ದವರು ಸಹ ಕೆಲವರು ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ, ಆದ್ರೆ ಬಿಡುವವರಿಲ್ಲ. ಕೆಲವರ ಸೂಚನೆ ಕೇಳಬೇಕಾಗುತ್ತೆ, ಅಲ್ಲಿ ಹೋಗುವಾಗ ನೀನು ಹೋಗ್ಬಾರ್ದು. ಈಗ MLA ಆದವರು ಸಹ ಕೆಲವರ ಸೂಚನೆಯನ್ನು ಕೇಳಬೇಕಾಗುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದು ಇದ್ದದ್ದೇ. ಬರ್ತೇನೆ. ಮತ್ತೊಂದು ಕರೆ ಉತ್ತರ ಕೊಡಿ. ಎರಡು ನಾವು ಕೊಟ್ಟಿದ್ದು, ಇವರು ಒಂದು ಕೊಟ್ಟಿದ್ದು. ಎರಡು ಕೊಟ್ಟಿದ್ದೇವೆ. ಇಲ್ಲಿ ಒಂದು MLC ಇದೆ ನಮ್ಮ ಹತ್ರ, ಆಲ್ರೆಡಿ ಇದೆ. MLC ನಮ್ದು ಇದೆ, ಮಂತ್ರಿ ಕೊಟ್ಟಿದ್ದೇವೆ. ಎರಡು ಮಂತ್ರಿ ಸಾಕಾಗುದಿಲ್ಲ. ಎರಡು ಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಅತ್ಯಂತ ಹೆಚ್ಚು ಕೂಗಿದವರು ಇವರು ದಕ್ಷಿಣ ಕನ್ನಡ ಜಿಲ್ಲೆ. ಹಿಲ್ಲಿಗೆ ಇದು ಯಾವುದು ಹಿಲ್ಲಿಗೆ ವ್ರತ ಮಾಡಿದವರು ನಾವು. ಒಬ್ಬರ ಹೆಸರನ್ನು ತೆಗೆದು ಇನ್ನೊಂದು ಒಂದು ಇದ್ದ ಸರ್ಕಲ್ ಅನ್ನು ಒಂದು ಹೆಸರನ್ನು ತೆಗೆದು ಅಷ್ಟು ಬೀದಿಗೆ ಬರ್ಲಿಲ್ಲ ನಮ್ಮ ನಾರಾಯಣ ಗುರುಸ್ವಾಮಿ ನಿಲ್ಲಿಸಿದ್ರು. ನಾರಾಯಣ ಗುರುಗಳಿಗೆ ಒಂದು ಜಾತಿಯ ಸರ್, ಹಿಂದೂ ಧರ್ಮದ ಬಿಲ್ಲವ ಗುರು ಅಂತ ಹಿಂದೂ ಧರ್ಮದ ಗುರು ಅಂತ ಹೇಳುವ ಸುಮಾರು ನಮ್ಮ ಇವರು ಅಷ್ಟು ಖಂಡಿತ ಅಲ್ಲ. ನೀವು ಅವರನ್ನು ಮಾಡಿದ್ದು ಹೊಸ ಸರ್ಕಾರ, ಅವರನ್ನು ಹೊಸತ್ತು ಏನಾದರೂ ಕಟ್ಟಡ ಮಾಡಿ, ನಿಲ್ದಾಣ ಮಾಡಿ, ರೈಲ್ವೆ ಸ್ಟೇಷನ್ ಗಿಡಿ, ಅದನ್ನ ಹೋಗ್ತೇವೆ. ಏನು ಸೀಮಿತ ಮಾಡಿ ನಾರಾಯಣ ಸ್ವಾಮಿ ವೃತ್ತಕ್ಕೆ ವಿರೋಧ ಮಾಡಿದವರು ಮಹಾತ್ಮ ಗಾಂಧಿಗೂ ವೃತ್ತ ಮಾಡ್ತಾರೆ, ಅವರನ್ನು ಸುಮಾರು ಮಾಡಿದಾಗ ಸರ್ಕಾರಕ್ಕೆ ಮಹಾತ್ಮ ಗಾಂಧೀಜಿಯನ್ನು ಒಬ್ಬರನ್ನ ಹೆಸರು ಸರ್ಕಲ್ ಮಾಡಿ ಕಂಪ್ಲೇಂಟ್ ಅಂತಲ್ಲ. ಯಾಕಂದ್ರೆ ಇವತ್ತು ನಿಜವಾಗಿ ಲೇಡಿಲ್ ಸರ್ಕಲ್ ಮಾಡಿದ್ರು. ಲೇಡಿಲಲ್ಲಿ ಸರ್ಕಲ್ ಇರ್ಲಿಲ್ಲ ಮುಂಚೆ ಸರ್ಕಲ್ ಇರ್ಲಿಲ್ಲ, ಖಾಲಿ ನೇರವಾಗಿ ಹೋಗ್ತಿತ್ತು. ಅಲ್ಲಿ ಒಂದು ಸರ್ಕಲ್ ಮಾಡಿದ್ರು, ನಾರಾಯಣ್ ಗುರು ಸರ್ಕಲ್ ಅಂತ ಇಟ್ರು. ನಾನು ಒಂದು ಮಾತು ಕೇಳುದು, ಇವತ್ತು ಹಿಂದೂ ಧರ್ಮದಿಂದ ಬಂದಂತ ಬಿಜೆಪಿ ಅಲ್ಲ, ಇವತ್ತು ನಾರಾಯಣ್ ಗುರು ಸರ್ಕಲ್ ಹೆಸರು ಇಡ್ಲಿ. ನಾನು ಬೇಡ ಹೇಳಲ್ಲ, ನಾರಾಯಣ್ ಗುರು ನಮ್ಮ ಗುರುಗಳೇ, ಅವರ ಹೆಸರು ಇಡ್ಲಿ. ನಾರಾಯಣ್ ಗುರು ಮೂರ್ತಿಯನ್ನು ಯಾಕೆ ಅಲ್ಲಿ ಇಡ್ಬೇಕು? ಬಸ್ಸಿನಲ್ಲಿ ಹೋಗುವವನು ಉಗುಳುದಿಲ್ವ ಅಲ್ಲಿ? ಕಾಗೆ ಒಂದು ಉಗುಳುದು, ಯಾರಾದ್ರೂ ಅಲ್ಲಿ ಹಾಗಾದ್ರೆ ನಾರಾಯಣ ಗುರು ಸ್ವಾಮಿ ಹಿಂದುತ್ವಕ್ಕೆ ರಮಣತ್ರಯವರು ಮಾಡಿದ್ದಾರೆ ಬೀಸ್ ರೋಡ್ ಅಲ್ಲಿ. ಈಗ ಸ್ಟ್ಯಾಚು ಇಡ್ಲಿಲ್ಲ, ನಾರಾಯಣ್ ಗುರು ಸರ್ಕಲ್ ಇವರಿಂದ ಮೊದಲು ಮಾಡಿದ್ದಾರೆ ಅವರು.
ನಾರಾಯಣಗುರು ಸರ್ಕಾರ ಅಲ್ಲ ನಾನು ನಾನು ಬಿಜೆಪಿ ನಮ್ಗೆ ನಾವು ಇಡ್ಲಿಕ್ಕೆ ಬೇಕಂತ ಇತ್ತು, ನಮ್ಗೆ ಇದಿರ್ಲಿಲ್ಲ. ಆದ್ರೆ ಬಿಲ್ಲವ ನಾಯಕರ ಅಂದ್ರೆ ಎಲ್ಲ ಸಲಹೆ ಕೇಳಿ ನಾವು ಇಟ್ಟದ್ದು. ಯಾರು ಬಿಲ್ಲವ ನಾಯಕರು ಅಂತ ಹೇಳಿಕೊಳ್ತಾರೆ ಅವರ ಸಲಹೆ ಕೇಳಿ ಇವತ್ತು ಫಸ್ಟ್ ವಿರೋಧ ಮಾಡುದು. ಫಸ್ಟ್ ಟೈಮ್ ನಾನು ಕೇಳುದು, ಇಷ್ಟವರೆಗೆ ಕೇಳಿಲ್ಲ. ಆಗ ಎಲ್ರು ಬಂದು ಮಾಲೆ ಹಾಕಿದವರೇ, ಈಗ ಇವರು ಹೇಳುದು ಅದರಲ್ಲಿ ಕಾಗೆ ಕೂರ್ತದೆ. ಕಾಗೆ ಕೂರ್ತದೆ ಬಸವೇಶ್ವರನದ್ದು ಇಟ್ಟಿದ್ದಾರೆ, ರಾಮಾನುಜಾಚಾರ್ಯರು ಇಟ್ಟಿದ್ದಾರೆ. ಅವರಿಗೆ ಮತ್ತೆ ದೊಡ್ಡ ಹುತಾತ್ಮರಾದವರಿಗೆ ದೊಡ್ಡ ದೊಡ್ಡ ಇವರಿಗೆ ಕಾಗೆ ಬೇರೆ ಮನುಷ್ಯ ಅಂತ ಅಷ್ಟೇನು ದೊಡ್ಡ ವ್ಯತ್ಯಾಸ ಇರಲ್ಲ. ಪರಮಾತ್ಮರು ಅವರಿಗೆ ಎಲ್ಲ ಒಂದೇ. ಅದರ ಬಗ್ಗೆ ಎಲ್ಲ ನಾವು ಸರಿ ಸರಿ ಬರ್ತೇನೆ ಸರ್. ಮತ್ತಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಪಾತಲೆ ಸರ್, ಒಂದು ಪುತ್ತಿಲಾಡು ಪ್ಲಸ್ ಪಾಯಿಂಟ್ ಆಯ್ರ ಕಾರಣ ಒಂಜಿ ಲಾಸ್ಟ್ ಮೂಮೆಂಟ್ ಪ್ರಭಾಕರ ಭಟ್ರವ್ರು ಬೋದು ಬಂಡೇರಿ ಇಂಚಿನ ಎತ್ತ ಹಿಂದೂ ಉಂಡು ಪೆತ್ತ ಪತ್ತಿ ಪೆಟ್ಟಿಗೆ ಹಿಂದೂ ಆತೇನಾ ಒಂದೊಂದು ನೆಟ್ ಮೊಬೈಲ್ ಬರ್ತೊಂದು ಕರೆಕ್ಟ್. ಪೆತ್ತ ಪತ್ತಿ ಪೆಟ್ಟಿಗೆ ಅವ್ರು ಹಿಂದೂ ಆತೇನಾ ಒಂದು ವಾಲೆಕ್ಕದ ಹಿಂದೂ ತತ್ವ ಮೇಣ ಒಂದು ಬಾರಿ ಅವರು ಜವನರಿಗೆ ಕೆಣಕು ಬಿಟ್ಟು ನಾನು ಆಯ್ತು ಒಂಚೂರು ಪಾತ್ರದ ಪಡು ಬಕ್ಕ ಬೈಜೇರಾಡಿ ಆರು ಬಂಡ ಇಂದು ಮಿತ್ತೇ ಸವಾರಿ ಮಾಡ್ತಾರೆ ಸುಮಾರು ಕುಡ ಬಂಡೇರು ಸುರು ಎಂಕ್ಲಿಗೆ ಬಿಜೆಪಿ ಬೊಕ್ಕ ಹಿಂದೂ ತತ್ವ ಅದು ಸುಮಾರು ವರ್ಷದ ದುಂಪು ಅಂತೇಳಿ ಹಿಂದೂ ತತ್ವ ಸುರು ಹಿಂದೂ ತತ್ವ ಇಟ್ನಿಟ್ಟು ಬಿಜೆಪಿ ಐನೇ ಉಲ್ಟಾ ಮಾತು ಬಂಡೇರು ಬೊಕ್ಕ ರಡ್ಡನೆ ಮೂಲು ಐತೆ ಪೂರ ಬುದ್ಧಿವಂತೇರು ಬಂತೇರು ದಕ್ಷಿಣದಿಂದ ಉಡುಪಿಯಿಂದ ಬುದ್ಧಿವಂತೇರಂದ 500 ಸಾವಿರ ಚೇಂಜ್ ಮಾಡ್ತೀವಿ. ವಿದ್ಯಾವಂತೇರು ಬುದ್ಧಿವಂತೇರನ್ನ ಅಂಚ ಅಕ್ಲ ಲೆಕ್ಕ ಅವು ಚೇಂಜ್ ಮಾಡ್ಬಿಡಿ. ಅಂಡ್ ಇಜ್ಜಿನ ವಾಪಕ್ಷ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಆ ಕಡೆಗೆ ನಿಗಾಂಟ ಬಾಡಿ ಬಂದು ಗೊತ್ತು ಹೆಂಚಿನವ ಮಾಡ್ಕೊಳ್ಳಿ ಎಂಕ್ಲೆಗೆ ಅವು ಬುದ್ಧಿವಂತೇರು ಆಗ್ತದೆ. ಒಕ್ಕೊಂಜೆ ಕಡವರಿ ಬಂಡೇರಿ ಎಂಕುಲು ನೆತ್ತ ಎಂಕುಲು ಬುದ್ಧಿವಂತೇರು ಎಂಕುಲು ಬೆಂಪುನ ಹಾಕಲು ಆಮರ್ಶವನ್ನು ಎಂಕುಲು ಕಾಂಗ್ರೆಸ್ ಬಣ್ಣ ಉದ್ದಿದ್ದಾನೆ ಅಂತೆಲ್ಲ ಒಂದ ತಿಕ್ಕುಂಡ ಗೊತ್ತಿದ್ದಿ ಎಂಕುಲು ಬೆಂಪುನ ಹಾಕಲು ಎಂಕ್ಲೆ ಬರ್ಚವು ಕರೆಂಟ್ ಅರಿವೆ ಬರ್ಚಿ ಹೇಳಿದ್ರು ಆನಿ ಗೊತ್ತುನ ಆತೆ ಯಾವು ಬಂದು ನೋಡಿ ತುಗ ಬಂಪೇರ ತೂಕ ಪನ್ನು ದುಡಿದು ತಿನ್ನುವವರು ಒಂದು ನಾನು ಉತ್ತರ ಕೊಡ್ತೇನೆ. ಒಮ್ಮೆ ನರೇಂದ್ರ ಮೋದಿ ಕಾಲ್ ಕೊಟ್ರು ಸಬ್ಸಿಡಿ ಬಿಡಿ ಅಂತ ಬಯಸಿದ್ದು. ನನ್ನನ್ನು ಸೇರಿ 1 ಕೋಟಿ ಜನ ನರೇಂದ್ರ ಮೋದಿ ಅವರ ಮಾತು ಕೇಳಿ ನನ್ನನ್ನು ಸೇರಿ 1 ಕೋಟಿ ಜನ ಸಬ್ಸಿಡಿಯನ್ನು ಬಿಟ್ಟಿದ್ದಾರೆ. ನನ್ನನ್ನು ಸೇರಿ ಬಿಡ್ಲಿಲ್ಲ ಅಂತಲ್ಲ, ದೇಶಕ್ಕೆ ಬೇಕಾಗಿ ನರೇಂದ್ರ ಮೋದಿಯ ಮಾತಿಗೆ ಬೆಲೆ ಕೊಟ್ಟು 1 ಕೋಟಿ ಜನ ಸಬ್ಸಿಡಿ ಬಿಟ್ಟಿದ್ದಾರೆ. ಆಮೇಲೆ 100 ಕೋಟಿ ಜನಕ್ಕೆ ಸಬ್ಸಿಡಿ ಇಲ್ಲ, ಅದು ಬೇರೆ ವಿಷಯ. ಆಯ್ತು, ಅಲ್ಲ ನೀವು ಅದನ್ನು ಹಾಗೆ ಹೇಳಲಿಕ್ಕೆ ಕೊರೋನಾದ ಸಂದರ್ಭದಲ್ಲಿ ಈ ದೇಶಗಳು ಅಮೆರಿಕದಂತ ದೇಶಗಳು ಆರ್ಥಿಕವಾಗಿ ಕುಸಿದು ಬಂದಂತ ಪರಿಸ್ಥಿತಿಯಲ್ಲಿ ನಾವು ಈಗಲೂ 140 ಕೋಟಿ ಜನಸಂಖ್ಯೆಯನ್ನು ನರೇಂದ್ರ ಮೋದಿ ಸರ್ಕಾರ ಒಳ್ಳೆ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಟಿದ್ರೆ ಅದೆಲ್ಲ ಅದರಿಂದ ಅಂತ ನಾನು ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಸುರೇಂದ್ರ ಪೂಜಾರಿ ಅಂತ, ನಾವು ಬೆಳ್ತಂಗಡಿ ತಾಲೂಕು ಪೆರಡಿಯಿಂದ ಮಾತಾಡೋದು. ಎಸ್ ಸರ್, ಮಾತಾಡಿ ಸರ್. ಹೌದು, ನಾವು ಕಾಂಗ್ರೆಸ್ ಕಾರ್ಯಾವಳಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ಒಂದು ನಮಸ್ಕಾರ. ಹಾಗೆ ನಾವು ಕಾಂಗ್ರೆಸ್ನವರ ಒಟ್ಟಾರೆಯವರಿಗೆ ಒಂದು ಶುಭಾಶಯವನ್ನು ಹೇರುತ್ತಾ ನಿಮ್ಮ ಮುಖಾಂತರ ಬೆಳ್ತಂಗಡಿ ತಾಲೂಕಿನ ಪೂಂಜಾ ಅವರಿಗೊಂದು ಶುಭಾಶಯವನ್ನು ಸಲ್ಲಿಸ್ತೇನೆ. ಹಾಗೆ ಈಗ ಒಬ್ಬರು ಕಾಲ್ ಮಾಡಿ ಹೇಳಿದ್ರು ನಮ್ಮ ದಕ್ಷಿಣ ಕನ್ನಡದವರು ಬುದ್ಧಿವಂತರಲ್ಲ, ಘಟ್ಟ ಸೈಡ್ನವರು ಒಳ್ಳೆ ಬುದ್ಧಿವಂತರು ಅಂತ. ಹೌದು, ಅವ್ರು ಹೇಳಿದ್ದು ಸರಿಯೇ, ನಾವು ಬುದ್ಧಿವಂತರಲ್ಲ. ಯಾಕೆಂದ್ರೆ ನಮ್ಗೆ ಎಲ್ಲ ಫ್ರೀ ಬೇಡ ಆಗಿ, ಯಾಕೆಂದ್ರೆ ಇನ್ನು ಮುಂದೆ ನಾವೊಂದು ಕರೆಂಟ್ 200 ಯೂನಿಟ್ ಫ್ರೀ ಕೊಡ್ತಾರೆ. ಈ ಹಣವನ್ನು ಎಲ್ಲಿಂದ ತುಂಬಿಸ್ತಾರೆ ಇವರು? ಒಂದು ಕಾರ್ಯಕರ್ತರು ಇಲ್ಲಿ ಕಾರ್ಮಿಕರಿಗೆ ತಮ್ಮಲ್ಲಿ ಇಲ್ಲಿಂದ ಕೊಡ್ತಾರೆ, ಖರ್ಚಿದೆ ಎಲ್ಲಿ ಕೊಡ್ತಾರೆ. ಇನ್ನು ಒಂದು ಎಲ್ಲಿಯಾದ್ರೂ ಮಳೆಗಾಲಕ್ಕೆ ಕಂಬ ಅಂದ್ರೆ ನಾವೇ ಅದನ್ನು ಹೋಗಿ ಸರಿ ಮಾಡ್ಬೇಕಾಗ್ತದೆ. ಕರ್ಮಚಾರಿಗೆ ಸಂಬಳ ಬಾರದಿದ್ರೆ ಅವ್ರು ಮಾಡುದಿಲ್ಲ. ಹೇಗೆ ಬುದ್ಧಿವಂತರು ನಾವು. ಹೌದು, ನಮ್ಮ ಬೆಲೆ ಏರಿಕೆ ಅಂತ ಹೋದ ವರ್ಷ ಮಳೆ ಬಂದು ಬೆಲೆ ಎಲ್ಲ ನಾಶ ಆಗಿದೆ. ನಮ್ಮ ಊರಲ್ಲಿ ಒಂದು ಸರ್ಕಾರಿ ಏನು ಆಗುದಿಲ್ಲ, ಟ್ರಾನ್ಸ್ಫರ್ ಅಲ್ಲಿ ಖರ್ಚಿಂದ ಬರುವಾಗ ಎಷ್ಟು ಖರ್ಚಾಗ್ತದೆ ಅಂತ ಅದನ್ನು ಯೋಚನೆ ಮಾಡುದಿಲ್ಲ. ನಾವು ಬುದ್ಧಿವಂತರಲ್ಲ. ಸರಿ ಸರ್. ಥ್ಯಾಂಕ್ ಯು ಸರ್. ಜೊತೆಗೆ ಜಿತೇಂದ್ರ ಕುಂದೇಶ್ವರು, ಈ ಬಾರಿ ಬಿಜೆಪಿಯ ಒಂದು ಹೀನಾಯ ಸೋಲಿಗೆ ಅಥವಾ ಕಾಂಗ್ರೆಸ್ನ ಈ ಒಂದು ಗೆಲುವಿಗೆ ಏನ್ ಕಾರಣ ಅನ್ನುವಂತ ಪ್ರಶ್ನೆಗಳ ನಡುವೆ ಮೋದಿ ಮ್ಯಾಜಿಕ್ ಅಥವಾ ಘಟಾನುಘಟಿ ನಾಯಕರ ಮ್ಯಾಜಿಕ್ ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅಂತ ಬಂದಾಗ
ಈಗ ನಾನು ಹಿಂದೆ ಹೇಳಿದ್ದೆ, ಮೋದಿಯವರು ಇಲ್ಲಿ ತುಂಬಾ ಸರಿ ಬಂದಿದ್ದಾರೆ. ತುಂಬಾ ಸರಿ ಬಂದಾಗ ಒಂದೇ ರೀತಿಯ ಫಲಿತಾಂಶ ಇಲ್ಲ. ಯಾಕೆ ಹೇಳಿದ್ರೆ ಆ ಭೂಮಿ ಒಳ್ಳೆ ಫಲವತ್ತತೆ ಇದ್ರೆ ನಾವು ಹಾಕಿದ ಬೆಳೆ ಅಥವಾ ಬೀಜ ಚೆನ್ನಾಗಿ ಫಲ ಕೊಡ್ತದೆ. ಭೂಮಿ ಒಣಗಿದ್ರೆ ನಾವು ಒಳ್ಳೆ ಬೀಜ ಹಾಕಿದ್ರೆ ಅದು ಫಲ ಕೊಡುದಿಲ್ಲ ಹೇಳಿದಾಗೆ. ಈ ಪರಿಸ್ಥಿತಿ ಇಲ್ಲಿ ಚೆನ್ನಾಗಿತ್ತು ಮೋದಿ ಬರುವಾಗ. ನಮ್ಮ ಕರಾವಳಿ ಭಾಗದಲ್ಲಿ ಅದು ಹಿಂದುತ್ವದ ಫಲವತ್ತತೆ ಕ್ಷೇತ್ರ, ಅವರದು ಪೂರಕವಾದಂತಹ ಬೀಜ ಅದು ಚೆನ್ನಾಗಿ ಬಿತ್ತನೆ ಆಯ್ತು. ಆ ಭಾಗದಲ್ಲಿ ಏನು ಅಲ್ಲಿ ಜನಕ್ಕೆ ಬೇಕಾಗಿರುವಂತದ್ದು ಏನು ಕ್ಷೇತ್ರ ಅಷ್ಟು ಚೆನ್ನಾಗಿರ್ಲಿಲ್ಲ. ಅವರಿಗೆ ಬೆಲೆ ಏರಿಕೆ, ಉಚಿತ ಕೊಡುಗೆಗಳು ಇತ್ಯಾದಿ ಆಡಳಿತ ವಿರೋಧಿ ಎಲ್ಲ ವರ್ಕೌಟ್ ಆಗಿರೋದ್ರಿಂದ ಇವ್ರದ್ದು ಫಲವತ್ತಾದಂತ ಏನು ವಿಷಯಗಳು ಅವರಿಗೆ ಹಿಡಿಸ್ಲಿಲ್ಲ, ಅಥವಾ ಅವರಿಗೆ ಏನು ಕಾಂಗ್ರೆಸ್ ಒಳ್ಳೆಯ ಆಯ್ಕೆ ಅಂತ ಅನಿಸಿತ್ತು ಮೋದಿಯ ನಾಯಕತ್ವಕ್ಕಿಂತಲೂ. ಅಂದ್ರೆ ಮೋದಿ ಅವರ ಏನು ಅವರು ಬಂದು ವಿಶ್ ಮಾಡಿದ್ರು, ನೋಡಿದ್ರು, ಎಲ್ಲ ಆಯ್ತು. ಆದ್ರೆ ಉಚಿತ ಕೊಡುಗೆ, ಗ್ಯಾರಂಟಿ ಒಂದು, ಬೆಲೆ ಏರಿಕೆ, ಇಂತಹ ಗ್ಯಾರಂಟಿಗಳನ್ನ ಬಿಜೆಪಿಗರು ಕೊಡ್ಲಿಲ್ಲ, ಸವಲತ್ತುಗಳನ್ನು ಕೊಡ್ಲಿಲ್ಲ. ಇವರು ಹಾಲು ಕೊಟ್ರು, ಹಾಲು ಏನೋ ಕೊಡ್ತಾರೆ, ಅರ್ಧ ಲೀಟರ್ ಹಾಲು ಕೊಟ್ರು, ಮತ್ತೆ ಸ್ವಲ್ಪ ನೀರು ಹಾಕಿ ಕುಡಿಯಿರಿ ಅಂತ ಮನೆ. ಸೊ ಇವ್ರದ್ದು ಕಾಂಗ್ರೆಸ್ನವರದು ಉಚಿತ ಕೊಡುಗೆಗಳನ್ನ ಕೊಟ್ರು. ಅದು ಎಷ್ಟು ಜಾರಿ ಆಗ್ತದೆ ಅನ್ನುವಂಥದ್ದು ನನಗೆ ಡೌಟ್ ಇದೆ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ರೆ ಬಹಳ ಒಳ್ಳೆ. ಜೊತೆಗೆ ಈ ಬಾರಿ ಬಿಜೆಪಿ ಪ್ರಬಲವಾಗಿ ಹಿಂದುತ್ವದ ಮೇಲೆ ಹೋಗಿರುವಂತಹ ಅಭಿವೃದ್ಧಿ ಅನ್ನುವಂತಹ ವಿಚಾರದ ಮೇಲೆ ಬಹುಶಃ ಇದು ಬಿಜೆಪಿಗೆ ವರ್ಕೌಟ್ ಆಗಲ್ವ, ಪವರ್ಫುಲ್ ವೆಪನ್ ಆಗಲ್ವಾ ಅನ್ನೋದು ಕಾಣುತ್ತೆ ಅಲ್ವಾ? ಹಿಂದುತ್ವ ವರ್ಕೌಟ್ ಇಲ್ಲಿ ಮಾತ್ರ ಆಗೋದು ಸಾಧಾರಣ. ಜನಸಾಮಾನ್ಯರಿಗೆ ಇಲ್ಲಿ ಏನು ಸರಣಿ ಕೊಲೆಗಳು ಅಥವಾ ಆಡಳಿತ ವಿರೋಧಿ ಎಲೆಗಳು, ಬೆಲೆ ಏರಿಕೆ ಅಥವಾ ಎಲ್ಲವೂ ಏನು ಸಮಸ್ಯೆ ಆಗ್ತದೆ. ಆವಾಗ ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ಅದೇ ರೀತಿಯಾದಂತ ಜನರಲ್ಲಿ ವಾತಾವರಣ ಇತ್ತು. ಆವಾಗ ಆಡಳಿತ ನಡೆಸಿದ್ರಲ್ಲ, ಆವಾಗ ಕಾಂಗ್ರೆಸ್ಸಿನ ವಿರುದ್ಧ ಆಡಳಿತ ವಿರೋಧಿ ಕೊಲೆಗಳು ನಡೆದಿತ್ತು, ಮತ್ತೆ ಆಡಳಿತ ವಿರೋಧಿ ಅಲೆಗಳಿತ್ತು. ಡಿ ಕೆ ರವಿ ಅವರ ಹತ್ಯೆ ಆಯ್ತು, ಅಥವಾ ಗಣಪತಿ ಹತ್ಯೆ. ಈ ಜನರಿಗೆ ಒಂದು ಜನರ ಮನಸ್ಸಿನಲ್ಲಿ ಈ ಗವರ್ಮೆಂಟ್ ಬಂದ್ರೆ ಮುಗಿಸಿ ಬಿಡ್ತಾರೆ ಅನ್ನುವಂತ ಇತ್ತು, ಭಾವನೆ ಬಂತು. ಎಲ್ಲ ಕಾಂಗ್ರೆಸ್ನವರೇ ಮಾಡಿದ್ದ ಅಥವಾ ಎಲ್ಲ ಅವರು ಮಾಡಿದ್ದ ಅದು ಅಲ್ಲ, ಆದ್ರೆ ಆ ಭಾವನೆಯನ್ನು ಮೂಡಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು, ಇವರು ಬಂದ್ರೆ ಮುಗಿಸ್ತಾರೆ ಅಂತ. ಹಾಗಾಗಿ ಏನು ಬಿಜೆಪಿ ಅವಾಗ ಏನು ಕಾಂಗ್ರೆಸ್ ಆಡಳಿತ ಪಕ್ಷದಿಂದ ಸೋತಿತ್ತು. ಈ ಬಾರಿ ಏನು ಆಡಳಿತ ವಿರೋಧಿಯಲ್ಲೇ ಇರುವಾಗ ಸಹಜವಾಗಿ ಏನು ಕಾಂಗ್ರೆಸ್ ಅನ್ನು ಎನ್ಕ್ಯಾಶ್ ಮಾಡಿದೆ ಅಷ್ಟೇ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಇದ್ದಂತಹ ಲೀಡರ್ಸ್ಗಳು ಸಿದ್ದರಾಮಯ್ಯ ಮತ್ತು ಡಿಕೆಶಿ, ಕೇಂದ್ರದಿಂದ ಘಟಾನುಘಟಿ ನಾಯಕರು ಬಂದ್ರು ಕೂಡ, ಮೋದಿ ಅವರು ಬಂದ್ರು ಕೂಡ ವರ್ಕೌಟ್ ಆಗಿರುವಂತದ್ದು ಡಿಕೆಶಿ ಮತ್ತು ಸಿದ್ದರಾಮಯ್ಯ. ಬಹುಶಃ ಡಿಕೆಶಿ ಈ ಎಷ್ಟೇ ಏನೇ ದೊಡ್ಡ ದೊಡ್ಡ ನಾಯಕರಿದ್ರು ಕೂಡ ಅವರಿಗೆ ನನ್ನ ಲೆಕ್ಕ ಪ್ರಕಾರ ನಮ್ಮ ಮನೆಗೆ ಏನು ತರಲಿಕ್ಕೆ ಆಗ್ತದೆ. ನೀವು ಕೆಲವರು ಆಲೋಚನೆ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮದು ನಂಬರ್ 3, ನಂಬರ್ 4, ನಂಬರ್ 5 ಅಂತ ಕೆಲವರು ಭಾವಿಸ್ತಾರೆ. ನಮ್ಮ ದೇಶ, ನಮಗೆ ದೇಶಭಕ್ತಿ ಮುಖ್ಯ, ನಾವು ಆವಾಗ ಹೇಳಿದ್ದೆಲ್ಲ ಆ ರೀತಿಯ ಭಾವನೆ ಮಾಡೋರು ಒಂದು ವರ್ಗ ಇದೆ ಈ ಭಾಗದಲ್ಲಿ. ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವವರು, ವಿದೇಶದಲ್ಲಿರುವವರು ಎಲ್ಲರೂ ಆ ರೀತಿಯಾಗಿ ಮಾತಾಡ್ತಾರೆ. ಅದು ಎಲ್ಲರೂ ಅದೇ ರೀತಿ ಆಲೋಚನೆ ಮಾಡ್ಬೇಕಂತೇನಿಲ್ಲ. ಎಲ್ರಿಗೂ ಅವರವರ ಬದುಕು ಮೊದಲು ಸರಿಯಾಗಬೇಕು ಅಂತ ಇರ್ತದೆ. ಕೆಲವರು ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೇಶ ಗಟ್ಟಿ ಆಗ್ಬೇಕು, ಆಮೇಲೆ ನಾವು ಗಟ್ಟಿ ಆಗ್ಬೋದು. ಒಬ್ಬೊಬ್ಬರ ಚಿಂತನ ಲಹರಿಯಾಗಿರ್ತದೆ. ಈಗ ಇವರೆಲ್ಲ ಏನು ಜನಸಾಮಾನ್ಯರು ಆಲೋಚನೆ ಮಾಡಿದ್ರು ನಮ್ಮ ಬದುಕು ಒಂದು ಚೆನ್ನಾಗಿ ಕಟ್ಟಿಕೊಡ್ಲಿ. ಇದರಿಂದ ಇದು ಮೋದಿಯ ಆಡಳಿತದಿಂದಾಗಿ ಹಾಳಾಗಿದ್ದು ಅಥವಾ ಬಿಜೆಪಿಯಿಂದ ಹಾಳಾಗಿದ್ದು ಅಂತಲ್ಲ. ಕೊರೋನಾ ನಂತರದಲ್ಲಿ ದುರ್ಭಿಕ್ಷಗಳು, ದೌರ್ಭಾಗ್ಯಗಳು ಎಲ್ಲವೂ ಆಗಿದೆ. ಯಾಕೆ ಹೇಳಿದ್ರೆ ಇಡೀ ವಿಶ್ವವೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ನೋಡ್ಬೋದು, ಶ್ರೀಲಂಕಾ, ಬಾಂಗ್ಲಾ ಎಲ್ಲವೂ ಬೇರೆ ಕಡೆ ದೇಶಗಳು ತತ್ತರಿಸ್ತಾ ಇದೆ ಒಳಗಿಂದೊಳಗೆ. ಆದ್ರೆ ಇಂಥ ಸಂದರ್ಭದಲ್ಲಿ ಇದೆಲ್ಲ ಅನಿವಾರ್ಯ. ಆದ್ರೆ ಅದನ್ನು ಅವರು ಸರಿಯಾಗಿ ಏನು ಬಿಜೆಪಿಯ ಆಡಳಿತದಲ್ಲಿ ಇಲ್ಲೆಲ್ಲ ಯಾರೆಲ್ಲ ಇದ್ರು ಅವರು ಸ್ವಲ್ಪ ಆದರೂ ಅಂದರೆ ಇದು ಸಮಸ್ಯೆ ಆಗಿದೆ ಅಂತ ಹೇಳಿಬಿಟ್ಟು ಅವರು ನಾಯಕರು ತಮ್ಮ ಮರ್ಜಿ ಏನಾದರೂ ಸಮಸ್ಯೆ ಹೇಳಿದ್ರೆ ಇವ ದೇಶದ್ರೋಹಿ. ಈಗ ನಾವೇನಾದರೂ ಏನು ಇವನ್ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ಬರ್ಬೋದು ಅಂತ ಏನಾದರೂ ವಿಶ್ಲೇಷಣೆ ಮಾಡಿದರೆ ಸಾಕು. ನಾನು ಫೇಸ್ಬುಕ್ಕಲ್ಲಿ ಏನಾದರೂ ಒಂದು ವಿಷಯಗಳನ್ನು ಉದಾಹರಣೆಗಳು, ಇವ ದೇಶಭಕ್ತ, ಕಾಂಗ್ರೆಸ್ಸಿಂದ ಪೇಮೆಂಟ್ ಹಾಕಿದ್ದೆ, ರೋಲ್ ಕಾಲ್ ಪತ್ರಕರ್ತ ಎಲ್ಲಗಳ ತಕ್ಷಣ ಹಾಕಿಬಿಡ್ತಾರೆ ಯಾರು ಅವರ ಫಾಲೋವರ್ಗಳೆಲ್ಲ ಯಾರೆಲ್ಲ ಇದ್ದ ಉದ್ದಕ್ಕೆ. ನಾವು 24 ವರ್ಷಗಳ ಕಾಲ ಒಂದು ಪ್ರಾಮಾಣಿಕವಾಗಿ
ರಾಷ್ಟ್ರೀಯತೆ ಮತ್ತು ನಮ್ಮ ಹಿಂದುತ್ವ ಅಂದ್ರೆ ಎಲ್ಲರನ್ನು ಒಳಗೊಳ್ಳುವ ಹಿಂದುತ್ವವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಹಿಂದೂ ಸಂಸ್ಕೃತಿ ಎಲ್ಲವನ್ನ ಪಾಲನೆ ಮಾಡಿದ್ರೂ ಕೂಡ ಇವರು ನಿನ್ನೆ ಮೊನ್ನೆ ಬಂದವ ಯಾರೋ ಭಕ್ತನೋ ಅಥವಾ ಇನ್ಯಾರೋ ಅವರ ಕಾಂಗ್ರೆಸ್ ಪ್ರೇಷಿತರು, ನಾವು ನೋಡೋ ದೊಡ್ಡ ದೊಡ್ಡ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಇದ್ದವರು ಕೂಡ ಆ ರೀತಿಯಾದ ಕಮೆಂಟ್ಗಳನ್ನು ಹಾಕ್ತಾರಂತಾದ್ರೆ ನಾವು ನಾವು ಆಕ್ಚುಲಿ ಒಂದು ವಿಷಯ ಹೇಳೋದಾದ್ರೆ ಟೆರರಿಸ್ಟ್ಗಳ ವಿರುದ್ಧ ನಾನು ಈ ಮಂಗಳೂರಲ್ಲಿ ಒಂದು 15 ವರ್ಷಗಳಿಂದ ಒಂದು 16 ವರ್ಷಗಳಿಂದ ಅವರ ಏನು ಇದ್ರ ಬಗ್ಗೆ ಸರಣಿ ಲೇಖನಗಳನ್ನು ಬರೆದು ಉಗ್ರರ ಬಗ್ಗೆ ಇವನ್ ಮಂಗಳೂರು ಮುಸ್ಲಿಂ ಪೇಜ್ಗಳನ್ನು ಕೂಡ ನಿಲ್ಲಿಸಿ ಮಾಡಿದ್ರು ಕೂಡ ಇವರು ಏಕಾಏಕಿ ಒಂದು ಜನರ ಮನಸ್ಸಿನಲ್ಲಿರುವ ಸಮಾಜದ ಮನಸ್ಸಿನಲ್ಲಿರುವ ವಿಚಾರಗಳನ್ನ ಕನ್ನಡ ರೂಪವಾಗಿ ನಾವು ಹೇಳಿದ ಕೂಡಲೇ ನಮ್ಮನ್ನ ಯಾರನ್ನೇ ಕೂಡ ಇಲ್ಲಿ ಒಂದು ಬ್ರ್ಯಾಂಡ್ ದೇಶದ್ರೋಹಿ, ಇವನು ಭಾರತದ ವಿರುದ್ಧ, ಇವ ಹಿಂದೂ ಧರ್ಮ ವಿರೋಧಿ, ಇವ ಕಾಂಗ್ರೆಸ್ನ ಚೇಲ ಬಕೆಟ್ ಏನೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮೊದಲು ಇವರಿಗೆ ಏನಂತ ಹೇಳಿದ್ರೆ ಬೇಡ ಅಂತ ಯಾರು ಇದ್ದಾರೆ ತಮ್ಮ ಒಂದು ಸರಿಯಾಗಿ ಇರ್ತಾರೆ ಅವರನ್ನ ಮೊದಲು ಆಚೆ ತಳ್ಳುವ, ನಮಗೆ ಬೇಕಾದಷ್ಟು ಜನ ಇದ್ದಾರೆ ಅಂತ ಆ ರೀತಿಯ ಭಾವನೆ ಇದೆ ಬಿಜೆಪಿಯಲ್ಲಿ ಈ ಕೆಲವೊಂದು ಭಾಗದಲ್ಲಿ. ಅದನ್ನ ಮೊದಲು ಬಿಡಬೇಕು, ಎಲ್ಲರನ್ನೂ ಒಳಗಿಳಿಸ್ಬೇಕು. ಅವರು ಏನೆಲ್ಲ ಕೆಲಸ ಮಾಡಿ ಅವರಿಗೆ ನಿಜವಾಗಿಯೂ ಸಮಸ್ಯೆ ಆಗಿದೆಯೋ ಅಲ್ಲ ಜನರಿಗೆ ಏನು ಸಮಸ್ಯೆ ಇದೆ ಎನ್ನುವಂಥದ್ದನ್ನ ಆಲಿಸುವಂತ ವ್ಯವಧಾನಗಳು ನಾಯಕರಿಗೆ ಬೇಕು. ಕಾರ್ಯಕರ್ತರು ಕೂಡ ಏಕಮುಖವಾಗಿ ಬೈಯುವಂಥದ್ದು, ವಿಚಾರ ವಿಮರ್ಶೆಗಳನ್ನ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಚಾರ ವಿಮರ್ಶೆ ಆಗ ನಿಜವಾದ ಸಮಸ್ಯೆಯನ್ನ ಅರಿಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದಾಹರಣೆ ಒಂದು ಪುತ್ತೂರಿನಲ್ಲಿ ನಾವು ಹೇಳಿದ್ವಿ, ಕಾರ್ಕಳದಲ್ಲಿ ಏನು ಅಂತರಗಳು ಕಡಿಮೆ ಆಗ್ತಾ ಇದ್ವಿ ಹೇಳಿದ್ವಿ. ನಾವೇನು ಯಾವುದು ಕಾಂಗ್ರೆಸ್ ಅನ್ನು ಹಣ ಕೊಟ್ಟು ಹೇಳಿದ್ದಲ್ಲ ಅಥವಾ ಬಕೆಟ್ ಹೇಳಿದ ಅಲ್ಲಿ ಈಗ ಆಯ್ತಲ್ಲ ಪ್ರೂವನ್. ಅಂದ್ರೆ ಎಲ್ಲಿ ಏನುಂಟು ಅದನ್ನು ನೀವು ಒಪ್ಪಿಕೊಳ್ಳುವಂತ ವಿಷಯ. ಕಾಂಗ್ರೆಸ್ನವರಿಗೆ ಅದು ದೇವರ ದಯದಲ್ಲಿ ಕಾಂಗ್ರೆಸ್ನ ರಾಜಕಾರಣಿಗಳಿಗೆ ಸದ್ಯದ ಮಟ್ಟಿಗಿದೆ. ಬಿಜೆಪಿಯವರು ಅಳವಡಿಸಿಕೊಂಡ್ರೆ ತಮ್ಮ ಆಡಳಿತವನ್ನ ಮತ್ತೆ ಇದನ್ನ ಮುಂದುವರಿಸಿಕೊಂಡು RSS ಅನ್ನೇ ನಂಬಿಕೊಂಡು ಎಲ್ಲರೂ ಬೇಕಾದಾಗ RSS ನಮಗೆ ಓಟ್ ಹಾಕಿಸ್ತಾರೆ, ನಾವು ಗಮ್ಮತ್ ಮಜಾ ಮಾಡಿ ರಾಜಕೀಯ ಮಾಡುವಂತ ಅಲ್ಲ. ರಾಜಕೀಯ ಮಾಡುವಾಗ ಈ ಕಾಂಗ್ರೆಸ್ನ ಕೆಲವೊಂದು ಗುಣಗಳಿದೆ, ದಾನ ಧರ್ಮ ಮಾಡುವಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸುವಂಥದ್ದು, ಎಲ್ಲ ಆಯ್ತು ದೂರುಗಳನ್ನು ಬಂದಾಗ ಚೆನ್ನಾಗಿ ಮಾತಾಡಿಸುವಂಥದ್ದು, ಕನಿಷ್ಠ ಒಂದು ಪ್ರಯತ್ನ ಮಾಡುವಂಥದ್ದು, ಅಂತ ಕೆಲಸಗಳನ್ನು ರಾಜಕಾರಣಿಗಳು ಎಲ್ಲರೂ ಒಂದು ಅಳವಡಿಸಿಕೊಂಡ್ರೆ ಖಂಡಿತ ಎಲೆಕ್ಷನ್ ಟೈಮ್ ನಲ್ಲಿ ಕೋಟಿ ಕೋಟಿ ಸುರಿಸುವಂತ ಪ್ರಮೇಯ ಬರ್ಲಿಕ್ಕಿಲ್ಲ. ಎಲ್ಲರೂ ಕೊಡ್ತಾರಂತ ಸ್ವಲ್ಪ ಕೊಡ್ಬೇಕು. ಎಸ್ ಸರ್, ನಾವು ಕಾಲೇಜ್ ಕರಿ ಇಲ್ಲ ಈಗ 1985 ನಂತರ ಯಾವುದೇ ಪಕ್ಷ ರಿಪೀಟ್ ಆಗಿಲ್ಲ. ನಮ್ಗೆ ಗೊತ್ತುಂಟಾ 85ರಲ್ಲಿ ಇವರು ರಾಮಕೃಷ್ಣ ಹೆಗಡೆ ಅವರು ಇದ್ರು. ಜೊತೆಗೆ 3 ದಶಕಗಳ ಬಳಿಕ ಫಾರ್ ದ ಫಸ್ಟ್ ಟೈಮ್ ಒಂದು ಪಕ್ಷಕ್ಕೆ ಇಷ್ಟು ಪ್ರಬಲವಾಗಿರುವಂತಹ ಬಹುಮತ ಬಂದಿರುತ್ತದೆ. ಇದೇ ಅದು ಸತ್ಯ. ಆದ್ರೆ 85ರ ನಂತರ ರಾಮಕೃಷ್ಣ ಹೆಗಡೆ ಅವರು ಕೊಟ್ಟ ಸರ್ಕಾರ ಇನ್ನೂ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಅಲ್ಲ. ಭವಿಷ್ಯದ ಪ್ರಧಾನಮಂತ್ರಿಯಿಂದ ಅವರು ಬಿಂಬಿಸಲ್ಪಟ್ಟ ಒಬ್ಬ ನಾಯಕ. ನೆಕ್ಸ್ಟ್ ಅವರು ಅಟ್ಟರ್ ಸೋತ್ರು. ನಂತರ ವೀರೇಂದ್ರ ಪಾಟೀಲ್ ಬಂದರು. ವೀರೇಂದ್ರ ಪಾಟೀಲ್ ಅವರ ಸಂದರ್ಭದಲ್ಲಿ 3 ಜನ, ಬಂಗಾರಪ್ಪ, ವೀರೇಂದ್ರ ಪಾಟೀಲ್, ವೀರಪ್ಪ ಮೊಯ್ಲಿ ಆದರು. ಅವರು ಸೋತು ನಂತರ ದೇವೇಗೌಡರಾದರು. ದೇವೇಗೌಡರು 1 ವರ್ಷ ಇದ್ರು, ಮೇಲೆ ಪ್ರೈಮ್ ಮಿನಿಸ್ಟರ್ ಆದ್ರು. ಜಯೇಶ್ ಪಟ್ಲ್ ಆದ್ರು. ಜಯೇಶ್ ಪಟ್ಲ್ ಹೋದ್ರು. ಎಸ್ ಎಂ ಕೃಷ್ಣ ಬಂದರು. ಎಸ್ ಎಂ ಕೃಷ್ಣ ಹೋದ್ರು. ಯಡಿಯೂರಪ್ಪ ಬಂತು. ಇದು 2020 ಸರ್ಕಾರ ಬಂತು. ಆಗ 4 ವರ್ಷ ಕುಮಾರಸ್ವಾಮಿ ಇದ್ದೆ ಅಂತ ಹೇಳ್ಬೋದು. ನಂತರ ಬಿಜೆಪಿ ಬಂತು. ಬಿಜೆಪಿ ನಂತರ ಸಿದ್ದರಾಮಯ್ಯ ಬಂತು. ಸಿದ್ದರಾಮಯ್ಯ ನಂತರ ಮತ್ತೆ 104 ನಾವೇ ಬಂದಿದ್ದು. ಆದ್ರೆ ಮತ್ತೆ ನಾವು 4 ವರ್ಷ ಸರ್ಕಾರ ಮಾಡಿದೆವು. ನಂತರ ನೋಡಿ, ಹಾಗೆ ನಾನು ಯಾವುದೇ ಸರ್ಕಾರ ರಿಪೀಟ್ ಮಾಡಲಿಲ್ಲ. ಆದ್ರಿಂದ ಜನ ನಾವು ಏನು ಇಲ್ಲಿ ಚರ್ಚೆ ಮಾಡಿದ್ರು, ಜನ ಬೇರೆನೇ ಆಲೋಚನೆ ಮಾಡಿದರೆ ನಮ್ದೊಂದು ಸಾಧಾರಣ 20 ಮಂತ್ರಿಗಳು ಸೋತರು ಈ ಸಲ. ದೊಡ್ಡ ದೊಡ್ಡ ಘಟನೆಗಳು ಸೋತರು. ರಾಮುಲು ಸ್ಟಾರ್ ಪ್ರಚಾರಕ, ಅವರು ಮಾತ್ರ ಸಾಧಾರಣ 15 ಕ್ಷೇತ್ರಕ್ಕೆ ಹೋಗಿ ಭಾಷಣ ಮಾಡಿದರು. ಅವರು ಹೀನಾಯವಾಗಿ ಸೋತರು. ಸುಧಾಕರ್ ಅವರು, ಅನೇಕ ಜನ ನಮ್ಮ ಕಾಲದಲ್ಲಿ ಅಂತಲ್ಲ, ಎಸ್ ಎಂ ಕೃಷ್ಣನ ಕಾಲದಲ್ಲಿ ಸೋತವರಿಗೆ ಲೆಕ್ಕನೇ ಇಲ್ಲ. ಆಗ ಹೀಗೆ 15% ಮಾಡಬೇಕು ಅಂತ ಇರ್ಲಿಲ್ಲ. ಆಗ ತುಂಬಾ 40-50 ಜನ ಮಂತ್ರಿಗಳೇ, ಯಾರಿಗೆ ಬೇಕು ಅವರಿಗೆ ಸಮಾಧಾನ ಮಾಡಲಿಕ್ಕೆ ಮಂತ್ರಿ ಮಾಡುದು. ಸುಮಾರು 40-45 ಜನ ಮಂತ್ರಿಗಳು ಸೋತರು. ಅದರಿಂದ ಇದೆಲ್ಲ ಜನರ ಮನಸ್ಸಿನಲ್ಲಿ ಬೇರೆನೇ ಇದೆ. ನಾವು ಏನು ಇಲ್ಲಿ ಚರ್ಚೆ ಮಾಡಿದ್ರು ಜನ ಒಳ್ಳೆ ತೀರ್ಪನ್ನೇ ಕೊಡ್ತಾರೆ. ತೀರ್ಪನ್ನೇ ಚರ್ಚೆ ಮಾಡೋದು, ಆ ತೀರ್ಪನ್ನೇ ಚರ್ಚೆ ಮಾಡಿರೋದು. ಯಾಕೆ ಬಿಜೆಪಿಗೆ ಸರ್ಕಾರ ಎಷ್ಟು ಸರ್ಕಾರ ಕೊಟ್ಟರು ರಿಪೀಟ್ ಆಗಿಲ್ಲ ಅಂತ. ಕೊನೆಯದಾಗಿ ಸಂದರ್ಭ. ಎಸ್ ಸರ್, ಇವತ್ತು ನಮ್ಮ ರಾಜ್ಯದಲ್ಲಿ 136 ಸೀಟ್ ಬರುವುದು ಅಷ್ಟು ಸುಮ್ಮನೆ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟುತನವನ್ನು ನಾವು ಜನರಿಗೆ ತೋರಿಸಿದ್ದೇವೆ. ಮಾಧ್ಯಮದಲ್ಲಿ ಬಿಜೆಪಿಯವರು ಎಷ್ಟು ನಮ್ಮ ನಾಯಕರುಗಳನ್ನು ಏನೆಲ್ಲ ಹೇಳಿದ್ರು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಬಗ್ಗೆ ಏನೆಲ್ಲ ಅಪಪ್ರಚಾರ ಮಾಡಿದ್ರು ಕೂಡ ನಮ್ಮ ನಾಯಕರುಗಳು ಏನ್ ಮಾಡಿದ್ರು,
ಮೇಲೆ ನಾಯಕರು ಏನ್ ಮಾಡಿದ್ರು, ಇವರನ್ನು ಒಟ್ಟಿಗೆ ಕೊಂಡೋಗಿ ಜನರ ಮುಂದೆ ನಿಲ್ಲಿಸಿದ್ರು, ಒಗ್ಗಟ್ಟುತನವನ್ನು ಪ್ರದರ್ಶನ ಮಾಡಿದ್ರು. ಮತ್ತೆ ಒಬ್ಬರ ಹಿಂಬಾಲಕರಿಗೆ ಯಾರಿಗೂ ಟಿಕೆಟ್ ಕೊಡ್ಲಿಲ್ಲ. ಅಲ್ಲಿ ಸರ್ವೆ ಆಗಿದೆ, ಮೂರು ತರದ ಸರ್ವೆ ಆಗಿದೆ. ಆ ಸರ್ವೆ ಪ್ರಕಾರ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ನೀವು ನೋಡ್ಬೋದು ಈ ಬಾರಿಯ ಟಿಕೆಟ್ ನಮ್ಮ ಕಾಂಗ್ರೆಸ್ ಸೀಟ್ ಬಂದದ್ದು, ಬಿಜೆಪಿ ಗೆದ್ದದ್ದು. ಎಲ್ಲಿ ಹೆಚ್ಚು ಬಾರಿ ಇವರು ಮೋದಿ ಮತ್ತು ಅಮಿತ್ ಶಾ ಹೆಚ್ಚು ಬಾರಿ ಎಲ್ಲಿ ಹೋಗಿದ್ದಾರೆ ಅಲ್ಲಿ ಎಲ್ಲ ಬಿಜೆಪಿ ಸೋತಿದೆ. ಇದು ಜನರು ಅರ್ಥ ಮಾಡಿಕೊಳ್ಬೇಕು. ಇದು ಸರ್ವೆ. ಇಲ್ಲಿ ಒಂದೆರಡು ಬಾರಿ ಬಂದಿದೆ, ಇಲ್ಲಿ ಸ್ವಲ್ಪ ಬಿಜೆಪಿ ಬಂದಿದೆ. ಇಲ್ಲಿ ಒಂದು 4 ಬಾರಿ ಬಂದಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಇಲ್ಲಿ ಕೂಡ ಕಾಂಗ್ರೆಸ್ ಬಹಳ ಹೆಚ್ಚು ಸೀಟ್ ತೆಗಿತಿತ್ತು. ಅದು ಬಂದಿದ್ದಾರಲ್ಲ ಬೆಂಗಳೂರಲ್ಲಿ ಎಲ್ಲ ಗಲ್ಲಿಗಲ್ಲಿ ತಿರುಗಿದ್ದಾರೆ. ಪ್ರಧಾನಮಂತ್ರಿ ಒಂದು ಗಲ್ಲಿಯಲ್ಲಿ ಬಂದು ಬೆಂಗಳೂರಿನಲ್ಲಿ ಬಂದು ತಿರುಗಿ ರೋಡ್ ಶೋ ಅಮಿತ್ ಶಾ ಹೋದ ತಕ್ಷಣ ಅಲ್ಲಿ ಇವರು ಪ್ರಧಾನಮಂತ್ರಿ ಖಂಡಿತವಾಗಿ ನಮ್ಮ ಮತ್ತೆ ಜನರ ಕಷ್ಟವನ್ನು ಅರಿತು ಖಂಡಿತವಾಗಿ ಕಾಂಗ್ರೆಸ್ ಜಯಗಳಿಸಲಿಕ್ಕೆ ಕಾರಣ ಆಯ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟ. ಜೊತೆಗೆ ತಮ್ಮ ಗ್ಯಾರಂಟಿಗಳು ಬಹಳಷ್ಟು ಗ್ಯಾರಂಟಿ ಕಾರ್ಡ್ ಜನರ ಒಂದು ಏನಿದೆ, ಜನರ ಕಷ್ಟಗಳೇನಿದೆ ಅವರು ಹೇಳಿದ ಯಾವ ರೀತಿ ಹೇಳಿದ್ದಾರೆ ಅವರಿಗೆ ಗ್ಯಾರಂಟಿ ಕಾರ್ಡ್ ಬಗ್ಗೆ ಒಂದ್ಸಲ ಮಾತಾಡ್ಬೇಕು ಇನ್ನು ಮುಂದಕ್ಕೆ. ಅದೇ ಸರ್ ಕೊನೆಯದಾಗಿ ಕುಮಾರ್ ಮಾಳಮನ ಈಗ ಗ್ಯಾರಂಟಿ ಕಾರ್ಡ್ ಅದೆಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಒಳ್ಳೆ ವಿಚಾರ. ಯಾಕೆಂದ್ರೆ ತುಂಬಾ ಜನ ಬೇಸತ್ತು ಹೋಗಿದ್ದಾರೆ ಇವತ್ತು ಬಿಜೆಪಿಯಿಂದ. ಅದಕ್ಕೋಸ್ಕರ ಇವತ್ತು ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಆದ್ರೆ ಬಸ್ಸಲ್ಲಿ ಎಲ್ಲ ಫ್ರೀ ಬೇಡ ಇತ್ತು. ಯಾಕೆಂದ್ರೆ ಅದು ಇನ್ನು ಮುಂಚೆನೆ ಬಸ್ಸಲ್ಲಿ ನೇತಾಡಿಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಇನ್ನು ಯಾವ ರೀತಿ ಹೋಗ್ತಾರೆ ಅದು. ಮತ್ತೊಂದು ವಿನಂತಿ ಏನಂದ್ರೆ, ನಾನು ಬರ್ತೇನೆ ಅವ್ರ ಜೊತೆ, ಬಿಜೆಪಿ ಅವ್ರ ಜೊತೆ. ಅವ್ರು ಗ್ಯಾರಂಟಿ ಕಾರ್ಡ್ ಎಲ್ಲ ಏನೊಂದು ಕೊಟ್ಟಿದ್ದಾರೆ ನೋಡಿ, ಅದು ಕೊಡದಿದ್ರೆ ಇನ್ನು ಮುಂದಕ್ಕೆ ಪ್ರತಿಭಟನೆಗೆ ರೆಡಿ ಆಗ್ತಾರೆ. ಆಗಲ್ಲ ಅಂತ ಹೇಳಲ್ಲ, ಬಿಜೆಪಿ ಅವರು ಆಗ್ತಾರೆ. ನಾನು ಯಾಕೆಂದ್ರೆ ನೋವಿದೆ. ಯಾಕೆಂದ್ರೆ ಇವತ್ತೊಂದು ವಿದ್ಯುತ್ ಬಿಲ್ ಬರುವಾಗ ಮನೆಯಲ್ಲಿ ಕೇಳಲಿಕ್ಕೆ ಉಂಟು, ಫ್ಯಾನ್ ಬಿಟ್ಟಿದ್ಯಾ ಏನು, ಇದು ಅಲ್ಲೆಲ್ಲ ಫ್ಯಾನ್ ಬಿಟ್ಟು ಹೋಗಿದ್ಯಾ ಅಂತ ಕೇಳಲಿಕ್ಕೆ ಉಂಟು. ಯಾಕಂದ್ರೆ ಅಷ್ಟು ಬರ್ತಾ ಉಂಟು ಬಿಲ್. ಬೇಸರ ಆಗ್ತಾ ಇದೆ ಇವತ್ತು ನೋಡುವಾಗ. ಅಂತದನ್ನು ಇದೆಲ್ಲ ಕಾಂಗ್ರೆಸ್ನವರು ಕಡಿಮೆ ಮಾಡ್ತಾರೆ. ರಿಸಲ್ಟ್ ಹೇಗೆ ಈ ರಿಸಲ್ಟ್ ಸ್ವಾಗತ ಅಂತ ಹೇಳ್ತೀರಿ? ಅಲ್ಲ, ಇವರು ಮಾಡೋ ಕೆಲಸಕ್ಕೆ ಸ್ವಾಗತ. ಹಿಂದೂ ಮುಖಂಡರಾಗಿ ಈ ರಿಸಲ್ಟ್ ಹೇಗೆ? ರಿಸಲ್ಟ್ ನಿಜವಾಗಿ ಹೇಳ್ಬೇಕಾದ್ರೆ ಕರಾವಳಿ ಇದು ಹಿಂದೂ ಬೆಲ್ಟ್ ಆದ ಕಾರಣ ಇಲ್ಲಿ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಹಿಂದುತ್ವದ ಪಕ್ಷ ಅಂತ ಅದನ್ನು ನಾವೊಂದೆಲ್ಲ ಆಯ್ಕೆ ಮಾಡಿ ಆಗಿದೆ. ಈಗ ಹಿಂದುತ್ವದಿಂದ ಬಿಜೆಪಿ ಆಯ್ಕೆ ಮಾಡಿ ಆಗಿದೆ. ಆದ ಕಾರಣ ಇವತ್ತು ಬರ್ತಾ ಇದೆ. ಮತ್ತೆ ಎಲ್ಲ ಕಡೆಯಲ್ಲಿ ಇದೇ ಏಟು ಬಿದ್ದಿದೆ. ಯಾಕೆಂದ್ರೆ ಎಲ್ಲ ಯಾವ್ದಕ್ಕೂ ಹೋದ್ರು ದುಬಾರಿ, ಯಾವ್ದು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಇವತ್ತು. ಅಂತ ರೇಟು ಏನೋ ಒಂದು ಮೋದಿಜಿ ಬಂದು ಎಲ್ಲ ಅಚ್ಚೆ ದಿನ ಹೇಳಿದ್ರು, ಅಚ್ಚೆ ದಿನ ನಮ್ಗೆ ಕಾಣ್ತಾ ಇಲ್ಲ. ಯಾವಾಗ ಅಚ್ಚೆ ದಿನ ಬರ್ತದೆ ಅಂತ ನಾವಿನ್ನು ಕಾದು ಕೂತ್ಕೊಳ್ಬೇಕು. ರೈಟ್, ಇದು ಹಿಂದೂ ಮುಖಂಡರು ಅವರ ಮಾತುಗಳು. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್. ಇದನ್ನು ಕಾರ್ಡ್ ಅಲ್ಲಿ ನಾವು ಏನ್ ಕೊಟ್ಟಿದ್ದೇವೆ ಅದು ಬೇಡ ಅಂತ ಹೇಳಿದವರಿಗೆ ಅದರಲ್ಲಿ ಒಂದು ಆಪ್ಷನ್ ಉಂಟು, ಅದು ಮಾತ್ರ ನಾನು ಹೇಳ್ತೇನೆ. ಅದು ನಮ್ಮ ಸರ್ಕಾರಕ್ಕೆ ಬೇಕಾಗಿ ನಾವು ಅದನ್ನು ನಿಮ್ಗೆ ನಮಗೆ ಫ್ರೀ ಬೇಡ ಅಂತ ಹೇಳುವ ಆಪ್ಷನ್ ಇದೆ. ಎಲ್ಲರಿಗೆ ನಾವು ಕೊಡ್ತೇವೆ. ಈಗ ಒಂದು ಈಗ ಪ್ರಶ್ನೆ ಕರೆಂಟ್ ಬಿಲ್ ಕಟ್ಟಬೇಕಾ ಬೇಡ? ಅಲ್ಲ, ನಾವು ಕರೆಂಟ್ ಬಿಲ್ ಕಟ್ಟಬೇಕಾ ಬೇಡ? ಈವರೆಗಲ್ಲ ಕ್ಯಾಬಿನೆಟ್ ಅಲ್ಲಿ ಆಗ್ತದೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವಿನ್ ಆಗಿದ್ದೀರಾ ತಾವು. ಹೇಳಿದ್ದೇವೆ ಮೊದಲ ಕ್ಯಾಬಿನೆಟ್ ಅಲ್ಲಿ ನಾವು 200 ಯೂನಿಟ್ ಅಂತ ಹೇಳಿದ್ರೆ 200 ಯೂನಿಟ್ ಅಂತ ಹೇಳಿದ್ರೆ 200 ಯೂನಿಟ್ ಆಗಿ 210 ಆಯ್ತು. ಆಗ ಒಂದು ನಿಮಿಷ, 210ಕ್ಕೂ ಕಟ್ಟಬೇಕಾ? ಇಲ್ಲ, 210ಕ್ಕೆ ಕಟ್ಟಬೇಕು. ನೋಡಿ, 210ಕ್ಕೆ ಕಟ್ಟಬೇಕು. ನಾವು ಹೇಳಿದ್ದೇವೆ. ನಿಮ್ಮ ನಾಯಕ ನಾವು ಬರಲೇ ಕೊಡುದು ಯಾರು ಉಪಯೋಗ ಮಾಡ್ತಾರೆ ಅವರಿಗೆ ಮಾತ್ರ. ರಂಗಣ್ಣ ಡಿ ಕೆ ಕ್ಷೇತ್ರ ಕೇಳಿದ್ದಾರೆ, ನೀವು 210 ಆದ್ರೆ 210ಕ್ಕೂ ಕಟ್ಟಬೇಕಾ ಅಲ್ಲ ಖಾಲಿ 10ಕ್ಕೆ ಕಟ್ಟಬೇಕಾ? ಅದು ನೋಡ್ಬೇಕು ಅಂತ ಹೇಳಿ. ಹೌದಾ? ಕರೆಕ್ಟ್ ನೋಡಿದ್ರೆ ಕರೆಕ್ಟ್ ನೋಡಿದ್ರೆ ಸ್ಪಷ್ಟ ಮಾರ್ಗದರ್ಶನ ಇದೆ. ಅಲ್ಲ, ನೀವು 200ರ ಒಳಗೆ ಇದ್ದವರು ಯಾರು? ಬಡವರು, ಮಧ್ಯಮ ವರ್ಗದವರು. 200ಕ್ಕಿಂತ ಹೆಚ್ಚು ಯಾರು ಎಸಿ ಗೀಸಿ ಎಲ್ಲ ಹಾಕಿಯವರು ಅವರಿಗೆ ಫುಲ್ ಕಟ್ಟಲೇಬೇಕು. ಇವತ್ತು ಒಂದು ಫ್ಯಾನ್ ಇದ್ದಾರೆ ಕೂಡ 200 ರೂಪಾಯಿ ಬರ್ತದೆ. ಡಿ ಕೆ ಶಿವಕುಮಾರ್ಗೆ ನೀವು ನೋಡಿದಲ್ಲ,
ಇವರಿಗೆ ಬರೋದೆಷ್ಟು 1,500 ರೂಪಾಯಿ ಅಲ್ಲ ಸರ್, DK ಶಿವಕುಮಾರ್ಗೆ ಸ್ಪಷ್ಟತೆ ಇಲ್ಲ. ಓಕೆ, 200 ಮೇಲೆ ಬರಲ್ಲ, 200 ಮೇಲೆ ಬರಲ್ಲ, ತಮ್ಮ ಖಾತೆಗಳಲ್ಲಿ ಬರುದಿಲ್ಲ. 200 ಒಳಗೆ ಬರುವಂತ ಕಟ್ಲಿಕ್ಕೆ ಇಲ್ಲ. ಓಕೆ ಓಕೆ, ಎಸ್ ಎಸ್ ಎಸ್, ಓಕೆ. ಎನಿವೆ, ಈಗ ಇನ್ನು ಮೂರು ತಿಂಗಳು ಬೇಕಾಗುತ್ತೆ ಕ್ಯಾಬಿನೆಟ್ ಅಲ್ಲಿ. ಅಲ್ಲ, ಕ್ಯಾಬಿನೆಟ್ ಆದ ತಕ್ಷಣ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತಾರಂತ ಹೇಳಿದ್ದಾರೆ. ನಮಗೆ ಸದ್ಯ ಕಟ್ಟಬೇಕಾಗುತ್ತೆ ಕರೆಂಟ್ ಬಿಲ್, ಕಟ್ಟಲೇಬೇಕು. ಈಗ ಯೂಸ್ ಮಾಡಿದ್ರೆ ಕಟ್ಟಲೇಬೇಕು. ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆದ ನಂತರ ಜನರಿಗೆ ಅದಕ್ಕೆ ಉಪಯೋಗ ಬರ್ತದೆ. ಅದನ್ನು ಸರ್ಕಾರಕ್ಕೆ ಬಿಡುದವರಿಗೆ ಕೂಡ ಬಿಡಬಹುದು. ನಾನು ಕಟ್ತೇನೆ, ನಮ್ಗೆ ನಿಮ್ದು ಬೇಡ, ಸರ್ಕಾರ ಉಳಿಬೇಕು, ನೀವು ಲೋನ್ ತೆಗಿಬೇಡಿ, ಸಾಲ ತೆಗಿಬೇಡಿ, ಸರ್ಕಾರದವರು ಬೇರೆ ಫಾರಿನ್ ಬ್ಯಾಂಕ್ ಇಂದ ನೀವು ಸಾಲ ತರಬೇಡಿ, ಸಾಲ ತಂದು ನಮಗೆ ಅದರ ಎಕಾನಮಿ ಬಗ್ಗೆ ಅಂದಾಜಿದೆ, ಯಾವ ರೀತಿಯಿಂದ ಸಂಪನ್ಮೂಲ ಕ್ರೋಢೀಕರಣ ಕೊಡ್ಬೋದು. ಈವರೆಗೆ ನಾವು ಮಾಡಿದ್ದೇವೆ, ಇನ್ನು ಕೂಡ ಮಾಡ್ತೇವೆ. ಉಚಿತ ಕೊಡುಗೆಗಳು, ಗ್ಯಾರಂಟಿ ಕೊಡುಗೆಗಳು ಪಾಸ್ ಆಗ್ಬೇಕಂದ್ರೆ ಎಷ್ಟು 70,000 ಕೋಟಿ ಬೇಕು ಅಂತ ಹೇಳಿದ್ರು. ಆ 70,000 ಕೋಟಿಯನ್ನು ಹೊಂದಿಸುವುದು ಹೇಗೆ? ಒಂದು ಬಜೆಟಿನಷ್ಟೇ ಆಗ್ತದೆ. ಖಾಲಿ ಉಚಿತ ಕೊಡುಗೆಗೋಸ್ಕರ 3 ಲಕ್ಷ ಕೋಟಿ ಬಜೆಟ್ ಇದೆ ಹತ್ರ. ಈಗ ಅದನ್ನು ಹಣ ಎಲ್ಲಿಂದ ಮಾಡೋದು? ಸರ್ಕಾರ ಪ್ರಿಂಟ್ ಮಾಡ್ಲಿಕ್ಕೆ ಆಗ್ತದ ನೋಟ್ಗಳನ್ನ? ಇಲ್ಲ. ಅಂದ್ರೆ ಅದು ಜನರಿಗೆ ಕೆಲಸ ಕೊಡಿಸಿ ಜನರಿಂದಲೇ ಅದರದ ಇಷ್ಟು ಟ್ಯಾಕ್ಸ್ ಅನ್ನ ತಗೊಂಡು ಆ ಟ್ಯಾಕ್ಸ್ ಅನ್ನ ಉಳಿದ ಹಣವನ್ನ ಉಪಯೋಗ ಮಾಡಬೇಕು. ಉಪಯೋಗ ಮಾಡುವಾಗ ಕರಪ್ಷನ್ ಆಗದಿದ್ರೆ ಅದು ದೊಡ್ಡ ಮಟ್ಟದ ಉಳಿತಾಯ ಆಗ್ತದೆ. ಆದ್ರೂ ಈ ಉಚಿತ ಕೊಡುಗೆಗಳನ್ನು ಕೊಡ್ಲಿಕ್ಕೆ ಸಾಧ್ಯವ? ಇಲ್ಲದ್ರೆ ಖಾಲಿ ಅದೊಂದೇ ಪ್ರೋಗ್ರಾಮ್ ಆಗ್ತದೆ. ಹಾಗಾಗಿ ಅದೊಂದೇ ಪ್ರೋಗ್ರಾಮ್ ಅಲ್ಲಿ ಉಳಿದ ಎಲ್ಲ ಯೋಜನೆಗಳು ಹಾಳಾದ್ರೆ ಇಡೀ ವ್ಯವಸ್ಥೆ ಹಾಳಾಗ್ತದೆ. ಹಾಗಾಗಿ ಹೇಗೆ ಹಾಗಾದ್ರೆ ಇನ್ನು ಸಾಲ ಮಾಡಬೇಕು. ಸಾಲ ಮಾಡಿದಾದ್ರೆ ಅದು ಕೂಡ ಸರ್ಕಾರ 1,000 ಕೋಟಿ ಸಾಲಗಳನ್ನು ಮಾಡಿದರೆ ಅದು ಕೂಡ ಸರ್ಕಾರದ ವೈಫಲ್ಯ. ಹಾಗಾಗಿ ಈ ಯೋಜನೆಗಳು ಏನು ಜಾರಿಯಾದರೆ ಏನು ಇದು ನಮಗೆ ಟೋಟಲ್ ಆಗಿ ದೊಡ್ಡ ಸಮಸ್ಯೆಗಳೇ ಎದುರಾಗ್ತದೆ. ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಬೇಕೆ, ಪ್ಲ್ಯಾನ್ಗಳನ್ನು ಅವರು ಆವಿಷ್ಕಾರ ಮಾಡೋದು. ಈಗ ಸಬ್ಸಿಡಿ ಹೇಳಿದರು, ಸಬ್ಸಿಡಿ ಕೊಟ್ಟರು, ಆಮೇಲೆ ಅವರು ಕೇಳಿದರು ಎಲ್ಲ ಬಿಟ್ಟು ಬಿಡಿ ಅಂತ, ಮತ್ತೆ ಅವರಾಗಿ ತೆಗೆದು ಬಿಟ್ಟರು. ಒಂದು ಆ ರೀತಿಯಾದಂಥ ಆಪ್ಷನ್. ಇನ್ನೊಂದು ಹೇಗೆ ಹೇಳಿದರೆ, ಇಲ್ಲಿ ಏನೆಲ್ಲ ಯೋಜನೆಗಳು ಅವರು ಕೊಡ್ತೇನೆ ಅಂತ ಹೇಳಿದಾರಲ್ಲ, ಉದಾಹರಣೆಗೆ ಇಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಎಲ್ಲ ಉಚಿತ ಪ್ರಯಾಣ ಅಂತ ಹೇಳೋದು. ಆಗ ಏನು ಮಾಡೋದು? ಎಲ್ಲವನ್ನ ಖಾಸಗೀಕರಣ ಮಾಡಿದರೆ ಆಗ ಸರ್ಕಾರಿ ಬಸ್ಗಳಲ್ಲಿ ಯಾವುದು ಇರುವುದಿಲ್ಲಲ್ಲ, ಆಗ ಉಚಿತ ಪ್ರಯಾಣದ ಒಂದು ಪ್ರಶ್ನೆ ಬರುವುದಿಲ್ಲ. ಆ ರೀತಿಯಾದ ತಮಾಷೆಗೆ ಹೇಳಿದ್ರು, ಇಷ್ಟು ಗಂಭೀರತೆ ಇದೆ. ಇನ್ನೊಂದು ಅವರು ಹೇಳಿದಾಗೆ ಉಚಿತ ಕರೆಂಟ್ ಬಿಲ್ ಉಚಿತ ಕೊಡುವಂತಹದ್ದು, ಅದಕ್ಕೂ ಏನಾದರೂ ಒಂದು ಪ್ಲಾನ್ ಮಾಡಬೇಕಂದ್ರೆ 200ಕ್ಕಿಂತ ಮೇಲೆ ಹೋದ್ರೆ ಪೂರ್ತಿಯಾಗಿ ಕಟ್ಟಬೇಕು ಅಂತಲೋ, ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಂತಲೋ ಏನಾದರೂ ಒಂದು ಗಳನ್ನ ಜಾರಿಗೆ ತಂದೆ ತರ್ತಾರೆ. ಇಲ್ದಿದ್ರೆ ತರದಿದ್ರೆ ಅದು ತುಂಬ ಸಮಸ್ಯೆಗಳು ಆಗ್ತದೆ, ಅದು ಆಡಳಿತ ವ್ಯವಸ್ಥೆ ಹದಗೆಡ್ತದೆ. ಹಾಗಾಗಿ ಅದೆಲ್ಲ ಜಾರಿ ಅವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹೇಳಿದರೆ, ಅವ್ರದ್ದು ಐಡಿಯಾ ಯಾರೋ ವಿಷನ್ ಕೊಟ್ಟ ಒಂದು ಒಳ್ಳೆ ಐಡಿಯಾ ಅದು ಆ್ಯಕ್ಚುಲಿ. ಇದು ಯಾಕೆ ಹೇಳಿದ್ರೆ ಪ್ರತಿ ಸರಿಯೂ ಕೂಡ 5 ವರ್ಷ ಆದಮೇಲೆ ಆಡಳಿತ ಅಂತೂ ಚೇಂಜ್ ಆಗ್ತದೆ. ಒಮ್ಮೆ ಆಡಳಿತ ಬಂದರೆ ಆಡಳಿತ ಮಾಡಿದ್ರೆ ಆಯಿತು. ಇವರು ಏನು ಅಷ್ಟು ಒಳ್ಳೆ ಮಾಡಿದ್ರು ಇವರು ಹೇಳಿದಾಗೆ ಹೋಗ್ತಾರಂತಾದ್ರೆ ಈ ರೀತಿಯಾಗಿ ಯೋಜನೆ ಕೊಟ್ಟು ಆಡಳಿತ ಒಂದು ಮಾಡುವ, ಆದಷ್ಟು ನಮಗೆ ಬೇಕಾದಾಗೆ ಚಂದ ಮಾಡುವ, ಮತ್ತೆ ನೋಡಿದ್ರೆ ಆಯ್ತು. ಕೊನೆಯ ಹಂತದಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಮಾಡಿದಾಗೆ ಅಂತ ಒಂದು ನಾಮಿನಲ್ ಆಗಿ ಈಗ ಶಾದಿ ಭಾಗ್ಯ, ಮಂಚ ಭಾಗ್ಯ ಕೊಟ್ಟಾಗೆ 4 ಜನಕ್ಕೆ ಕೊಡುದು, ಇಡೀ ಸಮುದಾಯಕ್ಕೆ ಕೊಟ್ಟಾಗ ಆಗ್ತದೆ. ಇದರನ್ನು ಕೂಡ ಆ ರೀತಿಯಾಗಿ ಒಂದು ಸೀಮಿತಗೊಳಿಸಿ ಒಂದು ಅಟ್ರಾಕ್ಷನ್ಗೋಸ್ಕರ ಶೋರೂಮ್ ನಲ್ಲಿ ಇರುವಂತ ಇದರಾಗಿ ಯೋಜನೆಗಳನ್ನು ಜಾರಿ ಮಾಡಿದ್ರು ಒಂದು ಮಾಡಬಹುದು ಅಷ್ಟೇ ವಿನಃ ಇದು ಪ್ರಾಯೋಗಿಕವಾಗಿ ಇಂತಹ ಯೋಜನೆಗಳನ್ನು ಉಚಿತವಾದ ಯೋಜನೆಗಳು ಮಾಡಲಿಕ್ಕೆ ಅಸಾಧ್ಯ. ಮತ್ತೆ BPL ಕಾರ್ಡ್ ಎನ್ನುವಂಥದ್ದು ಇಲ್ಲಿ ಹಾಳಾಗಿ ಹೋಗಿದೆ ವ್ಯವಸ್ಥೆ. ನಿಜವಾದ ಬಡವರು ಯಾರು, ಕಾರ್ಡ್ ಹೋಲ್ಡರ್ ಯಾರು ಎಂಬುದನ್ನು ಇಷ್ಟರವರೆಗೆ ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಒಂದು ದೇವರ ದಯದಲ್ಲಿ ನಿಜವಾಗಿಯೂ ಬಡವರಿದ್ದರೆ ಉಜ್ವಲ ಯೋಜನೆ ಅಡಿಯಂತಹ ಗ್ಯಾಸ್ ಉಚಿತವಾಗಿ ಕೊಡುವಂಥದ್ದು, ಅಂತ ನಿಜವಾದ ಬಡವರಿಗೆ ನಿಜವಾದ ಅಗತ್ಯದ ಪೂರ್ತಿ ಕೊಡಬೇಡಿ, ಸ್ವಲ್ಪ ಅಂಶವನ್ನು ಕೊಡಿ, ಮತ್ತೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತ ಏನು ಯೋಜನೆಗಳು ಪ್ರಯೋಜನಕಾರಿಯಾಗುತ್ತೆ. ಹೊರತು ಜನರಿಂದ ಇಲ್ಲದ್ರೆ ಇಷ್ಟೆಲ್ಲ ಯೋಜನೆ ಕೊಡಬೇಕು, ಜನರಿಗೆ 1000 ಟ್ಯಾಕ್ಸ್ ಹಾಕಬೇಕು, ಅದು ಪುನಃ ಮಧ್ಯಮ ವರ್ಗದವನೇ ಓಟ್ ಹಾಕಿದವನೇ ಸಾಯ್ಬೇಕಾಗ್ತದೆ ಮತ್ತೆ ಪುನಃ. ಹಾಗಾಗಿ ಇಂಥ ಉಚಿತ ಯೋಜನೆಗಳು ಎಲ್ರಿಗೂ ಕೊಡ್ತೇನೆ ಹೇಳುವಂಥದ್ದು ಅದು ಏನು ಮಿಠಾಯಿ ಕೂಡ ಕೊಡ್ಲಿಕ್ಕೆ ಕಷ್ಟ ಇದೆ. ಹಾಗಾಗಿ ಇದು ನನಗೆ ಜಾರಿ ಆಗುವ ಬಗ್ಗೆ ಸಂಶಯ ಇದೆ. ನನಗೂ ಅದು ಆ ಉಚಿತ ಯೋಜನೆಗಳು ಯಾವುದು ಬೇಡ. ಆದರೆ ಒಳ್ಳೆಯ ಆಡಳಿತ ಕೊಡುವುದಾದ್ರೆ ಉಚಿತ ಯೋಜನೆಗಳು ಬೇಡ. ನೀವು ಉಚಿತ ಯೋಜನೆಗಳು ಎಲ್ರಿಗೂ ಕೊಟ್ಟು ಒಳ್ಳೆಯ ಆಡಳಿತ ಕೊಡದಿದ್ರೆ ನಮಗೆ ಉಚಿತ ಯೋಜನೆಗಳು ಬೇಕು, ಪರವಾಗಿಲ್ಲ. ಯಾಕಂದ್ರೆ ಎರಡೂ ಮೈನಸ್ ಆಗಬಾರ್ದಲ್ಲ. ಎಸ್ ಸರ್. ಓಕೆ, ಲಾಸ್ಟ್ ಅಂಡ್ ಕ್ವಿಕ್ ರಿಯಾಕ್ಷನ್ ಸರ್. ಎಸ್, ಏನ್ ಹೇಳ್ತೀರಾ? ಖಂಡಿತವಾಗಿ ಇವರಿಗೆ ಈ ಏನು
ಉಚಿತ ಅಂತ ಭರವಸೆ ಕೊಟ್ಟಿದ್ದಾರೆ. ಇದನ್ನು ಇವರ ಯಾವುದೇ ಜೀವಮಾನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಒಂದು ಯೋಜನೆಗಳು. ಮಾತ್ರ ಅಲ್ಲ ಈಗಾಗಲೇ ಸುಡು ಮಾಡಿದ್ದಾರೆ. ಯಾರು ಅಂತ DKC ಅಥವಾ ಸಿದ್ದರಾಮಯ್ಯ ಅಂತ. ಇನ್ನು ಒಂದೆರಡು ದಿವಸಗಳಲ್ಲಿ ಇನ್ನು ಇದೆಲ್ಲ ಹಿನ್ನೆಲೆಗೆ ಬಂದು ಅದು ಮುನ್ನೆಲೆಗೆ ಬರ್ತದೆ. ಅದರಿಂದ ಆಗ್ಲಿ, ನಿಮ್ಗೆ ದೇವರು ಒಳ್ಳೆ 136 ಬಹುಮತ ಕೊಟ್ಟಿದ್ದಾರೆ. ನೀವು ಈ ರಾಜ್ಯದ ಆಡಳಿತವನ್ನು ಒಳ್ಳೆದಾಗಿ ಮಾಡಿ ಅಂತ ಟೀಮ್ ಆಗ್ಬೋದು, DKC ಟೀಮ್ ಆಗ್ಬೋದು. ನಾವು ನಿಮ್ಗೆ ನೋಡಿ ಅಂತ ಹೇಳ್ತೇವೆ. ಎಸ್, ಓಕೆ, ಥ್ಯಾಂಕ್ ಯು. ಎಸ್, ಇದು ಕರ್ನಾಟಕ ವಿಧಾನಸಭಾ ಚುನಾವಣಾ ಫಲಿತಾಂಶ 2023 ಹೊರಬಿದ್ದಿದೆ. ಬಿಜೆಪಿ ಆಡಳಿತದಿಂದ ಜನರು ಬೇಸತ್ರ, ಕರ್ನಾಟಕ ರಾಜ್ಯದ ಜನತೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರುವಂತದ್ದು. ಕಾಂಗ್ರೆಸ್ 3 ದಶಕಗಳ ಬಳಿಕ ಒಂದು ಪಕ್ಷ ಅತ್ಯದ್ಭುತವಾಗಿರುವಂತಹ ಬಹುಮತದಿಂದ ಆಯ್ಕೆಯಾಗುತ್ತೆ ರಾಜ್ಯದಲ್ಲಿ ಅಂತ ಬಂದಾಗ ಇದೇ 3 ದಶಕಗಳ ಬಳಿಕ ಕಾಂಗ್ರೆಸ್ ಪಕ್ಷ ಆಗಿರುವಂತದ್ದು. ಹಾಗಾಗಿ ಬಹಳಷ್ಟು ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಜನರ ಆದೇಶವಾಗಿದೆ. ಕಾಂಗ್ರೆಸ್ ಪಕ್ಷ ನಮ್ಮನ್ನ ಆಳುವ ಪಕ್ಷ ರಾಜ್ಯದಲ್ಲಿ ಇನ್ನು ಮುಂದಕ್ಕೆ 5 ವರ್ಷಗಳ ಕಾಲ ಅನ್ನುವಂಥದ್ದು. ಅದೇ ರೀತಿ 5 ವರ್ಷಗಳ ಈ ಹಿಂದೆ ಆಳಿದ್ದಂತಹ ಬಿಜೆಪಿ ಸರ್ಕಾರ ಏನಿದೆ, ಎಸ್, ಇನ್ನು ಮುಂದಕ್ಕೆ ಯಾವ ರೀತಿಯ ತಂತ್ರಗಾರಿಕೆಯನ್ನ ಮಾಡುತ್ತವೆ ಬಿಜೆಪಿಯ ಜನಪ್ರತಿನಿಧಿಗಳು, ಘಟಾನುಘಟಿ ಜನಪ್ರತಿನಿಧಿಗಳು ಈ ಬಾರಿ ಸೋತಿದ್ದಾರೆ, ನೆಲಕಚ್ಚಿ ಹೋಗಿದ್ದಾರೆ. ಜೊತೆಗೆ ಬಹಳಷ್ಟು ಸೀಟ್ಗಳನ್ನ ಬಿಜೆಪಿ ಕಳೆದುಕೊಂಡಿದೆ. ಜೊತೆಗೆ ಘಟಾನುಘಟಿ ನಾಯಕರು ನರೇಂದ್ರ ಮೋದಿ ಅವರಿಂದ ಹಿಡಿದು ಯೋಗಿ ಅವರು, ಅಮಿತ್ ಶಾ ಅವರು, ಬಹಳಷ್ಟು ನಾಯಕರು ಕರಾವಳಿ ಭಾಗಕ್ಕೆ, ಕರ್ನಾಟಕಕ್ಕೆ ಬಂದ್ರು, ಪ್ರಚಾರವನ್ನ ಮಾಡಿದ್ರು, ರೋಡ್ ಶೋಗಳನ್ನ ಮಾಡಿದ್ರು, ಸಮಾವೇಶಗಳನ್ನ ಮಾಡಿದ್ರು. ಅದು ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಸಿದ್ದರಾಮಯ್ಯ, DKC ಅನ್ನುವಂತಹ 2 ರಾಜ್ಯ ಮಟ್ಟದ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿ ಬಹಳಷ್ಟು ಎತ್ತರದ ಮಟ್ಟದಲ್ಲಿ ತಂದು ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಅಷ್ಟೇ ವಾಸ್ತವದ ಸತ್ಯ. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು ಧನ್ಯವಾದಗಳು. ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಾಲ್ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಕುಮಾರ್ ಮಾಲೆಮರ್ ಅವರು, ಹಿಂದೂ ಮುಖಂಡರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಜಿತೇಂದ್ರ ಕುಂದೇಶ್ ಅವರು, ರಾಜಕೀಯ ವಿಶ್ಲೇಷಕರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಜಗದೀಶ್ ಅವರು, ಬಿಜೆಪಿ ವಕ್ತಾರರು, ಸರ್ ಥ್ಯಾಂಕ್ ಯು ಫೋರ್ ಆಫ್ ಯು. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.